ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ ಈ ಬಗ್ಗೆ ದೇವರ ವಾಕ್ಯವು ಹೇಳಲ್ಪಟ್ಟಿದೆ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ ದೇವರ ವಾಕ್ಯ ಹೇಳ್ತದೆ. 16ನೇ ವಾಕ್ಯ, ಕ್ರಿಸ್ತ ಯೇಸುವಿನ ವಾಕ್ಯ ನಿಮ್ಮಲ್ಲಿ ನೆಲೆಸಿ ಸಮೃದ್ಧಿಯಾಗಿ ಬೆಳೆಯಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಜ್ಞಾನ ಸಂಪನ್ನರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿರಿ ಹಾಗೂ ಬುದ್ಧಿ ಹೇಳಿಕೊಳ್ಳಿರಿ. ಕೃತಜ್ಞತೆ ಉಳ್ಳವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಭಕ್ತಿಗೀತೆಗಳಿಂದಲೂ ಹೃದಯದ ಅಂತರಾಳದಿಂದ ದೇವರಿಗೆ ಹಾಡಿರಿ. ನುಡಿಯಲ್ಲಾಗಲಿ ನಡೆಯಲ್ಲಾಗಲಿ ನೀವು ಏನು ಮಾಡಿದರೂ ಯೇಸು ಸ್ವಾಮಿಯ ಹೆಸರಿನಲ್ಲಿಯೇ ಮಾಡಿರಿ. ಅವರ ಮುಖಾಂತರವೇ ಪಿತನಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಒಂದು ಗಳಿಗೆ ಕರಗಳನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಂಡು. ಯಾರಿಗೆಲ್ಲ ನಿಮಗೆ ಭಾಷಾವರಗಳಿವೆ ಆ ಭಾಷಾವರಗಳನ್ನು ಉಪಯೋಗಿಸಿ ದೇವರನ್ನು ಭಾಷಾವರಗಳಿಂದ ನಾವೆಲ್ಲರೂ ಸ್ತುತಿಸಿರಿ. ಯಾರೆಲ್ಲರಿಗೆ ಭಾಷಾವರ ಇಲ್ಲ ಅವರು ಹಲ್ಲೆಲೂಯಾ ಅಂತ ದೊಡ್ಡ ಸ್ವರದಲ್ಲಿ ಸ್ತುತಿ ಮಾಡಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ. ಹೀರಬ ಬರೆ ಕಲವರೆದಗ ಶಂದರ ಬರೆ ಕರವಲರ ಕಲವರೆದಗ ಹೀರಲಕ ಶಂದರ ಬರೆ ಕರವಲರ ಕಲ. Jesus, the mighty anointing of the Holy Spirit come upon us in the name of Jesus Christ. Every disturbance spirit, every powers of the darkness will be defeated and disconnected right now in the name of Jesus Christ. We bind your power, we nullify your power right now in the name of Jesus Christ. Go out right now and go to Jesus' feet and never return or not to disturb them anymore. Amen. Lord Jesus, touch us, heal us and set us free, Lord Jesus. Hallelujah, 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 hallelujah. ಯೇಸುವೆ, 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 ಯೇಸುವೆ. ವರೆ ಬಾಬಾ 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 ಶಾಕ ಬಾಬಾ ಶಂದರ ಬರೆ ಕರಬಲರೆ ಕಲವು ಉರೇಕ ಬಾಬಾ ಬಾಬಾ. ಜೀಸಸ್. ನಾವೆಲ್ಲರೂ ಸ್ತುತಿ ಮಾಡೋಣ ದೇವರನ್ನೇ. ಗೀತೆಯೊಂದಿಗೆ ಸರ್ವೇಶ್ವರ ದೇವರಿಗೆ, ಪಿತ ದೇವರು, ಸುತ ದೇವರು, ಪವಿತ್ರಾತ್ಮ ದೇವರನ್ನು ಸ್ತುತಿಸಿ ವಂದಿಸೋಣ. ಪ್ರಿಯರೇ, ಚಪ್ಪಾಳೆ ತಟ್ಟುತ್ತಾ ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವರೇ, ಕಣ್ಮಣಿಯಾಗಿ ನನ್ನ ಕಾಯುವವರೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ಎಲ್ ಶಡಾಯ್, ಎಲ್ ಶಡಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ.
ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಲುಗಳು ಹೇಗಿವೆ? ಪದ್ಯದ ಸಾಲುಗಳು, ಈ ಗೀತೆಯ ಸಾಲುಗಳು. ಹೆಸರಿಡಿದ್ದು ನನ್ನನ್ನು ಕರೆದವ. ನಿನ್ನನ್ನು ಕರೆಯಲಿಲ್ವಾ? ಹಾಂ, ಕರೆದವರ ಇಲ್ವಾ? ಇಲ್ಲಿ ತಗೊಂಡು ಬಂದದ್ದು ಯಾರು? ನಿಮ್ಮನ್ನು ದೇವರೇ ಹೊತ್ಕೊಂಡು ಬಂದದ್ದು. ನಾವಾಗಿ ಬರಲಿಕ್ಕೆ ತಯಾರಿಲ್ಲ, ಹೊತ್ಕೊಂಡು ಬರ್ತಾರೆ ಒಮ್ಮೊಮ್ಮೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಕಣ್ಮಣಿ ಅಂತೆ. ಕಣ್ಮಣಿ ಅಂದರೆ ಏನು? ಕಣ್ಮಣಿ ಅಂದರೆ ಕಣ್ಣಿನ ಒಳಗೆ ಒಂದು ಕಣ್ಣಿನ ಗುಡ್ಡೆ ಉಂಟಲ್ಲ, ಅದಕ್ಕೆ ಸ್ವಲ್ಪ ತಾಗಿದ್ರೂ ಕೂಡ ನೋವಾಗ್ತದೆ, ಹೌದಲ್ವಾ? ಅದು ಕಣ್ಮಣಿ, ಅದು ಕಣ್ಮಣಿ. ಆ ಕಣ್ಮಣಿ ಹೇಗೆ ನಾವು ಕಾಯ್ತೀವಿ? ನಮ್ಮ ಕಣ್ಮಣಿಯನ್ನು ಕಾಯ್ದಿಲ್ವ ನಾವು? ಅದಕ್ಕೆ ಅದು ಕಸ ಬೀಳ್ದಂಗೆ, ಗಾಳಿ ಬರುವಾಗ ಎಲ್ಲ ಪ್ರೊಟೆಕ್ಷನ್ ಮಾಡ್ತೇವೆ ನಾವು ಕಣ್ಣುಗಳನ್ನು, ಹೌದಲ್ವಾ? ಏನಾದರೂ ಬಿದ್ದರೆ ನೀರಲ್ಲಿ ಹಾಕಿ ತೊಳಿತೀವಿ, ಹೌದಲ್ವಾ? ಹಾಗಾದರೆ ನಿಮ್ಮನ್ನು ಕಣ್ಮಣಿ ಅಂತ ದೇವರು ಕಾಯಲಿಲ್ಲ. ಯಾರು ಮತ್ತೆ ಒಂದು ಆ್ಯಕ್ಷನ್ ಮಾಡೋದಿಲ್ಲ, ಒಂದು ಅಲುಗಾಡೋದಿಲ್ಲ, ಏನಿಲ್ಲ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾನು ಅವರನ್ನು ಸ್ಟಾಪ್ ಮಾಡಿದ್ದೆ, ಬೇಡ ಇಂಥ ಗೀತೆಯನ್ನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ನಾವೊಂದು ಒಳ್ಳೆಯ ಹೊಸ ಗೀತೆಯನ್ನು ಹಾಡೋಣ. ಏನದು? ಒಳ್ಳೆಯ ಗೀತೆ ಉಂಟು, ಅದಕ್ಕಾಗಿ ಇದು ಖಂಡಿತ ಇವತ್ತು ನಿಮಗೆ ಹಾಡುವಂಥದ್ದು ಗೀತೆ. ಪ್ರೈಸ್ ಲಾರ್ಡ್. ಯಾವುದು ಗೀತೆ? ಯಾವುದು ಹಾಡೋಣ? ಅದು ಒಳ್ಳೆ ಗೀತೆ, ನಮ್ಮ ಕೊಂಕಣಿಯಲ್ಲಿದೆ. ಸಸ್ನ ಸೋವಿಶೇ ಸರ್ವೇಶ್ವರ. ಯಾರಿಗೆ? ಯಾರೆಲ್ಲ ಮೌನ ಇದ್ದವರು ಅವರು ಯಾರ ದೇವರನ್ನು ಸ್ತುತಿಸುವುದಿಲ್ವೋ, ಸಿರಾಕನ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ 17ನೇ ಅಧ್ಯಾಯ 27 ಮತ್ತು 28 ವಚನಗಳು. ಯಾರು ದೇವರನ್ನು ಸ್ತುತಿಸುವುದಿಲ್ಲವೋ ಅವರು ಈ ಲೋಕದಲ್ಲಿ ಸತ್ತಂತೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಸ್ತುತಿಸಲದವರು ಯಾರು ಆಗಿದ್ದಾರೆ ಇವತ್ತು? ದೇವರ ವಾಕ್ಯ ಸಿರಾಕ ಚಾಪ್ಟರ್ 17 ವರ್ಸ್ 27-28 ಹೇಳ್ತದೆ. ಪ್ರೈಸ್ ಲಾರ್ಡ್. हालेलुया हालेलुया. कोण तुझी स्तुती करतली सर्वेश्वरा? जिवंत असलेली मात्र तुझी स्तुती करतली. प्रेज द लॉर्ड. जी मरोन गेल्यान ती फोंडान देवल्यान थंच्यान देवाची स्तुती करूंक जायना. प्रेज द लॉर्ड. ನೀವು ಜೀವಂತವಿದ್ದೀರಲ್ಲ ಕಾಣ್ತದೆ ನನಗೆ. ಪ್ರೇಸ್ ದ ಲಾರ್ಡ್. ಆದರೆ ಸ್ತುತಿ ಮಾಡೋದಿಲ್ಲ. ಹೆಸರಿಡಿದು ನನ್ನನ್ನು ಎಲ್ಲರೂ ಹೇಳೋಣ, ಕರೆಗಳನ್ನು ಮೇಲಕ್ಕೆತ್ತೋಣ. ನಾವು ಎಲ್ಲರೂ ಹೇಳೋಣ, ಹೆಸರಿಡಿದು ನನ್ನನ್ನು ಕರೆದಾತನೇ, ಕಣ್ಮಣಿಯಾಗೆ ನನ್ನನ್ನು ಕಾಯುವಾತನೇ. ಮುಂದಿನ ಸಾಲುಗಳು ಬ್ರದರ್, ಅದು ನನ್ನ ಬಾಳಿನ ಬಾಳಿನ ಬೆಲೆ. ನೋಡಿ, ಯಾವಾಗ ಸ್ತುತಿ ಮಾಡಲಿಕ್ಕೆ ಆಗೋದಿಲ್ಲ, ಬಾಳಲ್ಲಿ ಕತ್ತಲೆ ಇದ್ದರೆ ಸ್ತುತಿ ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ದ ಲಾರ್ಡ್. ನಮಗೆ ನಾಚಿಕೆ ಆಗ್ತದೆ, ಯಾರು ನೋಡ್ತಾರೆ ಅಂತ ಆಗ್ತದೆ. ಇದೆಲ್ಲ ಬಾಳಿನಲ್ಲಿ ಕತ್ತಲೆ ಇದ್ದರೆ ಮಾತ್ರ. ಕತ್ತಲೆ ಯಾರಿಂದ ಬರುವುದು? ಯಾರಿಂದ? ಸೈತಾನ. ಕತ್ತಲೆ ಅಂದರೆ ಸೈತಾನ, ಬೆಳಕಂದರೆ ದೇವರು. ನನ್ನ ಬಾಳಿನ ಬೆಳಕಾಗಿ ಏನಾಗಿದ್ದಾರೆ ಅವರು? ನಮ್ಮ ಬಾಳಿಗೆ ಬೆಳಕನ್ನು ಕೊಡ್ತಾರೆ. ಎಲ್ಲಿ ಕತ್ತಲೆ ಇದೆ ಅದನ್ನು ಹೋಗಲಾಡಿಸಬೇಕು. ಅದಕ್ಕೆ ನಾಚಿಕೆಯಿಂದ ನಾವು ನಿಲ್ಲಬಾರ್ದು ದೇವರನ್ನು ಸ್ತುತಿಸುವಾಗ. ಪ್ರೈಸ್ ದ ಲಾರ್ಡ್. ಎಷ್ಟು ದೊಡ್ಡ ಅರಸ, ದಾವೀದ ಅರಸ ಕೂಡ ದೇವರ ಮುಂದೆ ಹೇಗೆ ನಲಿದಾಡಿದ, ಕುಣಿದಿದ್ದ, ಆ ರಾಜ ವಸ್ತ್ರಗಳನ್ನೆಲ್ಲ ತೆಗೆದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯಾರು ಹೇಳಿದರೂ ಅವರಿಗೆ ಅವರ ಪ್ರತಿಫಲ ಸಿಗ್ತದೆ. ಅದಕ್ಕೆ ಹೆದರಬೇಡಿ. ಯಾವಾಗ ದಾವೀದನು ಕುಣಿದಾಗ ಅವನ ಹೆಂಡತಿಯ ತಂಗಿ ಮತ್ತು ಅವರು ಏನು ಮಾಡಿದ್ರು ಅವರಿಗೆ? ಅವ್ರಿಗೆ ಏನು ಮಾಡಿದ್ರು? ಅವರ ಬಗ್ಗೆ ಮಾತಾಡಿದ್ರು. ಎಂಥ ದೊಡ್ಡ ಅರಸ, ನಾಚಿಕೆ ಎಲ್ಲ ಏನಿಲ್ಲ, ಮರ್ಯಾದೆ ಇಲ್ಲ, ಅವನು ದೇವರ ಮೇಲೆ ಸ್ತುತಿಸ್ತಾನೆ ಅಂತ. ಅವಳಿಗೆ ಅದೇ ಕ್ಷಣದಲ್ಲಿ ಕುಷ್ಠರೋಗ ಹಿಡಿಯಿತು. ಪ್ರೈಸ್ ದ ಲಾರ್ಡ್. ದಾವೀದನಿಗೆ ಮಾತಾಡಿದನಿಂದ. ನಾವು ಸ್ತುತಿಸುವಾಗ ಯಾರಾದರೂ ಮಾತಾಡಿದರೆ ಅವರಿಗೆ ಏನಾಗೋದು ಬೇಡ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅವರು ಕೂಡ ಆಶೀರ್ವದಿಸಲ್ಪಡಲಿ, ನಾವು ಹಾಗೆ ಮಾತಾಡೋದು ಬೇಡ. ಪ್ರೈಸ್ ದ ಲಾರ್ಡ್. ಅದು ದೇವರಿಗೆ ಬಿಟ್ಟಂಥ ವಿಷಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದು ಅವರಿಗೆ, ಅವರ ಕ್ರೋಧಕ್ಕೆ ಬಿಡು, ಅವ್ರು ನೋಡ್ತಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಯಾರು ನಾಚಿಕೆ ಪಡಬೇಕಂದಿಲ್ಲ. ಚೆನ್ನಾಗಿ ಕುಣಿದು ನಲಿದು ದೇವರನ್ನು ಸ್ತುತಿಸಬೇಕು. ಪ್ರೈಸ್ ದ ಲಾರ್ಡ್. ಇಲ್ಲದಿದ್ದರೆ ಇಮ್ಮಿಡಿಯೇಟ್ ಬ್ರದರ್ ಅದು ಕೊಂಕಣಿ ಹಾಡು ಆಯಿತಾ? ಅವ್ರು ನೋಡಿಕೊಳ್ಳಿ. ಒಂದು ವೇಳೆ ಅವರು ಕರೆಕ್ಟಾಗಿ ಸ್ತುತಿಸದಿದ್ದರೆ, ಕೈಕಾಲು ಸ್ವಲ್ಪ ಅಲುಗಾಡಿಸದಿದ್ದರೆ, ಚಪ್ಪಳೆ ತಟ್ಟದಿದ್ದರೆ ಇಮಿಡಿಯೇಟ್ ಗೀತೆ ಚೇಂಜ್ ಮಾಡಿ ಬ್ರದರ್. ಪ್ರೈಸ್ ದ ಲಾರ್ಡ್. ಅವ್ರಿಗೆ ಹೇಳಿಬಿಟ್ಟೆ ಅವ್ರು ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಅವ್ರು ಪಕ್ಕ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ.
ಎರಡು ಕರಗಳನ್ನು ಮೇಲಕ್ಕೆತ್ತಿ ಗಟ್ಟಿಯಾಗಿ ಹಲೆಲಿಯ ಅಂತ ಹೇಳಿ, ಹಲೆಲಿಯ 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 ಹಲೆಲಿಯ. ಬಂಧನಗಳೆಲ್ಲ ಮುರಿಯಲ್ಪಡಲಿ, ಕಟ್ಟುಗಳೆಲ್ಲ ಬಿಚ್ಚಲ್ಪಡಲಿ. ಕತ್ತಲೆಯ ಲೋಕದ ಪ್ರತಿಯೊಂದು ಸಮಯಗಳು ಯೇಸುವಿನ ನಾಮದಲ್ಲಿ ದೂರ ಹೋಗಲಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ವರ ಬಬ ಬಬ ರಕಲ ಉರದಗ ಶೀರ ಕಬ ಬಬ ಬಬ ಬಬ. ನೋಡಿ, ಖಾಲಿ ಒಂದು ಈಗ ಸ್ಟೆಪ್ ಆಗಿದ್ರೆ ಸಾಕು, ಜಾಸ್ತಿ ಏನು ಮಾಡಬೇಕಂದಿಲ್ಲ. ಒಳಗಡೆ ಯಾವುದು ಅಹಂಕಾರ ಇದ್ರೆ ಕಾಲಿಗೆ ಆಗುದಿಲ್ಲ. ಒಳಗಡೆ ಅಹಂಕಾರ ಇರುತ್ತೆ, ಇರ್ತದೆ, ಪ್ರೈಡ್ ಒಳಗಿದ್ರೆ ಕೈ ಕಾಲಿಗೆ ಮಡಿಲಿಕ್ಕೆ ಆಗುದಿಲ್ಲ ಅವರಿಗೆ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ ಶದಾಯ್ ಎಲ್ ಶದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ ಎಲ್ ರೋಹಿ, ನನ್ನನ್ನು ಕಾಯುವವನೇ. ಎಲ್ ಶದಾಯ್ ಎಲ್ ಶದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ ಎಲ್ ರೋಹಿ, ನನ್ನನ್ನು ಕಾಯುವವನೇ. Thank you, Jesus. Let your fire flow, Lord Jesus. Rukha ba 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 ba, shirka ba ba ba, shandar ba kar ba rukha ba 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 ba, Jesus. ಕೆಂಪು ಸಮುದ್ರ ಅಡ್ಡ ಬಿದ್ದರು, ಫರೋವನ ಸೈನ್ಯವು ಹಿಂದೆ ಬಂದರು. 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 ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ. ಎಲ್ ಶದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ ಎಲ್ ರೋಹಿ, ನನ್ನನ್ನು ಕಾಯುವವನೇ. ಎಲ್ ಶದಾಯ್ ಎಲ್ ಶದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ ಎಲ್ ರೋಹಿ, ನನ್ನನ್ನು ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗಿ ನನ್ನ ಕಾಯುವವನೇ. ಹೆಸರಿಡಿದು ನನ್ನನ್ನು ಕರೆದವನೇ, ಕಣ್ಮಣಿಯಾಗೆ ನನ್ನ ಕಾಯುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನ್ನ ಬಾಳಿನ ಬೆಳಕಾಗಿ ಇರುವವನೇ, ನನ್ನ ಬಾಳಿನ ಬೆಳಕಾಗಿ ಇರುವವನೇ. ನನಗೆ ಸಂತೋಷ ಸಮಾಧಾನ ನೀಡುವವನೇ, ನನಗೆ ಸಂತೋಷ ಸಮಾಧಾನ ನೀಡುವವನೇ. ಎಲ್ ಶದಾಯ್ ಎಲ್ ಶದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ ಎಲ್ ರೋಹಿ,
ನನ್ನನ್ನು ಕಾಯುವವನೇ. ಎಲ್ ಶದ್ದಾಯ್, ಎಲ್ ಶದ್ದಾಯ್, ಸರ್ವ ಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ಅಪ್ಪ ತಂದೆಯೇ, ಎಲ್ಲ ಬಂಧನಗಳು ಮುರಿಯಲ್ಪಡಲಿ ಯೇಸುವೆ. ನಿಮ್ಮನ್ನು ಸ್ತುತಿಸುವಾಗ, ನಿಮ್ಮನ್ನು ಆರಾಧಿಸುವಾಗ ಪ್ರತಿಯೊಬ್ಬರ ದೇಹದಲ್ಲಿರುವಂಥ ಎಲ್ಲ ರೋಗಗಳು ಬಿಟ್ಟು ತೊಲಗಲಿ ಅಪ್ಪ ತಂದೆಯೇ. ಎಲ್ಲ ಕತ್ತಲೆ, ಎಲ್ಲ ವ್ಯಾಮೋಹಗಳು, ಲೋಕದ ವ್ಯಾಮೋಹಗಳು, ಈ ದೇಹದ ದುರುಚ್ಛಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಪ್ರತಿಯೊಬ್ಬರ ಜೀವನದಲ್ಲಿ ಈ ಕ್ಷಣದಲ್ಲಿ ನಡೆಯಲೆಂದು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆಯೇ. ಎರಿಕೋ ಕೋಟೆಯಾಗೆ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಎರಿಕೋ ಕೋಟೆಯಾಗಿ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಎರಿಕೋ ಕೋಟೆಯಾಗೆ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಎರಿಕೋ ಕೋಟೆಯಾಗಿ ಕಷ್ಟ ಬಂದರು, ಎಲ್ಲ ದಾರಿಯು ಮುಚ್ಚಲ್ಪಟ್ಟರು. ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ, ಸ್ತುತಿಯಿಂದಲೇ ಮುಂದೆ ಹೋಗುವೆ. ಯೇಸು ನಾಮದಿಂದ ಜಯ ಹೊಂದುವೆ, ಯೇಸು ನಾಮದಿಂದ ಜಯ ಹೊಂದುವೆ. ಎಲ್ ಶದ್ದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ಎಲ್ ಶದ್ದಾಯ್, ಎಲ್ ಶದ್ದಾಯ್, ಸರ್ವ ಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ಶದ್ದಾಯ್, ಎಲ್ ಶದ್ದಾಯ್, ಸರ್ವಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ಎಲ್ ಶದ್ದಾಯ್, ಎಲ್ ಶದ್ದಾಯ್, ಸರ್ವ ಶಕ್ತನು ನೀನೇ. ಎಲ್ ರೋಹಿ, ಎಲ್ ರೋಹಿ, ನನ್ನನ್ನು ಕಾಯುವವನೇ. ನನ್ನ ನಂಬಿಕೆ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ. ನನ್ನ ನಂಬಿಕೆಯೇ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ. ನನ್ನ ಯೇಸುವೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನನ್ನ ಯೇಸುವೇ ನಿಮಗೆ ಸ್ತೋತ್ರ, ನನ್ನ ರಾಜನೇ ನಿಮಗೆ ಸ್ತೋತ್ರ. ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತವಾ ನನಗೆ ಮಾಡಿಯಪ್ಪ. ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತವ ನನಗೆ ಮಾಡಿಯಪ್ಪ. ಓ ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತವಾ ನನಗೆ ಮಾಡಿಯಪ್ಪ. ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತವ ನನಗೆ ಮಾಡಿಯಪ್ಪ. ನನ್ನ ನಂಬಿಕೆ ನಿಮಗೆ ಸ್ತೋತ್ರ, ನಮ್ಮ ಬಲವೇ ನಿಮಗೆ ಸ್ತೋತ್ರ. ನನ್ನ ನಂಬಿಕೆಯೇ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ. ನೂರಕ್ಕೆ ನೂರರಷ್ಟು ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತ ಮಾಡಿಯಪ್ಪ, ಅತಿಶಯ ನಡೆಸಿಯಪ್ಪ. ನೂರಕ್ಕೆ ನೂರರಷ್ಟು ನಿಮ್ಮನ್ನೇ ನಂಬಿರುವೆ, ಅದ್ಭುತ ಮಾಡಿಯಪ್ಪ, ಅತಿಶಯ ನಡೆಸಿಯಪ್ಪ. ಮನುಷ್ಯರ ಮುಂದೆ
ಅವಮಾನ ಆಗದಂತೆ ಸಹಾಯ ಮಾಡಿಯಪ್ಪ, ಸಂತೋಷಗೊಳಿಸಿಯಪ್ಪ. ಮನುಷ್ಯರ ಮುಂದೆ ತಲೆಬಾಗದಂತೆ ಸಹಾಯ ಮಾಡಿಯಪ್ಪ, ಸಂತೋಷಪಡಿಸಿಯಪ್ಪ. ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತವ ನನಗೆ ಮಾಡಿಯಪ್ಪ. 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 ನನ್ನ ನಂಬಿಕೆ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ. ನನ್ನ ನಂಬಿಕೆಯೇ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ. ನಿಮ್ಮನ್ನಲ್ಲದೆ ಯಾರು ನನ್ನ ಹೆತ್ತುವ, ಅದ್ಭುತ ಮಾಡಿಯಪ್ಪ, ಅತಿಶಯ ನಡೆಸಿಯಪ್ಪ. ನಿಮ್ಮನ್ನಲ್ಲದೆ ಯಾರು ನನ್ನ ಹೆತ್ತುವ, ಅದ್ಭುತ ಮಾಡಿಯಪ್ಪ, ಅತಿಶಯ ನಡೆಸಿಯಪ್ಪ. ನಿಮ್ಮನ್ನಲ್ಲದೆ ಯಾರು ನನ್ನ ಹೆತ್ತುವ, ಅದ್ಭುತ ಮಾಡಿಯಪ್ಪ, ಅತಿಶಯ ನಡೆಸಿಯಪ್ಪ. ನಿಮ್ಮನ್ನಲ್ಲದೆ ನಾನು ನನ್ನ ಹೆತ್ತುವ, ಅದ್ಭುತ ಮಾಡಿಯಪ್ಪ, ಅತಿಶಯ ನಡೆಸಿಯಪ್ಪ. ಐಶ್ವರ್ಯ ಘನವು ನಿಮ್ಮಿಂದ ದೊರೆಯುವುದು, ಆಳ್ವಿಕೆ ಮಾಡಿಯಪ್ಪ, ಮಾರ್ಗ ನಡೆಸಿಯಪ್ಪ. ಐಶ್ವರ್ಯ ಧನವು ಎನ್ನಿಂದ ಲಭಿಸುವುದು, ಆಳ್ವಿಕೆ ಮಾಡಿಯಪ್ಪ, ಮಾರ್ಗದಲ್ಲಿ ನಡೆಸಿಯಪ್ಪ. ನಿಮ್ಮನ್ನೇ ನಾ ನಂಬಿರುವೆ, ಅದ್ಭುತವ ನನಗೆ ಮಾಡಿಯಪ್ಪ. 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 ಆರಾಧನೆ 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 ನಿಮಗೆ ಯೇಸುವಿಗೆ. ಆರಾಧನೆ 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 ನಿಮಗೆ ಯೇಸುವಿಗೆ. ಆರಾಧನೆ 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 ನನ್ನ ರಾಜನಿಗೆ. ಆರಾಧನೆ 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 ನನ್ನ ರಾಜನಿಗೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ ಯೇಸುವೇ. ಎಲ್ಲ ರೋಗಗಳು ಗುಣಮುಖವಾಗಲಿ ಅಪ್ಪ ತಂದೆ. ದುಷ್ಟ ಶಕ್ತಿಗಳ ಪ್ರಭಾವಗಳು ಗುಣಮುಖವಾಗಲಿ, ಎಲ್ಲ ದೂರ ಹೋಗಲಿ ಅಪ್ಪ ತಂದೆ. ಯೇಸುವೇ ಆಶೀರ್ವದಿಸಿರಿ, ಪ್ರತಿಯೊಬ್ಬರನ್ನ ಆಶೀರ್ವದಿಸಿರಿ ಅಪ್ಪ ತಂದೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಅದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ನನ್ನ ನಂಬಿಕೆಯೇ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ. ಯಾಕೆಂದರೆ ದೇವರು ಅದ್ಭುತ ಕಾರ್ಯಗಳನ್ನು ನಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಒಬ್ಬರು ಹೆಣ್ಮಗಳಿದ್ದಾರೆ. ಈ ಹೊಟ್ಟೆಯಲ್ಲಿ ಇಲ್ಲಿ ಬಲಬದಿಯಲ್ಲಿ
ರೈಟ್ ಸೈಡ್ ತುಂಬ ನೋವು ಬರ್ತದೆ ಯಾವಾಗಲೂ. ಇಲ್ಲಿ ಬರುವಾಗ ನೋವಿತ್ತು, ಇಲ್ಲಿ ನೀವು ಜಪಮಾಲೆ ಮಾಡುವಾಗ ಇದು ನೋವಿತ್ತು. ಈಗ ಸಂಪೂರ್ಣವಾಗಿ ಗುಣ ಆಗಿದೆ. ಒಬ್ಬರಿಗೆ ಯೇಸು ಎಂಥ ಒಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ. ಯಾರೊಬ್ಬರು ಇದ್ದಾರೆ ಇಲ್ಲಿ ರೈಟ್ ಸೈಡಲ್ಲಿ, ಹೊಟ್ಟೆಯಲ್ಲಿ ನೋವು ಬರ್ತಿತ್ತು ತುಂಬ, ಆವಾಗ ನೋವು ಬರ್ತಿತ್ತು. ಈಗ ಸಂಪೂರ್ಣ ಗುಣ. ಇಲ್ಲಿ ಬರುವಾಗ ಕೂಡ ಇತ್ತು, ಸಂಪೂರ್ಣ ಗುಣ ಹೊಂದಿದೆ. ಯಾರೊಬ್ಬರು ಇಲ್ಲಿ ಇದ್ದಾರೆ, ಅವರು ನಾಚುತ್ತಾರೆ, ಕೈ ಮೇಲೆ ಹಾಕ್ಲಿಕ್ಕೆ ನಾಚುತ್ತಾರೆ. ಯಾಕೆಂದರೆ ಅದೊಂದು ಬೇರೆಯೇ ಒಂದು ರೋಗ, ಅದಕ್ಕೆ ಅವರು ನಾಚ್ತಾರೆ ಕರವನ್ನು ಮೇಲೆ ಹಾಕಲಿಕ್ಕೆ. ಅದು ಕೂಡ ನಾನು ಹೇಳ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, हालेलुया. कोणाक एका स्त्रियेक एका चेडवा भुरग्याक कठीण पोटान दूख येवचें आसलें, तर दळ दूख येवचें हांगा येताना आसले येताली की दळ दूख येताली. पुन्हा संपूर्ण तर गुण जाला प्रेज एंड वर्शिप करतना. जावंक परत एक यंग चेडू ह्या स्त्रीकंची एका हे प्रॉब्लेम कित्याक म्हळ्यार ते म्हाका दिसता तांकां सांगूंक लज दिसता आसतली जावंक पुरो. एक गडीभर हात उबारून असले खंयय समस्या आसल्यार ह्या वेळार आमी मागया देव तुमकां गूण करता. असले समस्या प्रत्येक जावन तुमकां खंयच्याय स्त्रियांक या चेडवा भुरग्यांक खंयच्याय पिरियड्स जाताना प्रॉब्लेम आसल्यार ह्या वेळार मागा. असले संबंधाचे प्रॉब्लेम जेजू सांगता ह्या वेळार तुमचे युट्रसाचे प्रॉब्लेम खंयच्याय रितीचे ब्लिडींग चड जाताल्यार ह्या सर्जांनी पोटां सोंपता जाल्यार पोटान दूख येताल्यार असले संगतीन गुणी आसा जाल्यार तुमी मागा. ह्या वेळार जेजू तुमकां गूण करता. हालेलुया 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 हालेलुया. हीर बरे केले बरे शंदर बरे करे बरे रखले जीजा 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 जीजा. थैंक यू लॉर्ड जीजा, थैंक यू लॉर्ड, थैंक यू लॉर्ड, थैंक यू लॉर्ड, थैंक यू लॉर्ड, थैंक यू लॉर्ड. Praise the Lord, glorify and mighty God, hallelujah. Worship Lord Jesus, 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 Jesus. Hallelujah, 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 hallelujah. हीर बरे कलर जीजा. ಯಾರಿಗೊಬ್ಬರು ಇಲ್ಲಿ ಬಂದವರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ. ಕಿಡ್ನಿ ಸ್ಟೋನ್ ಯಾವಾಗಲೂ ಆಗ್ತಾ ಇದೆ, ಕಲ್ಲಾಗೋದು, ಮೂತ್ರದಲ್ಲಿ ಕಲ್ಲಾಗೋದು, ಕಿಡ್ನಿಯಲ್ಲಿ ಕಲ್ಲಾಗೋದು. ಇಂಥೊಬ್ಬರಿಗೆ ಯೇಸು ಸ್ವಾಮಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಸುಮಾರು 1 ವರ್ಷದಿಂದ ಈ ನೋವು ಯಾವಾಗಲೂ ಇದೆ, ಕಿಡ್ನಿ ಸ್ಟೋನಲ್ಲಿ ಬಳಲ್ತಿದ್ದ. ಯಾರಿಗಾದರೂ ನೀವು ಪ್ರಾರ್ಥಿಸ್ತಾ ಇದ್ದರೆ, ಯಾರಿಗಾದರೂ ಇಂಥ ಸಮಸ್ಯೆಗಳಿದ್ದರೆ ಪ್ರಾರ್ಥಿಸಿರಿ, ದೇವರು ನಿಮ್ಮನ್ನು ಗುಣಪಡಿಸ್ತಾರೆ. ಈಗ ಆ ಎಲ್ಲ ಸ್ಟೋನ್ಗಳು ದೇವರ ವಾಕ್ಯ ಹೇಳ್ತಾರೆ. ಯೆರೆಮೀಯ ಪ್ರವಾದಿಯ ಪುಸ್ತಕದಲ್ಲಿ ನೀವು ಓದಿದರೆ ಅಲ್ಲಿ 29ನೇ ಅಧ್ಯಾಯದಲ್ಲಿ ಏನು ಹೇಳ್ತದೆ, ದೇವರ ವಾಕ್ಯ ಅದು ಯಾವುದು ಸುತ್ತಿಗೆ ಅಂತ ಬಲವಾಗಿದೆ. ಪ್ರೈಸ್ ದ ಲಾರ್ಡ್. ಸುತ್ತಿಗೆ ಗೊತ್ತಾ? ಸುತ್ತಚಾಗಿ ಸರ್ ಬಳದಿಗೆ ಕಸ್ಲಿ ಕಡಬ್ ಜಲೆ ರಿಪೀಟ್ ಆಗಿರ್ತಾಗೆ. ಪ್ರೈಸ್ ದ ಲಾರ್ಡ್. ಎಂಥ ಕಲ್ಲು ಬಂಡೆಗಳನ್ನು ಹುಡಿ ಮಾಡ್ತದೆ. ನಿಮ್ಮ ದೇಹದಲ್ಲಿರುವಂಥ ಸ್ಟೋನ್ಗಳನ್ನು, ಕಿಡ್ನಿಯಲ್ಲಿರುವ ಕಲ್ಲುಗಳನ್ನು ಯೇಸು ಅದೇ ರೀತಿಯಲ್ಲಿ ದೇವರ ವಾಕ್ಯದ ಪ್ರಕಾರ ಪುಡಿ ಮಾಡಿ ತೆಗೆಯುತ್ತಾರೆ, ಅದನ್ನು ತೆಗೆದು ಬಿಡ್ತಾರೆ. ಅಂತ ಒಂದು ದೇವರ ಅದ್ಭುತಗಳನ್ನು ನಿಮ್ಮ ಮಧ್ಯದಲ್ಲಿ ಮಾಡ್ತಾ ಇದ್ದಾರೆ. ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯ. ಹಿರಬರೆ ಕೆಲವರೆದಾಗ ಶಂದರ ಬರೆ ಕರಬಲರ ಕಲ ಜೀಜ ಜೀಜ ಜೀಜ. ಹಾಲೆಲುಯ್ಯ 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 ಹಾಲೆ. ಇಲ್ಲಿ ಬರುವ ಯಾರಿಗೆ ಇಂದು ಇಬ್ಬರು ಇದ್ದಾರೆ, ಇಬ್ಬರು ಜನರಿಗೆ ಈ ಭುಜ ನೋವು. ಒಬ್ಬರಿಗೆ ಬಲಬದಿ, ಒಬ್ಬರಿಗೆ ಎಡಬದಿ. ಇಂಥವ್ರ ಬಲ ಈ ಡ್ರೈ ಬೋನ್ಸ್ ಅಂದರೆ ಡ್ರೈ ಶೋಲ್ಡರ್ಸ್, ತುಂಬ ನೋವಿತ್ತು, ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಈ ಕೈ ನೋವುಗಳು ಇದ್ದರೆ, ಯಾವುದಾದ್ರೂ ಕೈ ನೋವುಗಳಿದ್ದರೆ ಪ್ರಾರ್ಥಿಸಿ. ಈ ಕ್ಷಣದಲ್ಲಿ ನಿಮ್ಮ ಕೈಗಳನ್ನು ಯಾರಿಗೆ ನೋವುಂಟು ಅದನ್ನು ಎತ್ತಿ ಇಡೀರಿ. ಹಾಗೆ ನೋವು ಇದ್ದವರು ನೋಡಿ, ಭುಜಬಲ ಇಬ್ಬರಿಗೆ ಸಂಪೂರ್ಣ ಗುಣವಾಗ್ತಾ ಇದೆ, ಸಂಪೂರ್ಣವಾಗಿ ಗುಣ ಆಗ್ತದೆ. ಅಲ್ಲಿ ಪ್ರತ್ಯೇಕವಾಗಿ ಇಬ್ಬರಿಗೆ ಕಂಪ್ಲೀಟ್. ಯಾರಿಗೆ ಉಂಟದು ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸಿ. ಹಲೆಲುಯ್ಯ 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 ಹಲೆಲುಯ್ಯ. ಹಿರಬರಿ ಕೆಲವರಿದಾಗ ಶಂದರ ಬರೆ ಕರಬಲರ ಕಲ ಜೀಜ ಜೀಜ ಜೀಜ. ಹಲೆಲುಯ್ಯ 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 ಹಲೆಲುಯ್ಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಯಾರಿಗೆಲ್ಲ ಗುಣ ಆಗಿದೆ ಅವರಿಗೆ ನಿಮಗೊಂದು ಸಂಪೂರ್ಣ ಗುಣ ಆಯಿತು. ನಾನು ಮುಟ್ಟಿದ್ದು ನೋಡಿದೆ, ನಿಮ್ಮನ್ನು ಯೇಸು ಮುಟ್ಟಿ ನಿಮ್ಮನ್ನು ಆ ಕೈಯನ್ನು ಗುಣಪಡಿಸಿದ್ದು ನೋಡಿದೆ. ಪ್ರೈಸ್ ದಿ ಲಾರ್ಡ್. ಸಾಕ್ಷಿ ನೀಡಿದ್ದೀರಾ? ಬನ್ನಿ, ಅವರು ಬನ್ನಿ, ಹಿಂದಿನವ್ರು ನೀವು ಬನ್ನಿ. ಓಕೆ, ಪ್ರೈಸ್ ದಿ ಲಾರ್ಡ್. ಇವರಿಗೆ ತುಂಬ ಸಮಯದಿಂದ ಈ ನೋವಿತ್ತು, ಇವರಿಗೆ ಸಂಪೂರ್ಣವಾಗಿ ಗುಣ ಹೊಂದಿದೆ. ಇವತ್ತು ಈ ಕ್ಷಣದಲ್ಲಿ ಗುಣ ಹೊಂದಿದೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ವರ್ಷದಿಂದ ಇತ್ತು ಮೇಡಮ್? 10 ವರ್ಷದಿಂದ ಇತ್ತು. ಲಾಸ್ಟ್ ಟೈಮ್ 29 ಏಪ್ರಿಲ್ ನಾನು ಬಂದೆ. ಆಗ ಸಜಿತ್ ಬ್ರದರ್ ನನಗೆ ಕರೆದು ಮಾತು ನಾನು ಇಲ್ಲಿ ಮೂರ್ಛೆ ತಪ್ಪಿ ಬಿದ್ದೆ. ಮತ್ತು ನನಗೆ ಅದ ನಂತರ ತುಂಬ ಸಲ ನೋವು ಬರ್ತಾಯಿತ್ತು. ನಾನು ದೇವರೇ ಗುಣ ಆಗಲಿಲ್ಲ, ಇನ್ನೂ ಸಹ ನಾನು ಕೆಲಸಕ್ಕೆ ಹೋಗಬೇಕು, ಮಕ್ಕಳನ್ನು ಸಾಕಬೇಕು, ನನಗೆ ಶಕ್ತಿ ಕೊಡು ದೇವರೇ, ಬಲಭುಜಕ್ಕೆ ಗುಣಪಡಿಸಿ ಅಂತ ಈಗ ಸಹ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನಗೆ ಗುಣ ಹೌದು.
ಜಾಗದಲ್ಲಿ ಯಾವಾಗ ಸಹ ಇತ್ತು, ತುಂಬ ಟ್ರೀಟ್ಮೆಂಟ್, ಎಣ್ಣೆ ಮಸಾಜು. ನಾನೀಗ ಹೇಳಿದೆ, ದೇವರೇ ನನ್ನನ್ನು ಗುಣಪಡಿಸಿದರೆ ಈ ಮಧ್ಯಾಹ್ನದ ಸಮಯದಲ್ಲಿ ನಾನು ಸಾಕ್ಷಿ ಹೇಳ್ತೇನೆ ಅಂತ. ಹೌದು. ನನ್ನ ಹೆಸರು ಮೇರಿ. ಪಾಲ್ದಾನೆ ಪಿರಿಗೇಜ್ ಕುಲಶೇಖರ್ನಿಂದ. ಓಕೆ, ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ದೇವರು ಅದ್ಭುತಗಳನ್ನು ಮಾಡುವಂತಹ ಸಮಯ. ಪ್ರೈಸ್ ದಿ ಲಾರ್ಡ್. ನನಗೆ ಕೈ ನೋವಿತ್ತು, ಗುಣವಾಗಿದೆ. ಈಗಲೇ ಬರ್ಪಾದ ನೋವಿತ್ತು, ಗುಣವಾಗಿದೆ. ತುಂಬ ಸಮಯ ನಿಂತಿತ್ತು, ಸಾಧಾರಣ ಒಂದು 6 ತಿಂಗಳಿಂದ 8 ತಿಂಗಳಿಂದ. ಇವರಿಗೆ 8 ತಿಂಗಳಿಂದ ನೋವಿತ್ತಂತೆ, ಸಂಪೂರ್ಣ ಗುಣವಾಗಿದೆ. ಅವರಿಗೆ 10 ವರ್ಷದಿಂದ ಇದ್ದಂಥ ನೋವನ್ನು ಗುಣಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇನ್ಯಾರಿಗೆಲ್ಲ ನೋವುಂಟು? ಹೋಗಿದೆ ಯಾರಿಗೆ ನೋವಿದ್ದವರು ಕೈಗಳ ಮೇಲಾಗಿ, ನೋವಿದ್ದವರು, ಓಕೆ, ನೋವಿದ್ದವರು ಅಲ್ಲಿ ಯಾರಿದ್ದಾರೆ ಹತ್ತಿರ, ಅವರು ಭುಜದ ಮೇಲೆ ಒಂದು ಪ್ರಾರ್ಥಿಸಿ. ನಿಮಗೆ ವಿಶ್ವಾಸ ಇದ್ದಾರೆ, ಯಾರು ಬದಿಯಲ್ಲಿದ್ದಾರೆ ನೋಡಿ, ನಿಮ್ಮ ಬದಿಯಲ್ಲಿದ್ದವರು ಅವರ ಭುಜದ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. ಅದು ನಿಮ್ಮ ವಿಶ್ವಾಸ. ಈಗ ಅವರನ್ನು ಗುಣಪಡಿಸಬೇಕು. ಅವರು ಇಲ್ಲಿ ಕೂಡ ಅಲ್ಲಿಬ್ಬರಿಗೆ ಉಂಟಲ್ಲ, ಸ್ವಲ್ಪ ಹಿಂದೆ ತಿರುಗಿ ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. ನೀವು ಮುಂದೆ ಇದ್ದವರು ಅವರ ಮೇಲೆ ಕೈ ಇಡು, ಇವರ ಮೇಲೆ ನೀವು ಕೈ ಇಡು, ಪ್ರಾರ್ಥಿಸಿ. ಯಾರಿಗೆಲ್ಲ ನೋವುಂಟು, ಇನ್ಯಾರಿಗೆ ಉಂಟು, ಅವರಿಗೆ ನೋವುಂಟಾ, ಅವ್ರ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ. ಬರಿಗೆ ಇದ್ದವರು, ಅಲೋ ಕಪ್ಪು ಟೀ ಶರ್ಟ್, ಅವರ ಮೇಲೆ ಪ್ರಾರ್ಥಿಸಿ. ನಿಮಗೆ ವಿಶ್ವಾಸ ಇಲ್ವಾ? ಅವರ ಮೇಲೆ ಹಾಂ ಕೈ ಮೇಲೆ ಇಟ್ಟು, ನೀವೇ ಯಾರಿಗೆ ಉಂಟು ಪ್ರಾರ್ಥಿಸಿ. ನೋಡಿ, ಈಗ ನೀವು ಯಾರು ಅವರ ಮೇಲೆ ಪ್ರಾರ್ಥಿಸಿ ನೋಡಿ, ನಿಮ್ಮ ವಿಶ್ವಾಸ ಈಗ ಅವರನ್ನು ಗುಣಪಡಿಸ್ತಾ ಇದೆ. ನಿಮ್ಮ ವಿಶ್ವಾಸ. ಎಲ್ಲ ಉಳಿದವರೆಲ್ಲ ಕರಗಳನ್ನು ಮೇಲಕ್ಕೆತ್ತಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರ ಬರೆ ಕರವಲರ ಕಲ ಜೀಸಸ್. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, 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 ಥ್ಯಾಂಕ್ ಯು ಲಾರ್ಡ್. Praise you, Lord, glorify and mighty God, hallelujah. Worship Lord Jesus, hallelujah, hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. hallelujah, 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 hallelujah. ಹೀರಬರೆ ಕಲಬರೆದಾಗ ಶಂದರ ಬರೆ ಕರವಲರ ಕಲ ಜೀಸಸ್, 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 ಜೀಸಸ್. hallelujah, 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 hallelujah. ಹೀರಬರೆ ಕಲಬರೆದಾಗ ಶಂದರ ಬರೆ ಕರವಲರ ಕಲ ಜೀಸಸ್, ಜೀಸಸ್, ಜೀಸಸ್. The mighty power of God will come upon you. Lord Jesus, touch them, heal them and set them free, Lord Jesus. hallelujah, 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 hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. hallelujah, 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 hallelujah. Praise the Lord. ನೋಡಿ, ಈಗ ಚೆಕ್ ಮಾಡಿ, ಯಾರು ನೋವಿದ್ದವರು ಚೆಕ್ ಮಾಡಿ, ಪ್ರಾರ್ಥಿಸಿದವರು ಯಾರೆಲ್ಲ ಪ್ರಾರ್ಥಿಸ್ತಾರೆ ಅವರು ಇಬ್ಬರು ನಿಮಗೆ ಗುಣ ಆಯ್ತಲ್ಲ, ಉಂಟಾ? ಎಷ್ಟು ಪರ್ಸೆಂಟ್ ಆಯಿತು? 40, 50? ಇನ್ನೂ ಇದೆ ನೋವುಂಟಾ? ಕಂಪ್ಲೀಟ್ ಹೋಗುತ್ತೆ. ಅವರು ಇನ್ನೊಬ್ಬರು ಬ್ಲ್ಯಾಕ್ ಟೀ ಶರ್ಟ್ ಹಾಕಿದ್ರು, ಉಂಟಾ? ಕೈ ಮೇಲೆ ಹಾಕಿ. ಓಕೆ, ನೋವುಂಟಾ? ಎಷ್ಟು ಪರ್ಸೆಂಟ್ ಇದೆ? 30% ಇದೆಯಾ? ಓನ್ಲಿ 3% ಇದೆಯಾ? ಓಕೆ. ನೋಡಿ, 3% ಅಂದರೆ 97% ಗುಣ ಆಯ್ತಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಯಾಕೆ ನಾವು ಮಾಡಿದ್ದೇವೆ ಅಂದರೆ, ನಾವು ಯಾರೆಲ್ಲ ಪ್ರಾರ್ಥಿಸಿದಿರಿ ನೋಡಿ ಅವರ ಮೇಲೆ, ನಿಮಗೆ ವಿಶ್ವಾಸ ಬರಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ನನ್ನ ಮುಖಾಂತರ, ಇನ್ನೊಬ್ಬರ ಮುಖಾಂತರ ಮಾತ್ರ ಅಲ್ಲ, ನಿಮ್ಮ ಪ್ರತಿಯೊಬ್ಬರ ಮುಖಾಂತರ ಕೆಲಸ ಮಾಡ್ತಾರೆ. ಇದು ಒಂದು ದೊಡ್ಡ ಅದ್ಭುತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾರ ಹಿಂದೆ ಓಡಬಾರ್ದು. ಯಾಕಂದರೆ ಯಾರಿಗೆ ಬ್ರದರ್ ಸಾಜಿದ್ ಜಾಬರಿಗೆ ಒಂದು ಶಕ್ತಿ ಕೊಟ್ಟಿದ್ರೆ, ನನಗೊಂದು ಶಕ್ತಿ ಕೊಟ್ಟಿದ್ರೆ, ಅದು ಶಕ್ತಿ ನಿಮಗೂ ಕೂಡ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಾಕ್ಟೀಸ್ ಮಾಡ್ತೇವೆ, ನೀವು ಪ್ರಾಕ್ಟೀಸ್ ಮಾಡಲ್ಲ, ಮಾಡಬೇಕು ನೀವು. ಪ್ರೈಸ್ ದಿ ಲಾರ್ಡ್. ಆಗ ಎಷ್ಟೋ ಜನರನ್ನು ನಾವು ಗುಣಪಡಿಸಬಹುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಯಾರೆಲ್ಲ ನೀವು ಪ್ರಾರ್ಥಿಸಿದರೆ ಅವರಿಗೂ ಗುಣ ಆಯಿತು ನೋಡಿ. ಅಂದರೆ ನಿಮ್ಮ ವಿಶ್ವಾಸ ವೃದ್ಧಿ ಆಗ್ತದೆ. ಗಾಡ್ ಈಸ್ ದೇರ್. ದೇವರು ನಮ್ಮೊಂದಿಗೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕರೆಗಳನ್ನು ಎಲ್ಲ ಮೇಲಕ್ಕೆತ್ತಿ ಒಂದು ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರ ಬರೆ ಕರಬಲರ ಕಲ ಜೀಸಸ್, ಜೀಸಸ್, ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬರೆ ಕಲಬರೆದಾಗ ಶಂದರ ಬರೆ ಕರಬಲರ ಕಲ ಜೀಸಸ್, 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 ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವರೆ ಬಬ ಶಂದರ ಬರೆ ಕರಬಲರ ಕಲ ಜೀಸಸ್, 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 ಜೀಸಸ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ವರೆ ಬಬ
ಒಬ್ರು ಹುಡುಗಿಗೆ ಯೇಸು ಟಚ್ ಮಾಡ್ತಾರೆ. ಅವ್ರಿಗೆ ಏನು ಪ್ರಾಬ್ಲಮ್ ಇದೆ? ಆ ಹುಡುಗಿಗೆ ಏನಿಲ್ಲ, ಮತ್ತೆ ಯಾಕೆ ಕೂತ್ಕೊಂಡಿದ್ದೀರಿ? ತಲೆ ಸುತ್ತದೆ, ಅದೇ ಪ್ರಾಬ್ಲಮ್ ಅಲ್ಲ. ದೇವರು ಆಗದಿಂದ ತೋರಿಸ್ತಾರೆ, ನಿಮ್ಮನ್ನು ಯೇಸು ಮುಟ್ಟುತ್ತಾ ಇದ್ದಾರೆ. ಆಗದಿಂದ ನೀವು ಬಂದಾಗಿನಿಂದ, ಒಳಗೆ ಬಂದಾಗಿನಿಂದ ದೇವರು ಪ್ರಾಂಪ್ಟ್ ಮಾಡ್ತಾರೆ ನಿಮಗೆ ಹೇಳಲಿಕ್ಕೆ. ಯೇಸು ನಿಮ್ಮನ್ನು ಮುಟ್ತಾರೆ, ನಿಮ್ಮನ್ನು ಬಿಡುಗಡೆಗೊಳಿಸ್ತಾರೆ. ಈ ಕ್ಷಣದಲ್ಲಿ ಆ ಹುಡುಗಿಯನ್ನು ಬಿಡುಗಡೆಗೊಳಿಸ್ತಾರೆ. ತುಂಬ ಸಮಸ್ಯೆಗಳಿವೆ, ನೀವು ಹೇಳುವುದಿಲ್ಲ. ದೇವರು ಇವತ್ತು ಬಿಡುಗಡೆಗೊಳಿಸ್ತಾ ಇದ್ದಾರೆ ಇವರಿಗೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹೀರವ ಬರೆ ಕಲವರೆದಾಗ ಶಂದರ ಬರೆ ಕರಬಲರ ಕಲ ಜೀಸಸ್, the mighty God anointed that girl, Lord Jesus. Touch her, heal her and set her free, Lord Jesus. Hallelujah, 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 hallelujah. ಹೀರವ ಬರೆ ಕಲವರೆದಾಗ ಶಂದರ ಬರೆ ಕರಬಲರ ಕಲ ಜೀಸಸ್. Hallelujah, 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 hallelujah. ತಲೆಗೆ ನೀವು ಒಂದು ಕೈ ಮೇಲೆ, ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ, ಕೈ ಇಟ್ಟು ಪ್ರಾರ್ಥಿಸಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡು ಜನ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ದೇವರ ಶಕ್ತಿ ಈ ಹುಡುಗಿಯ ಮುಖಾಂತರ ಆ ಹುಡುಗಿಯಲ್ಲಿ ಸೇರುವಂಥ ಸಮಯ ಈಗ ನೋಡಿ. ನಿಮ್ಮ ಕಣ್ಮುಂದೆ ದೇವರು ಹೇಗೆ ಅದ್ಭುತಗಳನ್ನು ಮಾಡ್ತಾರೆ ನೋಡಿ. ನಾವು ಯಾರು ಅಲ್ಲ, ಆ ಹುಡುಗಿಗೆ ಅಷ್ಟು ವಿಶ್ವಾಸ ಇದೆ. ಅವಳು ಕೂಡ ಪ್ರಾರ್ಥನೆ ಹುಡುಗಿ, ಹೇಗೆ ಅವಳ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅದ್ಭುತ ಕಾರ್ಯಗಳನ್ನು ದೇವರು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬ ಬರೆ ಕಲವರೆದಾಗ ಶಂದರ ಬರೆ ಕರವಲರ ಕಲ ಜೀಸಸ್, the mighty power, Lord Jesus, that the healing power flow upon her, Lord Jesus, and he touch her, heal her and set her free, Lord Jesus. Hallelujah, 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 Jesus, hallelujah, 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 hallelujah. ಈ ಬಾಬಾ ಬರಕಲ ಗಟ್ಟಿಯಾಗಿ ಸ್ತುತಿಸಿರಿ, ಗಟ್ಟಿಯಾಗಿ ಸ್ತುತಿಸಿರಿ. ಯೇಸುವೆ ಮುಟ್ಟಿರಿ, 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 ಮುಟ್ಟಿರಿ. ಯೇಸುವೆ ಈ ಸಹೋದರಿಯನ್ನು ಮುಟ್ಟಿರಿ ಅಪ್ಪ ತಂದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ತಲೆ ತಿರುಗುವಂಥ ಸಮಸ್ಯೆಗಳು, ಎಲ್ಲ ಅಪ್ಪ ತಂದೆ ಯಾವುದಾದ್ರೂ ಸಮಸ್ಯೆಗಳು, ಈ ರಕ್ತದ ಒತ್ತಡಗಳು ಹಾಗೂ ಯಾವುದಾದ್ರೂ ಮೆದುಳಿನ ಸಮಸ್ಯೆಗಳಿದ್ರೆ ಈ ಕ್ಷಣದಲ್ಲಿ ನಾನು ಬಂಧಿಸ್ತಾ ಇದ್ದೇನೆ. ಅದೆಲ್ಲವನ್ನು ಹುಡುಗಿಯನ್ನು ಬಿಟ್ಟು ದೂರ ಹೋಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬ ಬರೆ ಕಲಬರೆದಾಗ ಶಂದರ ಬರೆ ಕರಬಲರ ಕಲ ಜೀಸ 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 ಜೀಸ. ಅವಳ ಇದರ ಮೇಲೆ ಒಂದು ಸಿಲುಬೆಯನ್ನು ತೆಗೀರಿ. ಓಕೆ, ಪ್ರೈಸ್ ದಿ ಲಾರ್ಡ್. ನೋಡಿ, ಕ್ಲಿಯರ್ ಆಯಿತಾ? ಎದ್ದು ನಿಂತುಕೊಳ್ಳಿ. ತಲೆ ತಿರುಗೋದು ನಿಂತು ಹೋಯ್ತು ನೋಡಿ, ಎಲ್ಲ ಬಿಟ್ಟು ಹೋಯ್ತು ಅವಳನ್ನು. ಸರಿ ಆಯ್ತಾ? ನೀವು ಸರಿ ಆಯ್ತಲ್ಲ? ಬಿಟ್ಟು ಹೋಯ್ತಲ್ಲ ನೋಡಿ. ಅಂಥ ಅದ್ಭುತ ಕಾರ್ಯಗಳು ಯೇಸು ನಮ್ಮ ಮಧ್ಯದಲ್ಲಿ ಇದ್ದಾರೆ ಅಂತ ಇದಕ್ಕೆ ಸಾಕ್ಷಿನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡು ಕರಗಳನ್ನು ತೆರೆದಿಟ್ಟುಕೊಂಡು ಅಭಿಷೇಕಕ್ಕಾಗಿ ವಿಶೇಷವಾಗಿ ಪ್ರಾರ್ಥಿಸಿರಿ. ಇನ್ನು ಮುಂದೆ ನಿಮಗೂ ಕೂಡ ರೋಗಿಗಳನ್ನು ಮುಟ್ಟುವಾಗ ಅವರು ಗುಣ ಆಗಬೇಕು. ಇವತ್ತು ಆ ಶಕ್ತಿಯನ್ನು ನಿಮಗೆ ಸಿಗಬೇಕು. ದ ಹೀಲಿಂಗ್ ಪವರ್, ಹೀಲಿಂಗ್ ಟಚ್ ಆ್ಯಂಡ್ ದ ಡೆಲಿವರೆನ್ಸ್ ಪವರ್ ನಿಮಗೆ ಪ್ರತಿಯೊಬ್ಬರಿಗೆ ಸಿಗಬೇಕು. ಪ್ರತಿಯೊಬ್ಬರಿಗೆ, ಯಾರೊಬ್ಬರು ನಿಮ್ಮ ಮಧ್ಯದಲ್ಲಿ ರೋಗಿಗಳಾಗಿ ಇರಬಾರ್ದು. ಇವತ್ತು ಪ್ರಾರ್ಥಿಸಬೇಕು ನೀವು. ಅದಕ್ಕಾಗಿ ಎಲ್ಲ ಕರಗಳನ್ನು ತೆರೆದಿಟ್ಟುಕೊಂಡು ಆತ್ಮ ವರಗಳಿಗಾಗಿ, ದೇವರ ಶಕ್ತಿಗಾಗಿ ಹಾಗೂ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು, ನಷ್ಟಗಳು ದೂರ ಹೋಗಲಿ, ನಿರಾಶೆಗಳು ದೂರ ಹೋಗಲಿ, ಸಾಲದ ಬಾಧೆಗಳು ದೂರ ಹೋಗಲಿ, ರೋಗ ರುಜಿನಗಳು ದೂರ ಹೋಗಲಿ. ದೇವರ ಶಕ್ತಿ, ದೇವರ ಕೃಪೆ ಪ್ರತಿಯೊಬ್ಬರ ಮೇಲೂ ಇಳಿದು ಬರಲೆಂದು ಈ ಗೀತೆಯೊಂದಿಗೆ ನಾವು ಪ್ರಾರ್ಥಿಸೋಣ. ನಿಮ್ಮೆಲ್ಲ ರೋಗಗಳನ್ನು ಸಮರ್ಪಣೆ ಮಾಡಿ ದೇವರು ನಿಮ್ಮನ್ನು ಮುಟ್ಟಿ ಗುಣಪಡಿಸುವಂಥ ಸಮಯ ಈ ಕ್ಷಣದಲ್ಲಿ. ಯಾರಿಗಾದರೂ ಇನ್ನೂ ಕೂಡ ಯಾವುದಾದ್ರೂ ರೋಗಗಳು ನಿಮ್ಮಲ್ಲಿದ್ದರೆ ಈ ಕ್ಷಣದಲ್ಲಿ, ಈ ಅಭಿಷೇಕದಲ್ಲಿ ನಿಮ್ಮನ್ನು ಯೇಸು ಗುಣಪಡಿಸಿ ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಸಾಗದಯ್ಯ, ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ, ನನ್ನಾನಂದವೇ ನಿಂಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ, ನನ್ನಾನಂದವೇ ನಿಂಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕಯ್ಯ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವವು ನೀನಯ್ಯ,
ಸಾಗಯ್ಯ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಿಯನೇ ನನ್ನ ಪ್ರಾಣವೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿನ್ ಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ ಬಳಿಯಲ್ಲಿ ನನಗೆ ಸುಖವು. ದೇವರ ಆತ್ಮ ನಮ್ಮ ಮೇಲೆ ಇಳಿಯುವಂಥ ಸಮಯ. ಒಬ್ಬರಿಗೆ ಮನೆಯಲ್ಲಿ ತುಂಬ ಸಮಸ್ಯೆಗಳಿವೆ, ನೊಂದುಕೊಂಡು ಇಲ್ಲಿ ಬಂದಿದ್ದಾರೆ ಈ ಧ್ಯಾನಕೂಟದಲ್ಲಿ. ಮನಸ್ಸಿಗೆ ತುಂಬ ಬೇಸರ, ಹೃದಯದಲ್ಲಿ ಅಷ್ಟು ನೋವು ತುಂಬಿಕೊಂಡಿರುವಂಥ ಒಂದು 2-3 ಜನ ಇದ್ದಾರೆ. ಇವರನ್ನು ಯೇಸು ಶಾಂತಿ ಸಮಾಧಾನದಿಂದ ನೆಲೆಯಲ್ಲಿ ಅವರನ್ನು ದೇವರು ಆಶೀರ್ವದಿಸ್ತಾ ಇದ್ದಾರೆ. ಅವರ ಹೃದಯದ ಭಾರಗಳು ತೆಗೆದು ಬಿಡ್ತಾ ಇದ್ದಾರೆ, ಅವರ ನೋವುಗಳು ತೆಗೆದು ಬಿಡ್ತಾ ಇದ್ದಾರೆ, ಚಿಂತೆಗಳು ತೆಗೆದು ಬಿಡ್ತಾ ಇದ್ದಾರೆ. ಯಾರಿಗಾದರೂ ನಿಮ್ಮ ಮನೆಯ ಸಮಸ್ಯೆಗಳಿದ್ದರೆ, ಗಂಡನ ಸಮಸ್ಯೆ, ಹೆಂಡತಿ ಸಮಸ್ಯೆ, ಮಕ್ಕಳ ಸಮಸ್ಯೆಗಳಿದ್ದರೆ ಈ ಕ್ಷಣದಲ್ಲಿ ಪ್ರಾರ್ಥಿಸಿ. ಅವರ ಮೇಲೂ ಕೂಡ ಈ ಪವಿತ್ರಾತ್ಮ ಇಳಿದು ಬರಲಿ. ನೀವು ಇಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೋ, ನಿನ್ನ ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರು, ತಂದೆ ತಾಯಿಯರು, ಎಲ್ಲ ಯೂಟ್ಯೂಬ್ ವ್ಯೂವರ್ಸ್ಗಳು, ನೀವು ಪ್ರಾರ್ಥಿಸಿ. ನಿಮ್ಮ ಮೇಲೆ ಈ ಕ್ಷಣದಲ್ಲಿ, ನಿಮ್ಮ ಕುಟುಂಬದ ಮೇಲೆ ಪವಿತ್ರಾತ್ಮರ ಅಭಿಷೇಕ, ಅನುಗ್ರಹ ಆಗುತ್ತಾ ಇದೆ ಈ ಕ್ಷಣದಲ್ಲಿ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ನಿನ್ನ ಪ್ರೀತಿ ವರ್ಣಿಸಲು ನನ್ನಿಂದ ಆಗದಯ್ಯ, ಈ ಕಾರ್ಯ ವಿವರಿಸಲು ಈ ಬದುಕು ಸಾಲದಯ್ಯ. ತಂದೆ ದೇವಾ ನನ್ನ ಆನಂದವೇ ನಿನ್ ಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ ಬಳಿಯಲ್ಲಿ ನನಗೆ ಸುಖವು. ನನ್ನ ಪ್ರಾಣನೇ ನನ್ನ ಪ್ರಿಯನೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ನನ್ನ ಪ್ರಾಣನೇ ನನ್ನ ಪ್ರಿಯನೇ ನಿನ್ನನ್ನಾರಾಧಿಸುವೆ, ನನ್ನ ಜೀವವೇ ನನ್ನ ಸ್ನೇಹವೇ ನಿನ್ನನ್ನಾರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿನ್ ಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ನ ಬಳಿಯಲ್ಲಿ ನನಗೆ ಸುಖವು. ಯಾರೊಬ್ಬರು ಇಲ್ಲಿ ಗಂಡಸರಿದ್ದಾರೆ, ಅವರಿಗೆ ಹೆಂಡತಿಯಿಂದ ತುಂಬ ಸಮಸ್ಯೆಗಳು ಎದುರಾಗ್ತವೆ. ಆ ಹೆಂಡತಿ ಏನೋ ಆರೋಗ್ಯ ಸರಿ ಇಲ್ಲ, ತುಂಬ ನೊಂದುಕೊಂಡಿದ್ದಾಳೆ ಆ ಹೆಂಗಸು. ಮನೆಯಲ್ಲಿ ತುಂಬ ಬೇಸರವಿದೆ, ಇದೆಲ್ಲವನ್ನು ಗಂಡನ ಮೇಲೆ ತೆಗೀತಾ ಇದ್ದಾರೆ. ಇಂಥ ಒಬ್ಬ ಹೆಂಡತಿಗೆ ಯೇಸು ಮುಟ್ಟಿ ಗುಣಪಡಿಸಿದ. ಅವರು ಇಲ್ಲಿಲ್ಲ, ಅವರ ಮನೆಯಲ್ಲಿ ಇರಬೇಕು, ಆದರೆ ಗಂಡ ಇಲ್ಲಿದ್ದಾರೆ, ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಇಲ್ಲಿ ಗಂಡ ಪ್ರಾರ್ಥಿಸುವಾಗ ದೇವರ ಶಕ್ತಿ ಆ ಮನೆಯಲ್ಲಿ ಬಂದು ಆ ಹೆಂಗಸನ್ನು ಮುಟ್ಟುತ್ತಾ ಇದೆ, ಹೆಂಗಸನ್ನು ಬಿಡುಗಡೆಗೊಳಿಸ್ತಾ ಇದೆ, ರೋಗಗಳಿಂದ ಗುಣಪಡಿಸ್ತಾ ಇದ್ದಾರೆ. ಈ ಕ್ಷಣದಲ್ಲಿ ದೇವರು ಮಹಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಮಹಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಕುಟುಂಬಗಳಲ್ಲಿದ್ದ ಪ್ರತಿಯೊಬ್ಬ ಸದಸ್ಯರಿಗಾಗಿ ಪ್ರಾರ್ಥಿಸಿ.
ಮನೆಯಲ್ಲಿರುವಂಥ ನಿಮ್ಮ ಕುಟುಂಬಸ್ಥರು ಯಾರೆಲ್ಲ ಇದ್ದಾರೆ ಅವರಿಗಾಗಿ ಪ್ರಾರ್ಥಿಸಿ. ಯಾರೊಬ್ಬರು ಗಂಡಸು ಪ್ರಾರ್ಥಿಸಿದ್ದಾರೆ, ತಾಯಿಗಾಗಿ ಯಾರು ಪ್ರಾರ್ಥಿಸ್ತಾ ಇದ್ದಾರೆ, ತಾಯಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ, ಅವ್ರಿಗೆ ಏನೋ ಸಮಸ್ಯೆ ಬರ್ತದೆ, ಮನಸ್ಸಿಗೆ ನೆಮ್ಮದಿ ಇಲ್ಲ, ತಾಯಿಗಾಗಿ ಪ್ರಾರ್ಥಿಸಿದ್ದಾರೆ. ಅಂದರೆ ತಂದೆ ತೀರಿ ಹೋಗಿದ್ದಾರೆ, ತಾಯಿ ಮಾತ್ರ ಇದ್ದಾರೆ, ಆ ತಾಯಿಗೆ ತುಂಬ ಸಂಕಷ್ಟಗಳು ಬರ್ತಾ ಇದೆ. ಯಾರೋ ಒಬ್ಬರು ಮಗನೋ ಮಗಳು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ತಾಯಿಗಾಗಿ, ಆ ತಾಯಿಗೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಅವರು ಮನೆಯಲ್ಲಿದ್ದಾರೆ, ಅವರ ಯಾರೋ ಮಕ್ಕಳು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ಆ ತಾಯಿಗೆ ಮನೆಯಲ್ಲಿ ಬಿಡುಗಡೆ ಕೊಡ್ತಾ ಇದ್ದಾರೆ ದೇವರು, ಆ ತಾಯಿಗೆ ಮನೆಯಲ್ಲಿ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ, 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 ಯೇಸುವೆ. ಒರೆ ಬಾಬಾ 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 ರುಕ ಬಾಬಾ ಬಾಬಾ ಹೀರಲಕ ಬಾಬಾ ಶಂದರ್ ಬರೆ ಕರಬಲೆ ರೆಕಲ ಜೀಸ ಜೀಸ ಜೀಸ. ಹಾಲೆಲೂಯ, 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 ಹಾಲೆಲೂಯ. ಹೀರ ಬರೆ ಕಲ ಬರೆದಗ ಶಂದರ್ ಬರೆ ಕರಬಲೆ ರೆಕ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ನನ್ನ ಪ್ರಾಣ ಸ್ನೇಹಿತನೇ, ನಿನ್ನ ಸನ್ನಿಧಿ ಪರಿಮಳವೇ ಸಿಹಿ ಜೇನಿಗಿಂತಲೂ ನಿನ್ನ ಪ್ರೀತಿ ಎಷ್ಟು ಮಧುರ. ಯೇಸು ದೇವಾ ನನ್ನ ರವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವವು ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ ನನ್ನ ಸರ್ವಸ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿನ್ನ ಬಳಿಯಲ್ಲಿ ನನಗೆ ಸುಖವು. ತಂದೆ ದೇವಾ ನಿನ್ನ ಆನಂದವೇ ನಿನ್ನ ಬಳಿಯಲ್ಲಿ ನನಗೆ ಸುಖವು. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ನನ್ನ ಪ್ರಿಯನೇ, ನನ್ನ ಪ್ರಾಣವೇ ನಿನ್ನನ್ನು ಆರಾಧಿಸುವೆ. ನನ್ನ ಜೀವವೇ, ನನ್ನ ಸ್ನೇಹವೇ ನಿನ್ನನ್ನು ಆರಾಧಿಸುವೆ. ತಂದೆ ದೇವಾ ನನ್ನ ಆನಂದವೇ ನಿಮ್ಮಡಿಲಲ್ಲಿ ನನಗೆ ಸುಖವು. ತಂದೆ ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಯೇಸು ದೇವಾ ನನ್ನ ಆನಂದವೇ ನಿನ್ನ ಮಡಿಲಲ್ಲಿ ನನಗೆ ಸುಖವು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹೀರಬವರೇ ಕೆಲವರೆದಗ ಶಂದರವರೇ ಕೆಲವರೆದ ಕಲ ಜೀಸಸ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬವರೇ ಕೆಲವರೆದಗ ಶಂದರವರೇ ಕರಬಲರ ಕಲ ಜೀಸಸ್ ಜೀಸಸ್.
Mighty God, hallelujah, 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 hallelujah. യേശുവേ സ്തോത്രം, യേശുവേ വന്ദനം, യേശുവേ ആരാധന, യേശുവേ മഹിമ. Hallelujah, 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 hallelujah. ನನಗೆ ಸುಖವು ನಿಮ್ಮ ಮಡಿಲಲ್ಲಿ, ನನಗೆ ಸುಖವು ನಿಮ್ಮ ಮಡಿಲಲ್ಲಿ, ನನಗೆ ಸುಖವು. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಎರಡೂ ಕರಗಳ ಹೃದಯ ಮೇಲೆ ಇಟ್ಟುಕೊಳ್ಳಿ. ಅಭಿಷೇಕವನ್ನು ನೀವು ಹೊಂದಿಕೊಳ್ಳಿ. ಅನುಭವ ನಿಮಗೆ ನೀಡುತ್ತಾ ಇದ್ದಾರೆ ದೇವರು. ಪವಿತ್ರ ಆತ್ಮ ಶಕ್ತಿ ನಿಮ್ಮಲ್ಲಿ ಇಳಿದು ಬರುವಂಥ ಒಂದು ಅನುಭವ, ಹೃದಯದಲ್ಲಿ ಎಷ್ಟೋ ಒಂದು ಸಂತೋಷ ಮೂಡುತ್ತಾ ಇದೆ ನಿಮಗೆ. ಮನಸ್ಸಿನಲ್ಲಿ ನೋದಿ ನೆಮ್ಮದಿ ನಿಮಗೆ ಸಿಗ್ತಾ ಇದೆ. ನಿಮ್ಮ ದೇಹ ಭಾರ ಇದ್ದಂತೆ ಇತ್ತು, ಈಗ ಹಗುರವಾಗುತ್ತಾ ಇದೆ, ರಿಲೀಸ್ ಆಗ್ತದೆ. ನಿಮ್ಮ ದೇಹ ಸಂಪೂರ್ಣ ದೇವರ ಆಲಯವಾಗಿ ಮಾರ್ಪಡುತ್ತಾ ಇದೆ. ದೇವರು ನಮ್ಮ ಹೃದಯದಲ್ಲಿ ವಾಸಿಸುವಂಥ ದೇವರು, ನಮ್ಮ ಜೀವನದಲ್ಲಿ ಬಂದು ನೆಲೆಸುವಂಥ ದೇವರು. ನಮ್ಮನ್ನು ಯಾವತ್ತೂ ಅನಾಥರಂಗೆ ಮಾಡುವುದಿಲ್ಲ, ಬದಲಿಗೆ ತನ್ನ ಪವಿತ್ರಾತ್ಮನನ್ನು ನಮ್ಮ ಮೇಲೆ ಕಳುಹಿಸಿ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾರ್ಪಡಿಸ್ತದೆ. ಅಪ್ಪ, ತಂದೆ ಎಂದು ನಾವು ಕರೆಯುವಂತೆ ಮಾಡುತ್ತಾ ಇದೆ. ಈ ಅನುಭವ ನೀವು ಪಡೆದುಕೊಳ್ಳಿ ಕ್ಷಣದಲ್ಲಿ. ಮೌನವಾಗಿ ಆಚೆ ಈಚೆ ನೋಡಬೇಡಿ. ಲೆಟ್ಸ್ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ದ ಗಾಡ್. ಅನುಭವವನ್ನು ಪಡೆದುಕೊಳ್ಬೇಕು ನೀವು ಮೌನವಾಗಿ. ದೇವರು ನಿಮ್ಮಂತೆ ಏನು ಮಾತಾಡ್ತಾರೆ ನೋಡಿಕೊಳ್ಳಿ. ಎಲ್ಲರೂ ಕುಳಿತುಕೊಳ್ಳಿರಿ. Praise the Lord. Hallelujah. 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 ಗಟ್ಟಿಯಾಗಿ hallelujah. 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 ഇന്ന് നമ്മൾ തിരുവചന പഠനത്തിനായിട്ട് ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥದ್ದು ലൂക്കാ സുവിശേഷം 12-ാം അധ്യായം 1 മുതലുള്ള വാക്യങ്ങളാണ്. ಲೂಕನ ಸುವಾರ್ತೆ 12ನೇ ಅಧ್ಯಾಯ 1ರಿಂದ ಇರುವ ವಾಕ್ಯಗಳು. ലൂക്കാ 12:1 മുതൽ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 1ರಿಂದ ಇರುವ ವಾಕ್ಯಗಳು. പരസ്പരം ചവിട്ടേൽക്കത്തക്ക വിധം ആയിരക്കണക്കിന് ജനങ്ങൾ തിങ്ങിക്കൂടി. ಇಷ್ಟರಲ್ಲಿ ಸಾವಿರಾರು ಜನರು ಒಬ್ಬರನ್ನೊಬ್ಬರು ಒತ್ತರಿಸುತ್ತಾ ಕಿಕ್ಕಿರಿದು ನೆರೆದಿದ್ದರು. അപ്പോൾ അവൻ ശിഷ്യരോട് പറയുവാൻ തുടങ്ങി, യേಸು ಮೊದಲು ಶಿಷ್ಯರನ್ನು ಉದ್ದೇಶಿಸಿ, ഫരിസേയരുടെ കാപട്യമാകുന്ന പുളിപ്പിനെ സൂക്ഷിച്ചുകൊള്ളുവിൻ. ಫರಿಸಾಯರ ಉಳಿಯಿಟ್ಟಿನ ಬಗ್ಗೆ, ಅಂದರೆ ಅವರ ಕಪಟತನದ ಬಗ್ಗೆ ಎಚ್ಚರಿಕೆಯಿಂದಿರಿ. മറഞ്ഞിരിക്കുന്നതൊന്നും വെളിച്ചത്ത് വരാതിരിക്കുകയില്ല. ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು. നിഗൂഢമായിരിക്കുന്നതൊന്നും അറിയപ്പെടാതിരിക്കുകയുമില്ല. ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. അതുകൊണ്ട് നിങ്ങൾ ഇരുട്ടത്ത് സംസാരിച്ചത് വെളിച്ചത്തിൽ കേൾക്കപ്പെടും. ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲವನ್ನು ಬೆಳಕಿನಲ್ಲಿ ಕೇಳಲಾಗುವುದು. വീട്ടിൽ സ്വകാര്യ മുറികളിൽ വെച്ച് ചെവിയിൽ പറഞ്ഞത് പുറമുകളിൽ നിന്ന് പ്രഘോഷിക്കപ്പെടും. ಒಳ ಕೋಣೆಗಳಲ್ಲಿ ಕಿವಿ ಮಾತಾಗಿ ನೀವು ಹೇಳಿದ್ದೆಲ್ಲವನ್ನು ಮನೆ ಮಾಳಿಗೆಗಳ ಮೇಲಿಂದ ಸಾರಲಾಗುವುದು. Praise the Lord. Praise the Lord. Hallelujah. 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 പരസ്പരം ചവിട്ടേൽക്കത്തക്ക വിധം ಒಬ್ಬರನ್ನೊಬ್ಬರು ಒತ್ತರಿಸುತ್ತಾ ಕಿಕ್ಕಿರಿದು ആയിരക്കണക്കിന് ജനങ്ങൾ തിങ്ങിക്കൂടി. ಸಾವಿರಾರು ಜನರು ನೆರೆದಿದ್ದರು. യേശുവിനെ കേൾക്കാൻ,
ಯೇಸುವಿನ ಮಾತನ್ನು ಕೇಳಲು, യേശുവിനെ സ്പർശിക്കാൻ, ಯೇಸುವನ್ನು ಸ್ಪರ್ಶಿಸಲು, യേശു തരുന്ന സൗഖ്യം സ്വീകരിക്കാൻ, ಯೇಸು ನೀಡುವ ಸೌಖ್ಯವನ್ನು ಪಡೆದುಕೊಳ್ಳಲು, യേശുവിൽ നിന്ന് അഭിഷേകം സ്വീകരിക്കുവാൻ ಯೇಸುವಿನಿಂದ ಅಭಿಷೇಕ ಪಡೆದುಕೊಳ್ಳಲು വേദവസ്തം പറയുകയാണ്. ದೇವರ ವಾಕ್ಯವು ಹೇಳುತ್ತಿದೆ, ആയിരക്കണക്കിന് ജനങ്ങൾ തിങ്ങിക്കൂടി ಸಾವಿರಾರು ಜನರು ಕಿಕ್ಕಿರಿದರು. ചവിട്ടേൽക്കത്തക്ക വിധം ನೋಡಿ, ಕಿಕ್ಕಿರಿದು അത്രമാത്രം ಒತ್ತರಿಸುತ್ತಾ ജനക്കൂട്ടമായിരുന്നു അവിടെ. ಅಷ್ಟು ಮಾತ್ರ ಜನಸ್ತೋಮಲ್ಲಿದ್ದು. യേശു എവിടെ പോകുന്നുണ്ടോ, ಯೇಸು ಸ್ವಾಮಿ ಎಲ್ಲಿ ಹೋಗುತ್ತಾರೋ അതെവിടെയാണെന്ന് തിരക്കി അന്വേഷിച്ചിട്ട് ಅದು ಎಲ್ಲಿ ಅಂತ ಹುಡುಕಿಕೊಂಡು അനേകം മനുഷ്യരെ അവനെ കേൾക്കുവാനായി പോയിരുന്നു. ಅನೇಕ ಮನುಷ್ಯರು ಆತನ ಮಾತನ್ನು ಕೇಳಲು ಹೋಗುತ್ತಿದ್ದರು. കാരണ അവന്റെ വായിൽ നിന്ന് വീഴുന്ന വചനങ്ങൾ, ಅವನ ಬಾಯಿಂದ ಬರುವಂತಹ ವಾಕ್ಯಗಳು നിത്യജീവന്റെ വചനങ്ങളാണ്. ನಿತ್ಯ ಜೀವ ಕೊಡುವಂತಹ ವಾಕ್ಯಗಳಾಗಿತ್ತು. നിത്യജീവന്റെ വചനങ്ങൾ ಈ ನಿತ್ಯ ಜೀವದ ವಾಕ್ಯಗಳು ആ ജനസമൂഹത്തിന് ಆ ಜನಸಮೂಹಕ್ಕೆ ಸೌಖ್ಯವಾಗಿ വിടുതലായി ಬಿಡುಗಡೆಯಾಗಿ അഭിഷേകമായി മാറിക്കൊണ്ടിരിക്കും. ಅಭಿಷೇಕವಾಗಿ ಮಾರ್ಪಡುತ್ತಿತ್ತು. അതുകൊണ്ടാണ് ಆದುದರಿಂದ എവിടെയാണോ യേശു ഇന്ന് പ്രസംഗിക്കാൻ പോകുന്നത്, ಎಲ್ಲಿ ಯೇಸು ಸ್ವಾಮಿ ಪ್ರಬೋಧನೆ ಕೊಡಲು ಹೋಗುತ್ತಿದ್ದರೋ ആ സ്ഥലം അന്വേഷിച്ചറിഞ്ഞിട്ട് ಆ ಸ್ಥಳವನ್ನು ಹುಡುಕಿ ನೋಡುತ್ತಾ അവർ യേശുവിനെ തിരക്കി പോയിരുന്നു. ಅವರು ಯೇಸುವನ್ನು ಕಾಣಲು ಹೋಗುತ್ತಿದ್ದರು. വലിയ ജനക്കൂട്ടം യേശുവിന്റെ അടുത്തേക്ക് ചെല്ലുകയാണ്. ದೊಡ್ಡ ಸಾವಿರಾರು ಜನರು ಯೇಸುವಿನ ಹತ್ತಿರ ಬರುವಂತದ್ದು. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, ഹല്ലേലൂയ, ഹല്ലേലൂയ. ಹಾಲೆಲೂಯ. നമ്മൾ ഇന്നും കാണുന്നത് തന്നെയാണ്. ನಾವು ಇಂದು ಸಹ ಕಾಣುವುದು ಆ ರೀತಿಯೇ. എവിടെയെല്ലാം യേശുവിനെ പ്രഘോഷിക്കുന്നുവോ, ಎಲ್ಲಿ ಎಲ್ಲ ಯೇಸುವಿನ ನಾಮವನ್ನು ಪ್ರಘೋಷಣೆ ಮಾಡುತ್ತೇವೋ അവിടെയെല്ലാം ಅಲ್ಲಿ ಎಲ್ಲ അനേകായിരങ്ങൾ കടന്നു വരും. ಅನೇಕ ಸಾವಿರ ಜನರು ಬರುತ್ತಾರೆ. ചിലർക്ക് ഭാഷ അറിയില്ലായിരിക്കാം, ಕೆಲವರಿಗೆ ಭಾಷೆ ಗೊತ್ತಾಗ್ಲಿಕ್ಕೆ ಸಾಧ್ಯವಿಲ್ಲ, ചിലർക്ക് ആഹാരമില്ലായിരിക്കാം, ಕೆಲವರು ಆಹಾರವಿಲ್ಲದೆ ಬರಬಹುದು, ചിലർക്ക് നാട് പരിചയമില്ലായിരിക്കാം. ಕೆಲವರಿಗೆ ಆ ಊರಿನ ಬಗ್ಗೆ ಪರಿಚಯವಿಲ್ಲ. പക്ഷെ ആൾക്കാർ വരും, ಆದರೂ ಜನರು ಸೇರುತ್ತಾರೆ യേശുവിനെ കേൾക്കാൻ, ಯೇಸುವನ್ನು ಕೇಳಲು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲൂಯ, ഹല്ലേലൂയ. ಹಾಲೆಲೂಯ. അച്ഛൻ ചാലക്കുടി ഡിവൈനിലായിരുന്നപ്പോ ಗುರುಗಳು ಚಾಲಕುಡಿ ಡಿವೈನ್ ಕೇಂದ್ರದಲ್ಲಿ ಇದ್ದಾಗ ഏതെല്ലാം രാജ്യങ്ങളിൽ നിന്ന്, ಯಾವೆಲ್ಲ ರಾಜ್ಯಗಳಿಂದ, ഏതെല്ലാം ഭാഷകൾ പറയുന്ന മനുഷ്യര് ಬೇರೆ ಬೇರೆ ಭಾಷೆಗಳನ್ನಾಡುವ ಮನುಷ್ಯರು അവിടെ വരുമായിരുന്നു. ಅಲ್ಲಿ ಬರುತ್ತಿದ್ದರು യേശുവിനെ കേൾക്കാനാണ്. ಯೇಸುವನ್ನು ಕೇಳಲು. ആര് ദാഹത്തോടെ വരുന്നുവോ, ಯಾರೆಲ್ಲ ದಾಹದೊಂದಿಗೆ ಬರುತ್ತಾರೋ, ആരെല്ലാം വലിയ വിശ്വാസത്തോടെ വരുന്നുവോ, ಯಾರೆಲ್ಲ ಆಳವಾದ ನಂಬಿಕೆಯೊಂದಿಗೆ ಬರುತ್ತಾರೋ അവർ മറ്റു കുറവുകളൊന്നും അന്വേഷിക്കത്തില്ല. ಅವರು ಬೇರೆ ಯಾವ ಕೊರತೆಗಳನ್ನು ಅಲ್ಲಿ ಹುಡುಕುವುದಿಲ್ಲ. അവിടെ എന്തെങ്കിലും കുറവോ പോരായ്മയോ ഉണ്ടെങ്കിൽ അത് തേടുകയല്ല അവരുടെ ലക്ഷ്യം. ಅಲ್ಲಿನ ಕೊರತೆಗಳನ್ನು ಹುಡುಕಿಕೊಂಡು ಅವರು ನಡೆಯುವುದಲ್ಲ. ചിലപ്പോൾ അവർക്ക് ഇരിക്കാൻ ഇടം കിട്ടിയില്ലെന്നിരിക്കും, ಅವರಿಗೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸ್ಥಳ ಸಿಗದೇ ಇರಬಹುದು, ചിലപ്പോൾ കിടക്കാൻ ഇടം കിട്ടിയില്ലെന്നിരിക്കും, ಅವರಿಗೆ ಅಲ್ಲಿ ಮಲಗಲು ಜಾಗವಿಲ್ಲದೆ ಇರಬಹುದು, ചിലപ്പോൾ ഭക്ഷണം തികഞ്ഞില്ലെന്നിരിക്കും, ಕೆಲವು ಸಂದರ್ಭದಲ್ಲಿ ಆಹಾರ ಸರಿಯಾಗಿ ಸಿಗದೇ ಇರಬಹುದು. ഒരു പരാതിയുമില്ല, ಯಾವ ಅವರಿಗೆ ದೂರುಗಳಿಲ್ಲ, ഒറ്റ ലക്ഷ്യമുള്ളൂ, ಒಂದೇ ಒಂದು ಲಕ್ಷ್ಯ ಅವರದು, യേശുവിനെ കേൾക്കണം. ಯೇಸುವನ್ನು ಕೇಳಬೇಕು. ആഗ്രഹത്തിൽ വരുന്നവരാണ്. ಆ ಇಚ್ಛೆಯಿಂದ ಬರುವವರು. പ്രൈസ് ദി ലോർഡ്, ಪ್ರೈಸ್ ದಿ ಲಾರ್ಡ್, ഹല്ലേലൂയ, ഹല്ലേലൂയ. അപ്പൊ ആഗ്രഹം അന്നും ഇന്നും നിലനിൽക്കുകയാണ്. ಅಂದೆ ಅವತ್ತು ಇವತ್ತು ಸಹ ಹಾಗೇನೆ ಮನುಷ್ಯರಿಗೆ ಈ ಇಚ್ಛೆ ಇದೆ. നീ യേശു എന്താ പറയണ നമ്മൾ ശ്രദ്ധിക്കും. ಇನ್ನು ಯೇಸು ಸ್ವಾಮಿ ಏನನ್ನು ಹೇಳುತ್ತಾರೆ ಎಂಬುದನ್ನು ನಮಗೆ ಕೇಳುವ. അപ്പോൾ അവൻ ശിഷ്യരോട് പറയുവാൻ തുടങ്ങി, ಯೇಸು ಮೊದಲು ಶಿಷ್ಯರನ್ನು ಉದ್ದೇಶಿಸಿ, ഫരിസയരുടെ കാപട്യമാകുന്ന പുളിപ്പിനെ സൂക്ഷിച്ചു കൊള്ളുവിൻ. ಪರಿಸಾಯರ ಹುಳಿಹಿಟ್ಟಿನ ಬಗ್ಗೆ, ಅಂದರೆ ಅವರ ಕಪಟತನದ ಬಗ್ಗೆ ಎಚ್ಚರಿಕೆಯಿಂದಿರಿ. ഫരിസയരുടെ കപടതയെ സൂക്ഷിച്ചു കൊള്ളുവിൻ. ಪರಿಸಯರ ಕಪಟತನವನ್ನು ನೀವು ಎಚ್ಚರಿಕೆಯಿಂದ ಕಾಣಬೇಕು. യേശു പറയുന്ന വാക്കാണ് പുളിപ്പ്. ನೋಡಿ, ಯೇಸು ಹೇಳುವಂತಹ ಮಾತು ಹುಳಿಹಿಟ್ಟು. പുളിപ്പ്, ಹುಳಿಹಿಟ್ಟು, ಹುಳಿയിട്ടു. ಹುಳಿಹಿಟ್ಟು. എന്താ ಹುಳಿയിട്ടെന്ന് വെച്ച് ಈ ಹುಳಿಹಿಟ್ಟು ಅಂತ ಹೇಳಿದರೆ ಏನು ಗೊತ್ತಾಯ್ತಾ? നമുക്കറിയാം, ഇഡ്ഡലി ഉണ്ടാക്കാൻ ദോശ ഉണ്ടാക്കാനൊക്കെ ನಾವು ಇಡ್ಲಿ ಮಾಡಲು, ದೋಸೆ ಮಾಡಲು നമ്മൾ സ്വല്പം പുളിപ്പെടുത്ത് മാറ്റി ನಾವು ಸ್ವಲ್ಪ ಹುಳಿ ಹಿಟ್ಟನ್ನು ತೆಗೆದಿಡ್ತೇವೆ. അത് ಅದು ഒരിത്തിരി ചേർത്താൽ ಒಂದು ಸ್ವಲ್ಪ ಸೇರಿಸಿದರೆ
ഒരു പിണ്ഡം മുഴുവനെ അത് പുളിപ്പിക്കും. ಆ ಇಡೀ ಪಾತ್ರೆಯಲ್ಲಿರುವ ಹಿಟ್ಟನ್ನು ಹುಳಿ ಮಾಡುತ್ತದೆ. ഒരിത്തിരി പുളിപ്പ് മതി. ಒಂದು ಸ್ವಲ್ಪ ಹುಳಿ ಸಾಕು. ഒരു 50 ഇഡ്ഡലി അല്ലെ 100 ഇഡ്ഡലി ഉണ്ടാക്കാം. ಒಂದು 150 ಇಡ್ಲಿಗಳನ್ನೆಲ್ಲ ಮಾಡಿ 100 ദോശ ഉണ്ടാക്കാം. ಇಲ್ಲದ್ರೆ ಒಂದು 100 ದೋಸೆ ಮಾಡ್ಲಿಕ್ಕೆ. യേശു പറയുകയാണ്, ಯೇಸು ಹೇಳುವಂತದ್ದು, ഫരിസേയരുടെ കാപട്യമാർന്ന പുളിപ്പിനെ സൂക്ഷിച്ചുകൊള്ളുക. ನೋಡಿ, ಪರಿಸಯರ ಕಪಟತನವಾದ ಹುಳಿಹಿಟ್ಟನ್ನು ನೀವು ಗಮನಿಸಿ ഹല്ലേലൂയ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ. ഹല്ലേലൂയ. യേശുവിന്റെ കാലത്ത്, ಯೇಸುವಿನ ಕಾಲದಲ್ಲಿ യേശുവിനുണ്ടായിരുന്ന ശത്രുക്കളാണ് ಯೇಸುವಿಗೆ ಇದ್ದಂತಹ ಶತ್ರು. ഒന്ന് പരിസയര്, ಅದರಲ್ಲಿ ಒಂದು ಭಾಗ ಇವರು ಪರಿಸಯರು. ഒന്ന് പരിസയരാണ്. ಪರಿಸಯರು ಒಂದು. 2 ജനപ്രമാണികള്, ಎರಡನೇದಾಗಿ ಜನಪ್ರಮಾಣಿಗಳು, 3 പുരോഹിതര്, ಮೂರನೇದಾಗಿ ಪುರೋಹಿತರು. ഇവര് 3 യേശുവിന്റെ ശത്രുക്കളായി. ಇವರು 3 ಗುಂಪಿನವರು ಯೇಸುವಿಗೆ ಶತ್ರುಗಳಾಗಿದ್ದರು. അപ്പൊ അതുകൊണ്ട് ಆದುದರಿಂದ യേശു എന്ത് പഠിപ്പിച്ചുവോ, ಯೇಸು ಸ್ವಾಮಿ ಏನನ್ನೆಲ್ಲ ಕಲಿಸಿದರೋ, എന്ത് പ്രഘോഷിച്ചുവോ, ಏನನ್ನೆಲ್ಲ ಪ್ರಬೋಧಿಸಿದರೋ അതിനെല്ലാം ಅದಕ್ಕೆಲ್ಲ വിരുദ്ധമായി ഇവര് മുന്നോട്ട് നീങ്ങി. ವಿರುದ್ಧವಾಗಿ ಇವರು ಮುನ್ನುಗ್ಗುತ್ತಿದ್ದರು. ഹല്ലേലൂയ, ಹಾಲೆಲೂಯ. ഹല്ലേലൂയ. അതാണ് പരിസേയരുടെ കാപട്യമാകുന്ന പുളിപ്പിനെ ശ്രദ്ധിച്ചു കൊള്ളുവിൻ. ಪರಿಸಯರ ಕಪಟತನವಾದ ಹುಳಿ ಹಿಟ್ಟನ್ನು ಎಚ್ಚರಿಕೆಯಿಂದಿರಿ. പരിസേയര് ಪರಿಸಯರು അവർ പൊതുവെ പ്രത്യക്ഷപ്പെടുന്നെല്ലാം നല്ലവരായിട്ടാണ്. ಅವರು ಎದುರು ಕಾಣುವಾಗ ಒಳ್ಳೆಯವರು, എല്ലാം ಎಲ್ಲವೂ തികഞ്ഞവര്, ಎಲ್ಲ ತುಂಬಿದವರು, പ്രാർത്ഥിക്കുന്നവർ, ಪ್ರಾರ್ಥಿಸುವಂತವರು, ആരാധിക്കുന്നവര്, ಅವರು ಆರಾಧಿಸುವವರು, നല്ല മനുഷ്യര്, ಒಳ್ಳೆಯ ಮನುಷ್ಯರು, നിയമം തെറ്റിക്കാത്തവർ, ಯಾವ ನಿಯಮವನ್ನು ಉಲ್ಲಂಘನೆ ಮಾಡುವುದಿಲ್ಲ. ഇങ്ങനെ അവർക്ക് ഒത്തിരി നല്ല ഗുണങ്ങളൊക്കെ ഉണ്ട്. ಅಂತಹ ಒಳ್ಳೆಯ ಗುಣಗಳು ಅವರಿಗೆ ತುಂಬವಿತ್ತು. പക്ഷെ ഉള്ളിലിരിപ്പ് മോശമാണ്. ಆದರೆ ಅವರ ಒಳಗಡೆ ಇರುವಂತದ್ದು ಬೇರೆನೆ. അവരുടെ ഹൃദയം കാപട്യമാർന്ന, ಅವರ ಹೃದಯವು ಕಪಟತನದಲ್ಲಿ ಇತ್ತು. അവര് നിയമങ്ങളൊക്കെ അനുസരിക്കുന്നത് ಅವರು ಒಳ್ಳೆಯಾಗಿ ನಿಯಮಗಳನ್ನು ಪಾಲನೆ ಮಾಡುತ್ತಿದ್ದರು. മനുഷ്യരെ കാണാൻ വേണ്ടിയിട്ടാണ്. ಮನುಷ್ಯರು ಅದು ನೋಡ್ಬೇಕಷ್ಟೇ, മനുഷ്യരെ കേൾപ്പിക്കാൻ, ಮನುಷ್ಯರನ್ನು ಕೇಳಿಸಿಕೊಳ್ಳಲು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. അതാണ് പരിസയരും നിയമജ്ഞരൊക്കെ ചെയ്തിരുന്നത്. ಅದಾಗಿದ್ದರೆ ಈ ಪರಿಸಯರು ನೇಮಶಾಸ್ತ್ರಿಗಳು ಮಾಡುತ್ತಾ ಇದ್ದದ್ದು. സാപത്തിൽ ಸಬ್ಬತ್ ದಿನ ഒരു രോഗശാന്തിയും പാടില്ല. ಯಾವ ರೋಗ ಶಾಂತಿ ಕೊಡಬಾರದು. സാപത്തിൽ ಸಬ್ಬತ್ ದಿನ നിങ്ങളുടെ ആടോ കാളയോ കിണറ്റ് വീണ എടുക്കാനോ തൊടാനോ പാടില്ല. ನಿಮ್ಮ ದನಕರುಗಳು ಏನಾದರೂ ಬಾವಿಗೆ ಬಿದ್ದರೆ ಸಹ ತೆಗಿಬಾರದು. അവർക്ക് ഒത്തിരി നിയമങ്ങളുണ്ടായിരുന്നു. ಅಂತಹ ಅನೇಕ ನಿಯಮಗಳು ಅವರಲ್ಲಿ ಇತ್ತು. എല്ലാം മനുഷ്യരെ കാണിക്കാൻ വേണ്ടി മാത്രമുള്ള നിയമങ്ങളാണ്. ಇದು ಮನುಷ್ಯರಿಗೆ ತೋರಿಸಲಿಕ್ಕಿರುವಂತಹ ನಿಯಮಗಳು. യേശു അതിനെല്ലാം എതിരായിരുന്നു. ಆದರೆ ಯೇಸು ಅದಕ್ಕೆಲ್ಲ ವಿರುದ್ಧವಾಗಿದ್ದರು. അതുകൊണ്ട് യേശു പറയുകയാണ്, ಅದಕ್ಕಾಗಿ ಯೇಸು ಹೇಳುವಂತದ್ದು, പരിസയരുടെ കാപട്യമാർന്ന പുളിപ്പിനെ സൂക്ഷിച്ചു കൊള്ളുവിൻ. ಪರಿಸಯರ ಕಪಟತನವಾದ ಹುಳಿ ಹಿಟ್ಟನ್ನು ಗಮನಿಸಿರಿ. പ്രൈസ് ദി ലോർഡ്, ഹല്ലേലൂയ, ഹല്ലേലൂയ. നമ്മൾ ഇന്നും ആ രീതിയിലുള്ള ഒത്തിരി മനുഷ്യരെ കാണുന്നുണ്ട്. ಇವತ್ತು ಸಹ ಅಂತಹ ಮನುಷ್ಯರನ್ನು ನಾವು ಕಾಣುತ್ತೇವೆ. ക്രിസ്തു നാമം പേറുന്ന പല മനുഷ്യരും, ಕ್ರಿಸ್ತನ ನಾಮವನ್ನು ಹೇಳುವಂತಹ ಅನೇಕರು പലരും സഭാ ശത്രുക്കളാണ്. ಅನೇಕರು ಧರ್ಮಸಭೆಗೆ ವಿರುದ್ಧವಾಗಿ ನಿಲ್ಲುತ್ತಾರೆ. ക്രിസ്തു ശത്രുക്കളാണ്. ಕ್ರಿಸ್ತನಿಗೆ ಶತ್ರುವಾಗಿದ್ದಾರೆ. പേര് കേട്ടാൽ തോന്നും ക്രിസ്ത്യാനിയാന്ന് തോന്നും. ಹೆಸರೆಲ್ಲ ಕೇಳುವಾಗ ಕ್ರೈಸ್ತನಂತ ಅನಿಸುತ್ತದೆ. പക്ഷേ ಆದರೆ എവിടെയെല്ലാം സഭയെ അധിക്ഷേപിക്കാൻ അവസരം കിട്ടുന്നുവോ, ಎಲ್ಲಿಯೆಲ್ಲ ಧರ್ಮಸಭೆಗೆ ವಿರುದ್ಧವಾಗಿ ಅವರು ಮಾತನಾಡಲಿಕ್ಕೆ ಇರ್ತಾರೋ ആ അവസരങ്ങളെല്ലാം നന്നായിട്ട് അവർ ಆ ഉപയോഗിക്കും. ಸಂದರ್ಭಗಳನ್ನು ಅವರು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡುತ್ತಾರೆ. ഒത്തിരി സഭാശത്രുക്കളുണ്ട്. ಅನೇಕ ಧರ್ಮಸಭೆಗೆ ಶತ್ರುಗಳಿದ್ದಾರೆ. മറ്റു മനുഷ്യർ മാത്രമല്ല, ಬೇರೆ ಮನುಷ್ಯರು ಮಾತ್ರವಲ್ಲ, നമ്മുടെ ക്രിസ്ത്യാനികൾ തന്നെ ನಮ್ಮ ಕ್ರೈಸ್ತರ ಒಳಗೇನೆ സഭയ്ക്കെതിരെ, ಧರ್ಮಸಭೆಗೆ ವಿರುದ್ಧವಾಗಿ, വൈദികർക്കെതിരെ, ಗುರುಗಳಿಗೆಲ್ಲ ಎದುರಾಗಿ, അല്ലെ ബിഷപ്പിനെതിരെ, ಇಲ್ಲದರೆ ಬಿಷಪ್ಪರಿಗೆ ವಿರುದ್ಧ, അല്ലെ പോപ്പിനെതിരെ, ಇಲ್ಲದರೆ ಪೋಪರಿಗೆ ವಿರುದ್ಧವಾಗಿ, അല്ലെങ്കിൽ ചർച്ചിനെതിരെ, ಇಲ್ಲದರೆ ಅಲ್ಲಿನ ಚರ್ಚಿಗೆ ಎದುರಾಗಿ, ഇതിനൊക്കെതിരെ സംസാരിക്കുന്നവരുണ്ട്. ಇದಕ್ಕೆ ಎದುರಾಗಿ ಮಾತನಾಡುವರು ಅನೇಕರಿದ್ದಾರೆ. അതൊരു പുളിപ്പാണ്. ಅದು ಒಂದು ಹುಳಿ ಹಿಟ್ಟು. ഈ പുളിപ്പ് വിഷമാണ്. ಈ ಹುಳಿ ಹಿಟ್ಟು ತುಂಬಾ ವಿಷಕರವಾದ, അത് മറ്റുള്ളവരിലേക്ക് കടന്നു ചെല്ലും. ಅದು ಬೇರೆಯವರಿಗೂ ಅದು ಹಬ್ಬುತ್ತದೆ.
അപ്പൊ അതിനെ സൂക്ഷിക്കാനാണ് യേശു പഠിപ്പിക്കുന്നത്. ಅದನ್ನು ಭಯಂಕರ ಶ್ರದ್ಧೆಯಿಂದ ಗಮನಿಸಿ ಅಂತ ಹೇಳೋದು. ഈ പരിസയർ എന്താ ചെയ്തത്? ಈ ಪರಿಸಯರು ಹೇಳಿದ್ದು ಏನು? ബൈബിൾ പറയുന്നുണ്ട്, ಬೈಬಲ್ ಹೇಳುತ್ತಿದೆ, മറഞ്ഞിരിക്കുന്നതൊന്നും വെളിച്ചത്ത് വരാതിരിക്കുകയില്ല, ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, നിഗൂഢമായിരിക്കുന്നതൊന്നും അറിയപ്പെടാതിരിക്കുകയുമില്ല. ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. മറഞ്ഞിരിക്കുന്നതൊന്നും, ಮುಚ್ಚುಮರೆಯಾಗಿರುವುದೆಲ್ಲ, ഒന്ന് കേಳಿ, ಮುಚ್ಚು ಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. മുച്ചു മರೆಯಾಗಿರುವುದೆಲ್ಲ, മുച്ചുമരയാവുതല്ല, ಮುಚ್ಚುಮರೆಯಾಗಿರುವುದೆಲ್ಲ, മുച്ചുമരയാകിരുವುದല്ല ಬಟ್ಟ ಬಯಲಾಗುವುದು. ബട്ട ബയലാകുന്നത്. ಹೌದು, ഗുട്ടായതല്ല, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. മറഞ്ഞിരിക്കുന്നതൊന്നും വെളിച്ചത്ത് വരാതിരിക്കുക. ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು. യേശു പഠിപ്പിക്കുകയാണ്. ಯೇಸು ಸ್ವಾಮಿ ಅವರಿಗೆ ಕಲಿಸಿಕೊಡುವಂತದ್ದು. എന്താ മറഞ്ഞിരിക്കുന്നത്? ಏನನ್ನು ಇಲ್ಲಿ ಹೇಳಿರುವಂತದ್ದು? അനേകം ഫരിസേയര്, ಅನೇಕ ಪರಿಸೆಯರು, ജനപ്രമാണികള്, ಜನಪ್ರಮುಖರು, ಅವರು ಯೇಸುವನ್ನು ആയിരങ്ങളിൽ നിന്ന് പതിനായിരങ്ങളിൽ നിന്ന് മറച്ചു വെക്കാൻ ശ്രമിക്കുകയാണ്. ಸಾವಿರ ಗಟ್ಟಲೆ ಮನುಷ್ಯರಿಂದ ಮರೆಮಾಚಲು ಇವರು ಪ್ರಯತ್ನಿಸುತ್ತಿದ್ದರು. യേശുവിനെ മറച്ചു വെക്കുകയാണ്. ಹೇಗಾದರೂ ಮರೆಮಾಚಿ ಮಾಡಬೇಕು. ಗುರು, യേശു ഉള്ളിടത്ത് നിങ്ങൾ പോകരുത്. ಯೇಸು ಇದ್ದ ಕಡೆ ನೀವು ಹೋಗಬಾರದು. അവർക്ക് ഭയമാണ്. ಅವರಿಗೆ ತುಂಬಾ ಭಯ. യേശുവിനെ മറച്ചു വെക്കുകയാണ്. ಯೇಸುವನ್ನು ಮರೆಮಾಚುವಂತ ಕೆಲಸ. യേശുവിന്റെ സത്യങ്ങളെ മറച്ചു വെക്കുക. ಯೇಸುವಿನ ಸತ್ಯವನ್ನು ನಿಗೂಢವಾಗಿ ಇಡುವುದು. യേശുവിന്റെ അഭിഷേകത്തെ മറച്ചു വെക്കുക. യേശുവിನ ಅಭಿಷೇಕವನ್ನು ಕಾಣದ ರೀತಿ അനേക ആയിരങ്ങളിലേക്ക് എത്തേണ്ട യേശു ക്രിസ്തു ಅನೇಕ ಸಾವಿರ ಗಟ್ಟಲೆ ಮನುಷ್ಯರ ಹತ್ತಿರ ತಲುಪಬೇಕಾದ ಯೇಸುವನ್ನು ആയിരങ്ങളിലേക്ക്, ಸಾವಿರ ಗಟ್ಟಲೆ, പതിനായിരങ്ങളിലേക്ക് 10,000 ಗಟ್ಟಲೆ എത്തേണ്ട യേശുവിനെ ತಲುಪಬೇಕಾದಂತ ಯೇಸುವನ್ನು ഫരിസേയർ മറച്ചു വെക്കുകയാണ്. ಪರಿಸಯರು ಅವರನ್ನು ಮರೆಮಾಚುವಂತ. യേശു എവിടെല്ലാം പോകുന്നുണ്ടോ, ಯೇಸು ಸ್ವಾಮಿ ಎಲ್ಲಿಯೆಲ್ಲ ಹೋಗುತ್ತಾರೋ അവിടെ ആൾക്കാർ കൂടുമ്പോൾ ಅಲ್ಲಿ ಜನ ಸೇರುವಾಗ അവർക്ക് ശത്രുത കൂടുകയാണ്. ಅವರಿಗೆ ಶತ್ರುತೆ ಹೆಚ್ಚುತ್ತಾ ಇದೆ. എങ്ങനെ യേശുവിനെ നശിപ്പിക്കാം? ಯಾವ ರೀತಿ ಯೇಸುವನ್ನು ನಾಶ ಮಾಡಬೇಕು? ആണ് യേശു ജനങ്ങളെ വഴിതെറ്റിക്കുന്നു. ಜನರನ್ನು ಯೇಸು ದಾರಿ ತಪ್ಪಿಸುತ್ತಿದ್ದಾರೆ. നമ്മളെ യേശുവിന്റെ കുരിശു മരണത്തിന് മുന്നേ യേശുവിനെതിരെ പ്രഖ്യാപിച്ചതാ. ನೋಡಿ, ಯೇಸುವಿನ ಶಿಲುಬೆಯ ಮರಣ ಮೊದಲೇ ಒಂದು ಪ್ರಖ್ಯಾಪನೆ ಉಂಟಾಗುತ್ತದೆ. പീലാത്തോസ് ചോദിച്ചില്ലേ, ಪೀಲಾತನು ಕೇಳುತ್ತಾನೆ, ഇവൻ എന്ത് കുറ്റമാണ് ചെയ്തത്? ಇವನು ಏನು ತಪ್ಪನ್ನು ಮಾಡಿದ್ದಾನೆ? അപ്പൊ അവരെന്താ പറഞ്ഞത്? ಅವರು ಹೇಳಿದ್ದು ಏನು? ഇവൻ ജനങ്ങളെ വഴിതെറ്റിക്കുന്നു. ಇವರು ಮನುಷ್ಯರನ್ನು ದಾರಿ ತಪ್ಪಿಸುತ್ತಿದ್ದಾರೆ. ഹല്ലേലൂയ, ಹಾಲೆಲೂಯ, ഹല്ലേലൂയ, ഹല്ലേലൂയ. ಹಾಲೆಲೂಯ. യേശുവിനെ മറച്ചു വെക്കുക എന്നുള്ളതാണ് ഫരിസേയരുടെ ജോലി. ಯೇಸುವನ್ನು ಹೇಗಾದರೂ ಮುಚ್ಚಿಡಬೇಕೆಂಬುದೇ ಇವರ ಚಿಂತೆ ಪರಿಸೆಯರು. യേശുവിനെ കാണാൻ പോകുന്നുവോ, ಯಾರೆಲ್ಲ ಯೇಸುವನ್ನು ನೋಡಲು ಹೋಗುತ್ತಾರೋ അതിന് തടസ്സം സൃഷ്ടിക്കുക, ಅದಕ್ಕೆ ಅಡಚಣೆ ಇವರು ಉಂಟು ಮಾಡುವುದು. ആയിരങ്ങളിലേക്ക് എത്തേണ്ട യേശുവിന്റെ സൗഖ്യം, ಸಾವಿರ ಗಟ್ಟಲೆ ಮನುಷ್ಯರ ಹತ್ರ ಸೌಖ್ಯ ಲಭಿಸಬೇಕಾದದ್ದು, ദൈവരാജ്യം, ದೇವರ ರಾಜ್ಯ ഇവര് കാരണം നിഷേധിക്കുകയാണ്. ಇವರ ಮುಖಾಂತರ ಅವರಿಗೆ ತಡೆಯಾಗುತ್ತಿದೆ. എത്രയോ രോഗികൾ സൗഖ്യപ്പെടേണ്ടതാ, ಎಷ್ಟೋ ರೋಗಿಗಳು ಗುಣ ಹೊಂದಬೇಕಾಗಿತ್ತು. എത്രയോ സങ്കടപ്പെടുന്നവർക്ക് ആശ്വാസം ലഭിക്കേണ്ടതാ, ಎಷ್ಟೋ ಸಂಕಟ ಪಡುವವರಿಗೆ ಆಶ್ವಾಸನೆ ಲಭಿಸುತ್ತಿತ್ತು. എത്രയോ വലിയ മാനസാന്തരം സംഭവിക്കേണ്ടതാ. ಎಷ್ಟೋ ದೊಡ್ಡ ಮನ ಪರಿವರ್ತನೆ ಉಂಟಾಗಬೇಕಾಗಿತ್ತು. ഇവര് സമ്മതിക്കത്തില്ല. ಆದರೆ ಇವರು ಅದಕ್ಕೆ ತಡೆ ಒಡ್ಡುತ್ತಾರೆ. ഇവര് തടസ്സം സൃഷ്ടിക്കുക. ಇವರು ಅಡಚಣೆ ಉಂಟು ಮಾಡುತ್ತಿದ್ದಾರೆ. അതുകൊണ്ടാണ് യേശു പറയുന്നത്, ಅದಕ್ಕಾಗಿ ಯೇಸು ಸ್ವಾಮಿ ಹೇಳುವಂತದ್ದು, മറഞ്ഞിരിക്കുന്നതൊന്നും വെളിച്ചത്ത് വരാതിരിക്കുകയില്ല. ಮುಚ್ಚುಮರೆಯಾಗಿರುವುದೆಲ್ಲ ಬಟ್ಟ ಬಯಲಾಗುವುದು. ഇവരെന്തെല്ലാം മറച്ചു വെച്ചിട്ടുണ്ടോ, ಇವರು ಯಾವುದನ್ನೆಲ್ಲ ಮರೆಯಾಗಿಟ್ಟಿದ್ದಾರೋ, യേശുവിന്റെ പ്രഘോഷണം, ಯೇಸುವಿನ ಪ್ರಬೋಧನೆ, യേശുവിന്റെ പഠിപ്പിക്കൽ, ಯೇಸುವಿನ ಅವರಿಗೆ ಕಲಿಸಿಕೊಡುವ, യേശുവിന്റെ സൗഖ്യം, ಯೇಸುವಿನ ಸೌಖ್ಯ, യേശു നൽകുന്ന വിടുതൽ, ಯೇಸು ಕೊಡುವಂತಹ ಬಿಡುಗಡೆ, അതൊന്നും മറഞ്ഞിരിക്കത്തില്ല. ಇದೆಲ್ಲ ಮರೆಯಾಗಿರುವುದಿಲ್ಲ. അതെല്ലാം വെളിച്ചത്ത് വരും. ಅವೆಲ್ಲವೂ ಬಟ್ಟ ಬಯಲಾಗುತ್ತದೆ. ഈ ജനത്തെ പഠിപ്പിക്കുകയാണ്. ಹೀಗೆ ಆ ಜನತೆಗೆ ಬೋಧಿಸಿಕೊಡುವಂತದ್ದು. എല്ലാവരും വലകൈ ഉയർത്തി ಎಲ್ಲರೂ ಬಲಗೈಯನ್ನು ಮೇಲೆತ್ತಿ ഹല്ലേലൂയ, ಹಾಲೆಲೂಯ, 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 ഹല്ലേലൂയ. ಹಾಲೆಲೂಯ.
നമ്മുടെ ലൂക്കാ സുവിശേഷം 4-ാം അധ്യായത്തിൽ നമ്മൾ കാണുന്ന രംഗമുണ്ട്. ನೋಡಿ ಲೂಕನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕಾಣುವುದು യേശു സിനഗോഗിലേക്ക് എന്നിട്ട് ಯೇಸು ಸ್ವಾಮಿ ಸಿನಗೋಗ್ ಹೋಗಿ വേദപുസ്തകം എടുത്ത് വായിക്കുക. ದೇವರ ವಾಕ್ಯವನ್ನು ಬೋಧಿಸುತ್ತಾರೆ. വായിക്കാനെ കിട്ടിയ ഭാഗം യേശയ്യയുടെ പുസ്തകമാണ്. ಅವರಿಗೆ ಓದಲು ಲಭಿಸಿದಂತ ಭಾಗ ಯೆಶಾಯನ ಗ್ರಂಥ. അന്ധന് കാഴ്ചയും, ನೋಡಿ ಅಂಧನಿಗೆ ದೃಷ್ಟಿ, ബന്ധിതന് മോചനവും, ಬಂಧಿತನಿಗೆ ವಿಮೋಚನೆ, അടിച്ചമർത്തപ്പെട്ടവന് സ്വാതന്ത്ര്യം, ಗುಲಾಮಗಿರಿಯಲ್ಲಿದ್ದವರಿಗೆ ಸ್ವಾತಂತ್ರ್ಯ, കർത്താവിന് സ്വീകാര്യമായ വത്സരം പ്രഖ്യാപിക്കാൻ, ಪ್ರಭುವಿಗೆ ಸ್ವೀಕಾರ್ಯವಾದಂತಹ ವತ್ಸರವನ್ನು ಘೋಷಿಸಲು അവിടെ നിന്ന് അഭിഷേകം ಅಲ್ಲಿಂದ ചെയ്തിരിക്കുന്നു. ನನ್ನನ್ನು ಅಭಿಷೇಕ ಮಾಡಿದ. ഇന്ന് ಇವತ್ತು അതിവിടെ സംഭവിച്ചിരിക്കുന്നു. ಅದು ಇಲ್ಲಿ ಸಂಭವಿಸುತ್ತದೆ. ഹല്ലേലൂയ, ಹಾಲೆಲೂಯ, 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 ഹല്ലേലൂയ, ಹಾಲೆಲೂയ, ഹല്ലേലൂയ, ಹಾಲೆಲೂയ, ഹല്ലേലൂയ, ಹಾಲೆಲೂയ, ഹല്ലേലൂയ, ಹಾಲೆಲೂയ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ജീവിതത്തിലെ ಜೀವನದಲ್ಲಿ മറഞ്ഞിരിക്കുന്നതെല്ലാം വെളിച്ചത്ത് വരട്ടെ. ಮರೆಯಾಗಿರುವುದೆಲ್ಲ ಬೆಳಕಿಗೆ ಬರಲಿ. ഒന്ന് പറഞ്ഞേ, ಜೀವನದಲ್ಲಿ ಗಟ್ಟಿಯಾಗಿ ಹೇಳಿ, ಜೀವನದಲ್ಲಿ ಮರೆಯಾಗಿರುವುದೆಲ್ಲ ಬೆಳಕಿಗೆ ಬರಲಿ. നിങ്ങൾ എപ്പോഴെങ്കിലും പറഞ്ഞിട്ടുണ്ടോ? ಈ ರೀತಿ ನೀವು ಯಾವತ್ತಾದ್ರೂ ಹೇಳಿದ್ದೀರಾ? നിങ്ങൾ പറഞ്ഞിട്ടില്ല. ನೀವು ಹೇಳಿರ್ಲಿಕ್ಕೆ ಇಲ್ಲ. അതുകൊണ്ടാണ് നിങ്ങൾ ഇപ്പോഴും രോഗിയായിട്ടിരിക്കുന്നത്. ಅದೇ ನೀವು ಇವತ್ತು ಸಹ ರೋಗಿಯೆಲ್ಲ ಆಗಲಿಕ್ಕೆ ಕಾರಣ. സാത്താൻ നിങ്ങളുടെ ആരോഗ്യം മറച്ചു വെച്ചതുകൊണ്ടാണ് നിങ്ങൾ രോഗിയായത്. ನೋಡಿ, ಸೈತಾನನು ನಿಮ್ಮ ಆರೋಗ್ಯವನ್ನು ಮುಚ್ಚಿಟ್ಟಿದ್ದಾನೆ, ಹಾಗೆ ನೀನು ರೋಗಿಯಾಗಿತ್ತು. സാത്താൻ നിങ്ങളുടെ സമ്പത്ത് മറച്ചു വെച്ചു, ಸೈತಾನನು ನಿನ್ನ ಸಂಪತ್ತನ್ನು ಮರೆ ಮಾಡಿ ಬಿಟ್ಟಿದ್ದ. അതുകൊണ്ട് നിങ്ങൾ ഇപ്പോഴും ദാരിദ്ര്യത്തിലാണ്. ಆದುದರಿಂದ ನೀವು ಇವತ್ತು ಸಹ ದಾರಿದ್ರ್ಯದಲ್ಲಿ. അപ്പൊ അതുകൊണ്ട് ಆದುದರಿಂದ തുറക്കേണ്ട ഒത്തിരി വാതിലുകൾ നമുക്കുണ്ട്. ತೆರೆಯಬೇಕಾದಂತ ಅನೇಕ ಬಾಗಿಲುಗಳು ನಮಗೆ ಇವೆ. ആ വാതിലുകൾ തുറക്കാനാണ് കർത്താവ് വന്നത്. ಆ ಬಾಗಿಲುಗಳು ತೆರೆಯಲು ಯೇಸು ಬಂದಿರುವಂತ. മറഞ്ഞിരിക്കുന്നെല്ലാം വെളിച്ചത്ത് വരണം. ನೋಡಿ, ಮುಚ್ಚು ಮರೆಯಾದದ್ದೆಲ್ಲ ಬೆಳಕಿಗೆ ಬರಬೇಕು. ಹೇಳಿ, ಮುಚ್ಚು ಮರೆಯಾದದ್ದೆಲ್ಲ ಬೆಳಕಿಗೆ ಬರಬೇಕು. ಮುಚ್ಚು ಮರೆಯಾದದ್ದೆಲ್ಲ ಬೆಳಕಿಗೆ ಬರಬೇಕು. നിങ്ങൾ ഈ വചനം ഇപ്പോ ഒന്ന് ഏറ്റെടുത്ത് ನೋಡಿ, ಈ ವಾಕ್ಯವನ್ನು ನಿಮ್ಮ ಸ್ವಂತವಾಗಿಸಿಕೊಳ್ಳಿ. അപ്പോ ಆಗ നിങ്ങൾ അടഞ്ഞ വാതിലുകൾ ನಿಮ್ಮ തുറക്കപ്പെടും. ಮುಚ್ಚಿದ ಬಾಗಿಲುಗಳು ತೆರೆಯುತ್ತವೆ. ഒത്തിരി കുടുംബങ്ങള്, ಅನೇಕ ಕುಟುಂಬಗಳು. സമ്പത്തിന്റെ മേഖല തുറക്കപ്പെടേണ്ടതായിട്ടുണ്ട്. ನೋಡಿ, ಆರ್ಥಿಕ ಸ್ಥಿತಿ ಸರಿಯಾಗಬೇಕು. ആസ്തികളുടെ മേഖല തുറക്കപ്പെടേണ്ടതായിട്ടുണ്ട്. ಆಸ್ತಿಗಳ ಕಾರ್ಯಗಳು ಸರಿಯಾಗಬೇಕು. മറഞ്ഞിരിക്കുന്ന വാതിലുകൾ തുറക്കട്ടെ. ನೋಡಿ, ಮುಚ್ಚು ಮರೆಯಾದದ್ದೆಲ್ಲ ಬಟ್ಟ ಬಯಲಾಗಬೇಕು. തലമുറകളായി കേസും കോടതിയും കിടക്കുന്ന പല ജാഗകളുണ്ട്. ಅನೇಕ ಪೀಳಿಗೆಗಳಿಂದ ಕೇಸಲ್ಲಿ ಇರುವಂತಹ ಜಾಗಗಳಿವೆ. പലരും വരും പറയണത്, ಹಲವರು ಬರುವಾಗ ಹೇಳುವಂಥದ್ದು, ജാഗ കിടപ്പുണ്ട്, ಜಾಗ ಎಲ್ಲ ಇದೆ, പക്ഷെ അതിന്റെ പേപ്പർ ശരിയല്ല. ಆದರೆ ಅದರ ಪೇಪರ್ ಸರಿಯಾಗ್ತಾ ಇಲ್ಲ. അത് ഗ്രാൻഡ് ഫാദർ അല്ലെ അവരുടെ ഗ്രാൻഡ് ഫാദർ തൊട്ട് ഇങ്ങനെ കേസിൽ കിടക്കുകയാണ്. ನಮ್ಮ ಅಜ್ಜಂದರ ಕಾಲದಲ್ಲಿ ಹಾಗೇನೆ ಆಗಿದೆ. അത് തുറക്കണ്ടേ? ಅದು ತೆರೆಯಬೇಕಲ್ವಾ? സാമ്പത്തിക മേഖലയുടെ അടഞ്ഞ വാതിൽ തുറക്കണ്ടേ? ನಿನ್ನ ಆರ್ಥಿಕ ಸ್ಥಿತಿ ಸರಿಯಾಗುವುದು ಬೇಡವಾ? ಬೇಡುവാ? ಸರಿಯಾಗಬೇಕಾ? അത് ഏറ്റെടുക്കണം. ಆದರೆ ನೀವು അത് ಈ ನಿಮಿಷ ഏറ്റെടുക്ക്. ಈ ನಿಮಿಷ ನೀನು ಅದನ್ನು ಸ್ವೀಕರಿಸಿ. മറഞ്ഞിരിക്കുന്നെല്ലാം വെളിച്ചത്ത് വരണം. ನೋಡಿ, ಮುಚ್ಚು ಮರೆಯಾದದ್ದು ಬೆಳಕಿಗೆ ಬರಬೇಕು. അടഞ്ഞ വാതിലുകൾ തുറക്കട്ടെ. ಮುಚ್ಚದ ಬಾಗಿಲುಗಳು ಈಗ ತೆರೆಯಬೇಕು. ഒന്ന് വലതുകൈ ഉയർത്തി. ಬಲಗೈಯನ್ನು ಮೇಲೆತ್ತಿ. സാമ്പത്തിക മേഖലയുടെ ಆರ್ಥಿಕ ಸಂಕಷ್ಟಗಳು, അടഞ്ഞ വാതിലുകൾ ಮುಚ್ಚಿದ ಬಾಗಿಲುಗಳು ഇപ്പോൾ തുറക്കട്ടെ. ಈಗ ತೆರೆಯಲ್ಪಡಲಿ. സാമ്പത്തിക മേഖലയുടെ ಆರ್ಥಿಕ ಕಷ್ಟಗಳ അടഞ്ഞ വാതിലുകൾ ಮುಚ್ಚಿದ ഇപ്പോൾ ಬಾಗಿಲುಗಳು തുറക്കട്ടെ. ಈಗ ತೆರೆಯಲಿ. ആരോഗ്യത്തിന്റെ ಆರೋಗ್ಯದ അടഞ്ഞ വാതിലുകൾ ಮುಚ್ಚಿದ ഇപ്പോൾ ಬಾಗಿಲುಗಳು തുറക്കട്ടെ. ಈಗ ತೆರೆಯಲ್ಪಡಲಿ. സൗഖ്യപ്പെടട്ടെ. ಸೌಖ್ಯ ಉಂಟಾಗಲಿ. സൗഖ്യപ്പെടട്ടെ. ಸೌಖ್ಯ ಉಂಟಾಗಲಿ. കഷ്ടതകൾ മാറട്ടെ. ಕಷ್ಟಗಳು ನೀಗಲಿ. കഷ്ടങ്ങൾ നീങ്ങട്ടെ. ನಷ್ಟಗಳು ನಿನ್ನನ್ನು ಬಿಟ್ಟು ಹೋಗಲಿ. ദുഃഖങ്ങൾ മാറട്ടെ. ದುಃಖಗಳು ಬಿಟ್ಟು ಹೋಗಲಿ. അടഞ്ഞ വാതിൽ തുറക്കട്ടെ. ಮುಚ್ಚಿದ ಬಾಗಿಲುಗಳು ತೆರೆಯಲ್ಪಡಲಿ. മറഞ്ഞിരിക്കുന്നെല്ലാം വെളിച്ചത്ത് വരട്ടെ. ಮುಚ್ಚು ಮರೆಯಾದುದೆಲ್ಲ ಬೆಳಕಿಗೆ ಬರಲಿ. ഹല്ലേലൂയ, 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 ഹല്ലേലൂയ. ഹല്ലേലൂയ, 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 ഹല്ലേലൂയ. ഉള്ളു തുറന്ന് സ്തുതിച്ചേ. ഹല്ലേലൂയ, 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 ഹല്ലേലൂയ. ഹല്ലേലൂയ, 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 ഹല്ലേലൂയ. ഹല്ലേലൂയ, 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 ഹല്ലേലൂയ. ഹല്ലേലൂയ. നിങ്ങൾ ഇന്ന് ഈ വചനം ഏറ്റെടുക്കുക. ಈ ವಾಕ್ಯವನ್ನು ನಿಮ್ಮದಾಗಿಸಬೇಕು. ഇന്ന് ഏറ്റെടുക്കുക. ಇವತ್ತು ನೀವು ಸ್ವೀಕರಿಸಿ. എന്റെ ജീവിതത്തിൽ ನನ್ನ ಜೀವನದಲ್ಲಿ മറഞ്ഞിരിക്കുന്നതല്ല, ಮರೆಯಾದುದೆಲ್ಲ, മറഞ്ഞിരിക്കുന്നതല്ല, ಮರೆಯಾದುದೆಲ್ಲ, അതിന്റെ ആരോഗ്യമാകാം, ನನ್ನ ಆರೋಗ್ಯ ಇರಬಹುದು, എന്റെ സമ്പത്താകാം, ನನ್ನ ಆರ್ಥಿಕ ಸ್ಥಿತಿ ಇರಬಹುದು,
എന്റെ ബുദ്ധിയാകാം, ನನ್ನ ಬುದ್ಧಿಶಕ್ತಿ ಇರಬಹುದು, എന്റെ ഡിഗ്രി ആകാം, ನನ್ನ ಡಿಗ್ರಿ ಇರಬಹುದು. അതെന്താണ് മറഞ്ഞിരിക്കുന്നത്? ಯಾವುದೆಲ್ಲ ಮರೆಯಾಗಿದೆಯೋ അത് എപ്പോ വെളിച്ചത്ത് വരട്ടെ. ಅದು ಈಗ ಬೆಳಕಿಗೆ ಬರಬೇಕು. ഈ വചനത്തെ നിങ്ങൾ ഏറ്റെടുക്കുക. ಈ ವಾಕ್ಯವನ್ನು ನೀವು ಸ್ವೀಕರಿಸಬೇಕು. കാലാകാലങ്ങളായി ಕಾಲಾಕಾಲಗಳಿಂದ നീ നിന്റെ കുടുംബവും സഹിച്ചുകൊണ്ടിരിക്കുന്ന ನೀನು ನಿನ್ನ ಕುಟುಂಬವು ಸಹಿಸುತ್ತಿರುವ സങ്കടങ്ങളുടെ, ಸಂಕಟಗಳ, രോഗപീഠകളുടെ, ರೋಗ ಪೀಡೆಗಳ കെട്ടുകൾ അഴിയണം, ಕಟ್ಟುಗಳು ಬಿಚ್ಚಲ್ಪಡಬೇಕು, കടബാധ്യതകൾ അഴിയണം, ಸಾಲದ ಬಾಧೆಗಳು ನೀಗಬೇಕು, സാമ്പത്തിക തകർച്ചകൾ അഴിയണം, ಆರ್ಥಿಕ ಸೋಲುಗಳು ನೀಗಬೇಕು, ജീവ തടസ്സങ്ങൾ മാറിപ്പോകണം. ಜೀವನದ ಅಡಚಣೆಗಳು ದೂರ ಆಗ್ಬೇಕು. അതുകൊണ്ട് ഈ വചനം ഏറ്റെടുക്കുക. ಆದುದರಿಂದ ಈ ವಾಕ್ಯವನ್ನು ಸ್ವೀಕರಿಸಿ. യേശു വന്നിരിക്കുന്നത് ಯೇಸು ಸ್ವಾಮಿ ಬಂದಿರುವಂತದ್ದು നമുക്ക് സൗഖ്യം തരാൻ, ನಿನಗೆ ಸೌಖ್ಯ ಕೊಡಲು, നമുക്ക് വിടുതല തരാൻ, ನಿನಗೆ ಬಿಡುಗಡೆ ಕೊಡಲು, നമുക്ക് രക്ഷ തരാൻ, ನಿನಗೆ ರಕ್ಷಣೆಯನ್ನು ನೀಡಲು. ഒരു ശത്രുവിനും ಯಾವ ಶತ್ರುವಿಗೂ എന്നെ പരാജയപ്പെടുത്താൻ സാധ്യമല്ല. ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. മറഞ്ഞിരിക്കുന്നെല്ലാം വെളിച്ചത്ത് വരട്ടെ. ಮುಚ್ಚು ಮರೆಯಾದುದೆಲ್ಲ ಬೆಳಕಿಗೆ ಬರಲಿ. നിഗൂഢമായിരിക്കുന്നതെല്ലാം പുറത്തു വരട്ടെ. ಗುಟ್ಟಾಗಿರುವುದೆಲ್ಲ ರಟ್ಟಾಗಲಿ. ഹല്ലേലൂയ. ಹಾಲೆಲೂಯ. എന്നിട്ട് വലത് ഉയർത്തി ಬಲಗೈಯನ್ನು ಮೇಲೆತ್ತಿ. മറഞ്ഞിരിക്കുന്നെല്ലാം ಮುಚ್ಚು ಮರೆಯಾದುದೆಲ್ಲ, ಹೇಳಿ, ಮುಚ್ಚು ಮರೆಯಾದುದೆಲ್ಲ, ಮುಚ್ಚು ಮರೆಯಾದುದೆಲ್ಲ ಬೆಳಕಿಗೆ ಬರಲಿ. ಗುಟ್ಟಾಗಿರುವುದೆಲ್ಲ ರಟ್ಟಾಗಲಿ. ಮುಚ್ಚು ಮರೆಯಾದುದೆಲ್ಲ ಬೆಳಕಿಗೆ ಬರಲಿ. ಗುಟ್ಟಾಗಿರುವುದೆಲ್ಲ ರಟ್ಟಾಗಲಿ. നിന്റെ ആരോഗ്യം വെളിച്ചത്ത് വരണം. ನಿನ್ನ ಆರೋಗ್ಯವು ಬೆಳಕಿಗೆ ಬರಬೇಕು. അത്യാവശ്യമാണ്. ಅದು ಅವಶ್ಯವಾದುದು. നിന്റെ സൗന്ദര്യം വെളിച്ചത്ത് ನಿನ್ನ വരണം. ಸೌಂದರ್ಯ ಬೆಳಕಿಗೆ ಬರಬೇಕು. അത് ദൈവം തന്നിരിക്കുന്നു. ಅದು ದೇವರು ನಿನಗೆ ಕೊಟ್ಟಿರುವಂತದ್ದು. നിന്റെ സമ്പത്ത് വെളിച്ചത്ത് ನಿನ್ನ വരണം. ಆರ್ಥಿಕ ಸ್ಥಿತಿ ಬೆಳಕಿಗೆ ಬರಬೇಕು. തലമുറകളായി നിനക്ക് കിട്ടേണ്ട സമ്പത്ത്, ತಲೆಮಾರುಗಳಿಂದ ಬರಬೇಕಾದಂತ ನಿನ್ನ ಆಸ್ತಿ, അത് മറഞ്ഞിരിക്കുകയാണ്. ಅದು ಮುಚ್ಚುಮರೆಯಾಗಿದೆ. അത് വെളിച്ചത്ത് ಅದು വരണം. ಬೆಳಕಿಗೆ ಬರಬೇಕು. നിന്റെ ബുദ്ധി, ನಿನ್ನ ಬುದ್ಧಿಶಕ್ತಿ, അത് വെളിച്ചത്ത് ಅದು വരണം. ಬೆಳಕಿಗೆ ಬರಬೇಕು. നിന്റെ കഴിവുകൾ, ನಿನ್ನ ಸಾಮರ್ಥ್ಯ, അത് വെളിച്ചത്ത് ಅದು വരണം. ಬೆಳಕಿಗೆ ಬರಬೇಕು. അപ്പൊ എന്താണോ മറഞ്ഞിരിക്കുന്നത്, ಯಾವುದೆಲ್ಲ ಮರೆಯಾಗಿದೆಯೋ അതിനെ പുറത്തു കൊണ്ടുവരുവാനാണ് യേശു വന്നിരിക്കുന്നത്. ಅದನ್ನು ಹೊರಗೆ ತರಲಿಕ್ಕೆ ಯೇಸು ಸ್ವಾಮಿ ಬಂದಿರುವ ഈ നിമിഷത്തെ ಈ ನಿಮಿಷ ഈ വചനം ಈ ഏറ്റെടുത്ത് ವಾಕ್ಯವನ್ನು ಸ್ವೀಕರಿಸಿಕೋ. നീ സൗഖ്യം ನೀನು പ്രാപിക്കുക. ಸೌಖ್ಯವುಳ್ಳವಳಾಗುವಿ. ഹല്ലേലൂയ. 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 സ്വതന്ത്രമായിട്ടൊന്ന് സ്തുതിച്ച് ಸ್ವತಂತ್ರವಾಗಿ ಎಲ್ಲರೂ ಸ್ವರ ಎತ್ತಿ ಸ್ತುತಿಸಿರಿ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. Hallelujah, 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 ഹല്ലേലൂയ. hallelujah, ഹല്ലേലൂയ. hallelujah. നിഗൂഢമായിരിക്കുന്നതൊന്നും ನಿಗೂಢವಾಗಿರುವುದೆಲ್ಲ അറിയപ്പെടാതിരിക്കുകയില്ല ರಟ್ಟಾಗಿರುವುದು എന്ന് പറഞ്ഞേ. ನಿಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. ജീവിതത്തിലെ, ಜೀವನದಲ್ಲಿ, നിന്റെ ജീവിതത്തിൽ ನಿನ್ನ ಜೀವನದಲ್ಲಿ എന്താണോ നിഗൂഢമായിരിക്കുന്നത്, ಯಾವುದೆಲ್ಲ ನಿಗೂಢವಾಗಿದೆಯೋ യേശു വന്നാൽ ಯೇಸು ಸ್ವಾಮಿ ಬಂದರೆ അതെല്ലാം ಅವೆಲ್ಲವೂ പുറത്തു വരും. ಹೊರಗೆ ಬರುತ್ತದೆ. ഹല്ലേലൂയ. ಹಾಲೆಲೂಯ. അത് നിന്റെ നന്മയ്ക്ക് ആവശ്യമാണ്. ಅದು ನಿನ್ನ ಒಳಿತಿಗೆ അത് ಅವಶ್ಯವಾದ, നിന്റെ ജീവിതത്തിന്റെ ಅದು ആവശ്യമാണ്. ನಿನ್ನ ಜೀವನದ ಅವಶ್ಯ. നിഗൂഢമായിരിക്കുന്നെല്ലാം വെളിച്ചത്ത് വരും. ನಿಗೂಢವಾಗಿರುವುದು ಬೆಳಕಿಗೆ ಬರುತ್ತದೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഹല്ലേലൂയ. ഹല്ലേലൂയ. ಹಾಲೆಲೂಯ. ചിലപ്പോ നിന്റെ അപ്പനോ അമ്മയോ, ಕೆಲವೊಂದು ಸಾರಿ ನಿನ್ನ ತಂದೆ ತಾಯಿ, അല്ലെ ഗ്രാൻഡ് ഫാദറോ ഗ്രാൻഡ് മദറോ, ಇಲ್ಲದ್ರೆ ಅಜ್ಜ ಅಜ್ಜಿ, അല്ലെങ്കിൽ അവരുടെ ഗ്രാൻഡ് ഫാദറോ ಅಲ್ಲದ್ರೆ ಅವರಿಂದ ಮುತ್ತಜ್ಜ ಅಲ್ಲ, മറച്ചു വെച്ച പല കാര്യങ്ങളും ಕೆಲವು ಮರೆಯಾಗಿಟ್ಟಂತ ಕೆಲವು ಕಾರ್ಯಗಳಿವೆ. അത് നിനക്ക് ഇതുവരെ കൈപ്പറ്റാൻ സാധിച്ചിട്ടില്ല. ಅದು ನಿನ್ನ ಕೈ ಸೇರಲು ಇಂದಿಗೂ ಸಾಧ್ಯವಾಗಲಿಲ್ಲ. എന്നാൽ ഇന്ന് ಆದರೆ ಇವತ್ತು അത് കൈപ്പറ്റണം. ಅದು ನಿನ್ನ ಕೈ ಸೇರ್ಬೇಕು. ഇന്ന് ಅದು ಇವತ್ತು അടഞ്ഞ വാതിലുകൾ ಆ തുറക്കപ്പെടണം. ಮುಚ್ಚಿದ ಬಾಗಿಲುಗಳು ತೆರೆಯಲ್ಪಡ್ಬೇಕು. അത് സമ്പത്താകാം, ಅದು ನಿನ್ನ ಆಸ್ತಿ ಇರಬಹುದು, നിന്റെ ആരോഗ്യമാകാം, ನಿನ್ನ ಆರೋಗ್ಯ ಇರಬಹುದು, നിന്റെ ബുദ്ധിയാകാം, ನಿನ್ನ ಬುದ್ಧಿ ಇರಬಹುದು, നിന്റെ കഴിവുകളാകാം. ನಿನ್ನ ಸಾಮರ್ಥ್ಯ ಇರಬಹುದು. ഹല്ലേലൂയ. 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 യേശു എന്ന സത്യം എന്നിലേക്ക് വന്നാൽ ಯೇಸು ಎಂಬ ಸತ್ಯ ನನ್ನೊಳಗೆ ಬರುವಾಗ എനിക്ക് ആ വിടുതൽ കിട്ടിയിരിക്കും. ನನಗೆ ಆ ಬಿಡುಗಡೆ ಲಭಿಸುತ್ತದೆ. വിടുതൽ ಆ കിട്ടിയിരിക്കും. ಬಿಡುಗಡೆ ಲಭಿಸುತ್ತದೆ. ഹല്ലേലൂയ. 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 സമരക്കാരി സ്ത്രീ ಸಮರಿಯಾದ ಹೆಂಗಸು എത്ര പുരുഷന്മാരെ വെച്ചോണ്ടിരുന്നു. ಎಷ್ಟೋ ಪುರುಷರ ಒಟ್ಟಿಗೆ ಇದ್ದ. അവൾക്ക് സമാധാനം ಅವಳಿಗೆ ഉണ്ടായിരുന്നു. ಸಮಾಧಾನ ಎಂಬುದು അവൾക്ക് ಸಿಗಲಿಲ್ಲ. സമാധാനം ഇല്ല. ಅವಳಿಗೆ ಸಮಾಧಾನವಿರಲಿಲ್ಲ. യേശു അവളുടെ ജീവിതത്തിലേക്ക് വന്നപ്പോൾ ಯೇಸು ಸ್ವಾಮಿ ಅವಳ ಜೀವನಕ್ಕೆ ಬಂದಾಗ അവളുടെ ജീവിതം മാറി. ಅವಳ ಜೀವನ ಬದಲಾಯಿತು. അവർക്ക് പുതിയൊരു ജീവിതം കിട്ടി. ಅವಳಿಗೆ ಒಂದು ಹೊಸ ಜನ್ಮ ಸಿಗುತ್ತದೆ.
അവിടെ മനസ്സ് സന്തോഷം കൊണ്ട് ಅವಳ ಮನಸ್ಸು ಸಂತೋಷದಿಂದ നിറഞ്ഞു ತುಂಬುತ್ತಾಳೆ. യേശുവിനെ കണ്ടപ്പോൾ ಯೇಸುವನ್ನು ಕಂಡಾಗ ഒരു വ്യക്തിയുടെ ജീവിതത്തിൽ ಒಬ್ಬ ವ್ಯಕ್ತಿಯ ಜೀವನದಲ್ಲಿ യേശു കടന്നു വരുമ്പോൾ ಯೇಸು ಬರುವಾಗ യേശുവാണ് ഏറ്റവും വലിയ സമ്പത്ത്. ಯೇಸು ಆಗಿದ್ದಾರೆ ಅತಿ ದೊಡ್ಡ ಸಂಪತ್ತು. അതാಗಿದೆ സക്കേവുസിന്റെ ജീവിതത്തിൽ സംഭവിച്ചത്, ಜಕ್ಕಾಯನ ಜೀವನದಲ್ಲಿ ನಡೆದದ್ದು, നിക്കോദേമോസിന്റെ ജീവിതത്തിൽ സംഭവിച്ചത്, ನಿಕೋದೇಮನ ಜೀವನದಲ್ಲಿ, ശിഷ്യന്മാരുടെ ജീവിതത്തിൽ സംഭവിച്ചത്, ಶಿಷ್ಯರ ಜೀವನದಲ್ಲಿ ನಡೆದದ್ದು. അപ്പൊ അതുകൊണ്ട് ಆದುದರಿಂದ യേശു ഇപ്പോൾ എന്റെ ജീവിതത്തിലേക്ക് വരുമ്പോൾ, ಯೇಸು ಈಗ ನನ್ನ ಜೀವನಕ್ಕೆ ಬರುವಾಗ എന്നിൽ എന്താണോ തടസ്സപ്പെട്ടിരിക്കുന്നത്, ನನ್ನಲ್ಲಿ ಏನು ಅಡಚಣೆ ತುಂಬಿದೆಯೋ ആ തടസ്സങ്ങൾ മാറുക, ಆ ಅಡಚಣೆ ದೂರ ಆಗಬೇಕು. ഹല്ലേലൂയ 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 ഹല്ലേലൂയ. ഉൽപ്പത്തിയുടെ പുസ്തകം 45-ാം അധ്യായത്തിലെ ആദികാണ്ഡ 45ನೇ ಅಧ್ಯಾಯದಲ್ಲಿ, ആദികാണ്ഡ 45-ാം അധ്യായം 45ನೇ ಅಧ್ಯಾಯ 26-ാം വാക്യം 26ನೇ ವಾಕ್ಯ. ತಂದೆ ಯಾಕೋಬನ ಬಳಿಗೆ ಬಂದು, ಜೋಸಫನು ಇನ್ನು ಜೀವದಿಂದಿದ್ದಾನೆ, ಅವನೇ ಈಜಿಪ್ಟ್ ದೇಶದ ಪ್ರಧಾನಮಂತ್ರಿ ಎಂದು ಅರಹಿದರು. ಅವನು ಅದನ್ನು ಕೇಳಿ ಸ್ತಬ್ಧನಾದ, ಅವರನ್ನು ನಂಬಲೇ ಇಲ್ಲ. ഒന്നുകൂടെ വായിച്ചേ. ತಂದೆ ಯಾಕೋಬನ ಬಳಿಗೆ ಬಂದು, ಜೋಸಫನು ಇನ್ನು ಜೀವದಿಂದಿದ್ದಾನೆ, ಅವನೇ ಈಜಿಪ್ಟ್ ದೇಶದ ಪ್ರಧಾನಮಂತ್ರಿ ಎಂದು ಅರಹಿದರು. ಅವನು ಅದನ್ನು ಕೇಳಿ ಸ್ತಬ್ಧನಾದ, ಅವರನ್ನು ನಂಬಲೇ ಇಲ್ಲ. പ്രൈസ് ദി ലോർഡ്. യാക്കോബിന്റെ മക്കള്, ಯಾಕೋಬನ ಮಕ್ಕಳು, യാക്കോബ് വയസ്സായി, ಯಾಕೋಬನಿಗೆ ಪ್ರಾಯವಾಗಿತ್ತು. യാക്കോബിന്റെ മക്കള്, ಯಾಕೋಬನ ಮಕ್ಕಳು യാക്കോബിന്റെ അടുത്തെന്ന് പറയുകയാണ്, ಯಾಕೋಬನ ಹತ್ತಿರ ಬಂದು ಹೇಳುವಂಥದ್ದು, ജോസഫ് ജീവിച്ചിരിക്കുന്നു. ಜೋಸಫನು ಇನ್ನೂ ಜೀವದಿಂದಿದ್ದಾನೆ. ജോസഫ് എവിടെയാ? ഈജിപ്തിലെ. ಜೋಸಫ್ ಇರುವಂಥದ್ದು ಈಜಿಪ್ತಿನಲ್ಲಿ. വർഷങ്ങൾക്ക് മുന്നേ, ತುಂಬಾ ವರ್ಷಗಳ ಹಿಂದೆ ജോസഫ് മരിച്ചുപോയി എന്നാണ് ഇവർ പറഞ്ഞിരുന്നത്. ಜೋಸಫ್ ಸತ್ತು ಹೋಗಿದ್ದಾನಂತ ಇವರು ಹೇಳಿದ್ರು. അത് കേട്ട് യാക്കോബ് ഒത്തിരി നിലവിളിച്ചതാണ്. ಇದು ಅರಿತು ಯಾಕೋಬ ತುಂಗ ದುಃಖಪಟ್ಟಿದ್ದಾನೆ. ಇವತ್ತು അനേക വർഷങ്ങൾ കഴിഞ്ഞപ്പോ, ಅನೇಕ ವರ್ಷಗಳು ಕಳೆದಾಗ, 30 വർഷം കഴിഞ്ഞപ്പോ, ಏನೋ ಒಂದು 30 ವರ್ಷಗಳು ಕಳೆಯಿತು. ആ സഹോദരങ്ങൾ ഒന്ന് ജോസഫിനോട് പറയുകയാണ്, ಆ ಸಹೋದರರು ಬಂದು ಯಾಕೋಬನಲ್ಲಿ ಹೇಳುವಂತದ್ದು, ജോസഫ് ജീവിച്ചിരിക്കുന്നു, ಜೋಸಫನು ಇಂದು ಜೀವಂತವಾಗಿದ್ದಾನೆ, അവൻ ഈജിപ്തിന്റെ മുഴുവൻ ഭരണാധികാരിയാണ്, ಅವನು ಈಜಿಪ್ಟ್ ದೇಶದ ಪ್ರಧಾನಮಂತ್ರಿ. അത് കേട്ടപ്പോ ಇದನ್ನು ಕೇಳಿದಾಗ യാക്കോബ് സ്തബ്ധനായി പോയി. ಅದನ್ನು ಕೇಳಿದ ತಕ್ಷಣ ಯಾಕೋಬನು ಸ್ತಬ್ಧನಾದ. അവൻ അവരെ വിശ്വസിച്ചില്ല, ಅವನು ನಂಬಲೇ ಇಲ್ಲ. ഒരു പ്രതീക്ഷിക്കാത്തൊരു ന്യൂസാണ് യാക്കോബ് കേട്ടത്. ಇಚ್ಛಿಸದಂತಹ ಒಂದು ನ್ಯೂಸ್ ಕೇಳುವಂತದ್ದು, മരിച്ചുപോയ തന്റെ മകൻ ജീവിച്ചിരിക്കുന്നു, ಸತ್ತೋದಂತಹ ಮಗ ಜೀವಂತವಾಗಿದ್ದಾನೆಂಬುದು. ജീവിച്ചിരിക്കുന്നു എന്ന് മാത്രമല്ല, ಜೀವಂತವಾಗಿರುವುದು ಮಾತ್ರವಲ್ಲ, അവനൊരു ദേശത്തിന്റെ ഭരണാധികാരിയാണ്, ಅವನು ಆ ದೇಶದ ಒಂದು ಪ್ರಧಾನಮಂತ್ರಿಯಾಗಿದ್ದ. അത് കേട്ടപ്പോ സ്തബ്ധനായി പോയി. ನೋಡಿ, ಇದನ್ನು ಕೇಳಿದಾಗ ಸ್ತಬ್ಧನಾದ ಅಂತ ಹೇಳುತ್ತಾರೆ. യാക്കോബിന് അത് വിശ്വസിക്കാൻ പറ്റിയില്ല, ಯಾಕೋಬನಿಗೆ ಇದು ನಂಬಲಿಕ್ಕೆ ಸಾಧ್ಯವಾಗುತ್ತಿಲ್ಲ. എന്നാൽ ಆದರೆ പിന്നീടുള്ള വചനങ്ങൾ കേൾക്കുക. ಜೋಸಫನು ಹೇಳಿ ಕಳುಹಿಸಿದ ಎಲ್ಲಾ ಮಾತುಗಳನ್ನು ಕೇಳಿ, ತನ್ನ ಪ್ರಯಾಣಕ್ಕಾಗಿ ಅವನಿಂದ ಬಂದಿದ್ದ ಬಂಡಿಗಳನ್ನು ನೋಡಿ ಅವರ ತಂದೆ ಯಾಕೋಬನಿಗೆ ಹೊಸ ಜೀವ ಬಂದಿತು. ಕೊನೆಗೆ ಯಾಕೋಬನು ತನ್ನ ಮಗ ಜೋಸಫ್ ಜೀವದಿಂದಿದ್ದಾನೆ, ನನಗೆ ಅಷ್ಟೇ ಸಾಕು, ನಾನು ಸಾಯುವುದಕ್ಕೆ ಮುಂಚೆ ಹೋಗಿ ಅವನನ್ನು ನೋಡುತ್ತೇನೆ ಎಂದನು. Praise the Lord. Praise the Lord. Hallelujah. Hallelujah. ഇത് വലിയൊരു സത്യം നമ്മെ പഠിപ്പിക്കുകയാണ്. ಇದು ನಮಗೆ ತುಂಬಾ ಸತ್ಯವನ್ನು ತಿಳಿಸುತ್ತದೆ. നിഗൂഢമായിരിക്കുന്നതൊന്നും വെളിച്ചത്ത് വരാതിരിക്കുകയില്ല. ನಿಗೂಢವಾಗಿರುವುದೆಲ್ಲವೂ ಬೆಳಕಿಗೆ ಬಂದೇ ಬರುತ್ತದೆ. എന്താണ് നിന്റെ കൺമുമ്പിൽ മറഞ്ഞിരിക്കുന്നത്? ಯಾವುದು ನಿನ್ನ ಕಣ್ಣಿನ ಎದುರು ನಿಗೂಢವಾಗಿದೆ, അത് വെളിച്ചത്ത് വരും, ಅದು ಬೆಳಕಿಗೆ ಬರುತ್ತದೆ, അത് വെളിച്ചത്ത് വരും, ಅದು ಬೆಳಕಿಗೆ ಬರುತ್ತದೆ. യേശു പഠിപ്പിക്കുകയാണ്, യേಸು ಕಲಿಸಿಕೊಡುವ. ഹല്ലേലൂയ 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 ഹല്ലേലൂയ. ഹല്ലേലൂയ. ഈ രംഗത്ത് നമ്മളൊരു വേറൊരു കാര്യം നമ്മൾ ശ്രദ്ധിക്കുന്നുണ്ട്. ನೋಡಿ, ಇಲ್ಲಿ ನಾವೊಂದು ಬೇರೆ ಕಾರ್ಯವನ್ನು ಸಹ ಕಾಣುತ್ತೇವೆ. ഈ മക്കള് ಬಂದು പ്രായമായ ಪ್ರಾಯವಾದಂತಹ അവരുടെ അപ്പനെ ತನ್ನ ತಂದೆಯನ್ನು
ഈജിപ്തിലേക്ക് കൊണ്ടുപോയി. ಈಜಿಪ್ತಿಗೆ ಕರೆದುಕೊಂಡು ಹೋಗುತ್ತಾರೆ. അവിടെ ചെന്ന് ಅಲ್ಲಿ ಹೋಗಿ മരിച്ചുപോയെന്ന് വിശ്വസിച്ചിരുന്ന, ಸತ್ತೋಗಿದ್ದಾನೆಂದು ನಂಬಿದ್ದ തന്റെ മകൻ ജോസഫിനെ കാണുകയാണ്. ತನ್ನ ಮಗ ಜೋಸಫನನ್ನು ಕಾಣುತ್ತಾರೆ. ആ പിതാവിന്റെ സന്തോഷം എത്ര ಆ വലുതായിരിക്കും. ತಂದೆಯ ಸಂತೋಷ ಎಷ್ಟು ಮಾತ್ರ, ആ ജോസഫിന് എത്ര വലുതായിരിക്കും. ಆ ಜೋಸಫಿಗೂ ಎಷ್ಟು ಮಾತ್ರ ಸಂತೋಷ. തുടർന്നുള്ള അധ്യായങ്ങൾ മുഴുവനും ನೋಡಿ, ಮುಂದೆ ಬರುವಂತಹ ಎಲ್ಲಾ ಅಧ್ಯಾಯಗಳು ദൈവം എങ്ങനെയാണ് യാക്കോബിനെ അനുഗ്രഹിച്ചത്, ದೇವರು ಯಾವೆಲ್ಲ ರೀತಿ ಯಾಕೋಬನನ್ನು ಅನುಗ್ರಹಿಸಿದ್ದಾರೋ വ്യക്തമാക്കുന്ന രംഗങ്ങളാണ്. ಅದನ್ನೆಲ್ಲ ನಾವು ಕಾಣುವಂತದ್ದು. ജോസഫ് എങ്ങനെയാണ് സഹോദരങ്ങളെ അനുഗ്രഹിച്ചത്, ಜೋಸಫನು ಯಾವೆಲ್ಲ ರೀತಿ ತನ್ನ ಸಹೋದರನ್ನು ಅನುಗ್ರಹಿಸುತ್ತಾರೆ. ജോസഫ് മുഖാന്തരം ಜೋಸಫನ ಮುಖಾಂತರ അവന്റെ സഹോദരങ്ങള് ಅವರ ಸಹೋದರರು 11 പേരും 11 ಮಂದಿ എങ്ങനെയാണ് ಯಾವ ರೀತಿ ആ ദേശത്ത് അറിയപ്പെടുന്ന മക്കളായി മാറി, ಆ ದೇಶದಲ್ಲಿ ಗುರುತಿಸಲ್ಪಡುವ ಮಕ್ಕಳಾದದ್ದು. അവരെങ്ങനെയാണ് ಅವರು ಯಾವ ರೀತಿ ഈജിപ്തിനെ ഭരിക്കാൻ തുടങ്ങിയത്, ಈಜಿಪ್ತನ್ನು ಆಡಳಿತ ಮಾಡಲು ಪ್ರಾರಂಭಿಸಿದ್ದು. ഒരു ജനത അവരിൽ നിന്ന് രൂപപ്പെടുകയാണ്. ಒಂದು ಜನತೆ ಅವರ ಮುಖಾಂತರ ಪ್ರಾರಂಭ ಪಡುವುದು. നൂറ്റാണ്ടുകൾക്ക് മുന്നേ 100 ವರ್ಷಗಳ ಹಿಂದೆ ദൈവം അബ്രാഹത്തിന് കൊടുത്തൊരു വാഗ്ദാനമുണ്ട്. ದೇವರು ಅಬ್ರಾಹ್ಮನಿಗೆ ಕೊಟ್ಟಂತ ಒಂದು ವಾಗ್ದಾನವಿದೆ. നിന്നെ ഞാൻ തലമുറകളുടെ പിതാവാക്കി മാറ്റും. ನಿನ್ನನ್ನು ನಾನು ತಲೆಮಾರುಗಳ ಪಿತಾಮಹನನ್ನಾಗಿ ಮಾಡುವೆ. ആ വാഗ്ദാനം മുഴുവൻ സംഭവിക്കുക. ಆ ವಾಗ್ದಾನವಿಡೀ ಸಂಭವಿಸಿತು. പ്രൈസ് ദി ലോർഡ്. Praise the Lord. ഹല്ലേലൂയ. Hallelujah. ഹല്ലേലൂയ. Hallelujah. ഹല്ലേലൂയ. Hallelujah. ഹല്ലേലൂയ. Hallelujah. ഹല്ലേലൂയ. Hallelujah. ഹല്ലേലൂയ. Hallelujah. ഇവിടെ ഇരിക്കുന്ന ഒരു ദൈവവേദന്റെ ശിരസിന് മുകളിൽ ಇಲ್ಲಿರುವಂತಹ ಒಂದು ದೇವರ ಮಗನ ಮಗಳ ಶಿರದ ಮೇಲೆ ദൈവത്തിന് വലിയൊരു വാഗ്ദാനം കിടപ്പുണ്ട്. ದೇವರ ಒಂದು ದೊಡ್ಡದಾದ ವಾಗ್ದಾನವಿದೆ. ആ വാഗ്ദാനം നിങ്ങൾ ಆ ഏറ്റെടുക്കണം. ವಾಗ್ದಾನವನ್ನು ನೀವು നീ ಸ್ವೀಕರಿಸಿಕೊಳ್ಳಿ. അനുഗ്രഹിക്കപ്പെടും. ನೀನು ಅನುಗ್ರಹಿಸಲ್ಪಡುವಿ. നിന്റെ കുടുംബം ನಿನ್ನ അനുഗ്രഹിക്കപ്പെടും. ಕುಟುಂಬವು ಅದರ ಮುಖಾಂತರ ಅನುಗ್ರಹಿಸಲ್ಪಡುತ್ತದೆ. നിന്റെ മക്കൾ ನಿನ್ನ അനുഗ്രഹിക്കപ്പെടും. ಮಕ್ಕಳು ಅನುಗ್ರಹಿಸಲ್ಪಡುತ್ತಾರೆ. നീ തലമുറകളുടെ പിതാവായി മാറും. ನೀನು ತಲೆಮಾರುಗಳ ಪಿತಾಮಹನಾಗಿ ಮಾರ್ಪಡುವಿ. ഹല്ലേലൂയ. 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 അപ്പൊ നിഗൂഢമായിരിക്കുന്നതെല്ലാം വെളിച്ചത്ത് വരട്ടെ. ನಿಗೂಢವಾಗಿರುವುದೆಲ್ಲವೂ ಬೆಳಕಿಗೆ ಬರಲಿ. ആ യേശുവിനോട് കൂടുതൽ അടുത്തിരിക്കുന്നു, ಯಾರೆಲ್ಲ ಯೇಸುವನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತೀರೋ അവന്റെ ജീവിതത്തിലെ ಅವನ ಜೀವನದಲ್ಲಿ ഈ അത്ഭുതങ്ങൾ ಈ സംഭവിക്കട്ടെ. ಅದ್ಭುತಗಳು ನಡೆಯುತ್ತದೆ. രോഗങ്ങളായി, കടബാധിതകളായി, തകർച്ചകളായി, ರೋಗಗಳು, ಸೋಲುಗಳು, കഷ്ടങ്ങളായി ಕಷ್ಟಗಳು ഇരിക്കുന്ന ಇರುವಂತಹ മനുഷ്യരുടെ ജീവിതത്തിൽ ಮನುಷ್ಯನ ಜೀವನದಲ್ಲಿ ഈ അത്ഭുതങ്ങൾ ಈ സംഭവിക്കും. ಅದ್ಭುತಗಳು ನಡೆಯುತ್ತದೆ. ದೇವರು മറഞ്ഞിരിക്കുന്ന ಮುಚ್ಚುಮರೆಯಾದ നിഗൂഢമായിരിക്കുന്ന ನಿಗೂಢವಾದ ആരോഗ്യം തിരിച്ചു തരാം, ಆರೋಗ್ಯವನ್ನು ಹಿಂತಿರುಗಿಸಲಿ, സമ്പത്ത് തിരിച്ചു തരാം. ಸಂಪತ್ತನ್ನು ಹಿಂತಿರುಗಿಸಲಿ. ആ വാതിലുകൾ തുറക്കട്ടെ. ಆ ಬಾಗಿಲುಗಳು ತೆರೆಯಲ್ಪಡಲಿ. നമ്മൾ ഈ വചനം ഏറ്റെടുത്ത് ചൊല്ലുമ്പോഴാണ് നമ്മൾ അത് ಈ സംഭവിക്കുന്നത്. ವಾಕ್ಯವನ್ನು ನಾವು ಸ್ವೀಕರಿಸಿ ಎತ್ತಿ ಹೇಳುವಾಗ ಅದು ನಮ್ಮಲ್ಲಿ ಸಂಭವಿಸುತ್ತದೆ. എന്റെ ജീവിതത്തിൽ ನನ್ನ ಜೀವನದಲ್ಲಿ നിഗൂഢമായിരിക്കുന്നതെല്ലാം വെളിച്ചത്ത് വരട്ടെ. ನಿಗೂಢವಾಗಿರುವುದೆಲ್ಲವೂ ಬೆಳಕಿಗೆ ಬರಲಿ. നിഗൂഢമായിരിക്കുന്നെല്ലാം വെളിച്ചത്ത് വരട്ടെ. ನಿಗೂಢವಾದುದೆಲ್ಲವೂ ಬೆಳಕಿಗೆ ಬರಲಿ. എന്റെ ആരോഗ്യമാകാം, എന്റെ സമ്പത്താകാം, ನನ್ನ ಆರೋಗ್ಯ ಇರಬಹುದು, ನನ್ನ ಸಂಪತ್ತು എന്റെ ಇರಬಹುದು, ബുദ്ധിയാകാം, ನನ್ನ ಬುದ್ಧಿ എന്റെ ಇರಬಹುದು, കഴിവാകാം, ನನ್ನ ಸಾಮರ್ಥ್ಯಗಳು അത് വെളിച്ചത്ത് വരട്ടെ. ಅದು ಬೆಳಕಿಗೆ ಬರಲಿ. ഹല്ലേലൂയ. 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 ഈ വചനത്തെ നിങ്ങൾ ഏറ്റെടുത്ത് ചൊല്ലുക. ಈ ವಾಕ್ಯವನ್ನು ಎತ್ತಿ ಹೇಳಿ ನಿಮ್ಮದು ಸ್ವಂತವಾಗಿಸಬೇಕು. ഹല്ലേലൂയ. 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 ഞാൻ അടുത്ത വചനം ശ്രദ്ധിച്ച് ನೋಡಿ, ಮುಂದಿನ ವಾಕ್ಯವನ್ನು ಗಮನಿಸಿರಿ. അതുകൊണ്ട് 3-ാം വാക്യം, ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲವನ್ನು ಬೆಳಕಿನಲ್ಲಿ ಕೇಳಲಾಗುವುದು. ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲವನ್ನು ಹೇಳಿದೆಲ್ಲವನ್ನು ಬೆಳಕಿನಲ್ಲಿ ಕೇಳಲಾಗುವುದು. ಬೆಳಕಿನಲ್ಲಿ. ഹല്ലേലൂയ. 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 യേശു എല്ലാ കാര്യങ്ങളും ജനത്തെ പഠിപ്പിച്ചില്ല. യേശു സ്വാമി എല്ലാ വിഷಯವನ್ನು ಜನರಿಗೆ ಹೇಳಿಕೊಡಲಿಲ್ಲ. ചില കാര്യങ്ങൾ ശിഷ്യന്മാരെ മാത്രമേ പഠിപ്പിച്ചുള്ളൂ. ಕೆಲವು ವಿಷಯಗಳನ್ನು ಶಿಷ್ಯರಿಗೆ ಮಾತ್ರ ಹೇಳಿಕೊಟ್ಟದ್ದು. ശിഷ്യന്മാരെ മാത്രം പഠിപ്പിച്ച കാര്യങ്ങളാണ്, ಶಿಷ್ಯರಿಗೆ ಮಾತ್ರ ಹೇಳಿಕೊಟ್ಟಂತಹ ಕಾರ್ಯಗಳು ഇരുട്ടിൽ സംസാരിച്ചെന്ന് പറയുന്നത്. ನೀವು ಕತ್ತಲಲ್ಲಿ ಹೇಳಿದ್ದು. അതുകൊണ്ട് ಆದುದರಿಂದ നിങ്ങൾ ഇരുട്ടത്ത് സംസാരിച്ചത് വെളിച്ചത്ത് കേൾക്കപ്പെടും. ನೀವು ಕತ್ತಲಲ್ಲಿ ಹೇಳಿದ್ದೆಲ್ಲವನ್ನು ಬೆಳಕಿನಲ್ಲಿ ಕೇಳಲಾಗುವುದು. നിങ്ങളോട് ഞാൻ എന്താണോ സ്വകാര്യമായി പറഞ്ഞിരിക്കുന്നത്, ನಿಮ್ಮಲ್ಲಿ ನಾನು ಏನು ಮುಚ್ಚುಮರೆಯಾಗಿ ಹೇಳಿದ್ದೇನೋ ಅದು വെളിച്ചത്ത് പറയപ്പെടും. ಅದು ಬೆಳಕಿನಲ್ಲಿ ಹೇಳಲ್ಪಡುತ್ತದೆ. ചില രോഗശാന്തികൾ കർത്താവ് കൊടുത്തിരിക്കുന്നു. ಕೆಲವು ರೋಗ ಶಾಂತಿಗಳು ಪ್ರಭು ಕೊಡುವಂತದ್ದು എല്ലാവർക്കും മനസ്സിലായിട്ടില്ല. ಎಲ್ಲರಿಗೂ ಅರ್ಥವಾಗುವುದಿಲ್ಲ.
പിശാചിനെ മോചിപ്പിച്ചത്, ಪಿಶಾಚಿಂದ ಬಿಡುಗಡೆ, അന്ധന് കാഴ്ച കൊടുത്തത്, ಅಂಧನಿಗೆ ದೃಷ್ಟಿದಾನ, ഊമനെ സംസാരിപ്പിച്ചത്, ಕುರುಡನಿಗೆ ಸೌಖ್ಯ, പിശാച് ബാധനെ എഴുന്നേൽപ്പിച്ചത്, ಪಿಶಾಚಿ ಬಾಧಿತನ ಎಬ್ಬಿಸಿತು. ഇതൊക്കെ എല്ലാം എല്ലാവർക്കും അറിയത്തില്ല. ಇದು ಎಲ್ಲರಿಗೂ ಎಲ್ಲವೂ ಗೊತ್ತಿಲ್ಲ. ശിഷ്യന്മാര് മാത്രം അതിന് സാക്ഷിയായിട്ട്. ಆದರೆ ಅದಕ್ಕೆಲ್ಲ ಶಿಷ್ಯರು ಸಾಕ್ಷಿಯಾಗಿದ್ದು. യേശു പറയുകയാണ്, ಯೇಸು ಹೇಳುವಂತದ್ದು അതെല്ലാം പ്രഘോഷിക്കപ്പെടും, ಅದೆಲ್ಲವೂ ಘೋಷಿಸಲ್ಪಡುತ್ತದೆ, അതെല്ലാം പ്രഘോഷിക്കപ്പെടും. ಅದೆಲ್ಲವೂ ಘೋಷಿಸಲ್ಪಡುತ್ತದೆ. ഇരുട്ടത്ത് പറഞ്ഞതെല്ലാം വെളിച്ചത്ത് പറയപ്പെടും. ಕತ್ತಲಲ್ಲಿ ಹೇಳಿದವೆಲ್ಲ ಬೆಳಕಿನಲ್ಲಿ ಕಾಣಲ್ಪಡುತ್ತದೆ. ഹല്ലേലൂയ. ಹಾಲೆಲೂಯ. വീണ്ടും വായിച്ചേ. ಒಳ ಕೋಣೆಗಳಲ್ಲಿ ಕಿವಿ ಮಾತಾಗಿ ನೀವು ಹೇಳಿದ್ದೆಲ್ಲವನ್ನು ಮನೆ ಮಾಳಿಗೆಗಳ ಮೇಲಿಂದ ಸಾರಲಾಗುವುದು. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. വീട്ടിലെ ಮನೆಯೊಳಗೆ സ്വകാര്യ മുറികളിൽ സംസാരിച്ചത് ಒಳ್ಳೆ ಕೋಣೆಗಳಲ್ಲಿ ಕಿವಿ ಮಾತಾಗಿ ಮಾತಾಡಿ പുരമുകളിൽ നിന്ന് പ്രഘോഷിക്കപ്പെടും. ಮನೆ ಮಾಳಿಗೆಗಳ ಮೇಲಿಂದ ಘೋಷಿಸಲ್ಪಡುತ್ತದೆ. യേശു എന്താണോ പഠിപ്പിച്ചത്, ಯೇಸು ಸ್ವಾಮಿ ಏನನ್ನೆಲ್ಲ ಕಲಿಸಿದರೋ അത് നിനക്ക് വേണ്ടി മാത്രമുള്ളതല്ല, ಅದು ನಿನಗೆ ಮಾತ್ರ ಇರುವುದಲ್ಲ, അത് അനേകർക്ക് വേണ്ടിയുള്ളതാണ്. ಅದು ಅನೇಕರಿಗೆ ಇರುವಂತದ್ದು. ഹല്ലേലൂയ. ಹಾಲೆಲೂಯ. ഹല്ലേലൂയ. ഹല്ലേലൂയ. ಹಾಲೆಲೂಯ. നിങ്ങൾ ഇവിടെ ഇന്നൊരു വചനം കേൾക്കുമ്പോ ನೀವು ಇಲ್ಲಿ ಇದ್ದುಕೊಂಡು ದೇವರ ವಾಕ್ಯವನ್ನು ಆಲಿಸುವಾಗ അത് ഇവിടുന്ന് പുറത്തേക്ക് ഇറങ്ങുമ്പോൾ ചിലപ്പോഴും തലേന്ന് പോവും. ಅದು ಇಲ್ಲಿಂದ ಹೊರಗೆ ಹೋಗುವಾಗ ನಿಮ್ಮ ತಲೆಯಿಂದಲೇ ಹೋಗ್ಬಹುದು. അവിടെ ചെന്ന് കഞ്ഞി പിടിക്കാൻ പാത്രം എടുക്കുമ്പോൾ, ಅಲ್ಲಿ ಹೋಗಿ ಊಟಕ್ಕೆ ಪಾತ್ರೆ ತೆಗುವಾಗ എവിടെയാണ് ഏത് ലോകത്താണ് ജീവിക്കണം എന്നൊരു പിടുത്തവും ഇല്ല. ಯಾವ ಲೋಕದಲ್ಲಿ ಇದೆ ಅಂತ ನೆನಪು ಸಹ ಇರ್ಲಿಕ್ಕೆ ಸಾಧ್ಯ. കഞ്ഞി കുഴിച്ചു കഴിയുമ്പോൾ ಊಟ ಎಲ್ಲ ತಿಂದ್ಮೇಲೆ എവിടെയാന്നൊരു പിടിയും കിട്ടത്തില്ല. ಎಲ್ಲಿ ಅಂತಾನೆ ಗೊತ್ತಿಲ್ಲ, എന്തിനാ വന്നെന്ന് ഓർമ്മയില്ല, ಯಾವುದಕ್ಕೆ ಬಂದೇನೆಂಬ ನೆನಪು ಸಹ ಇಲ್ಲ, തലയ്ക്കകത്തൊരു വെളിവും കിട്ടത്തില്ല. ತಲೆಯಲ್ಲಿ ಯಾವ ಒಂದು ಬೋಧ ಇಲ್ಲದ ಹಾಗೆ. ഇത് കേട്ടതെല്ലാം പ്രഘോഷിക്കപ്പെടണം എന്നാണ് വചനം പഠിപ്പിക്കുന്നത്. ನೋಡಿ, ನಾವು ಕೇಳಿದ್ದೆಲ್ಲವೂ ಸಾರಲ್ಪಡಬೇಕಂತ ದೇವರ ವಾಕ್ಯ ಹೇಳುತ್ತಿದೆ. നിങ്ങൾ കേട്ട വചനങ്ങള് ನೀವು ಕೇಳಿದಂತಹ ವಾಕ್ಯಗಳು എന്റെ വചനങ്ങളല്ല, ನನ್ನ ಮಾತುಗಳಲ್ಲ, ಇದು അത് ക്രിസ്തുവിന്റെ വചനങ്ങളാണ്. ಇದು ಕ್ರಿಸ್ತನ ಮಾತುಗಳು. ಅದನ್ನು പുരമുകളിൽ നിന്ന് ಮನೆ പ്രഘോഷിക്കപ്പെടണം. ಮಾಳಿಗೆ ಮೇಲಿಂದ ಸಾರಬೇಕು. ഇവിടെ കേട്ടതല്ല ಇಲ್ಲಿ ಕೇಳಿದ್ದೆಲ್ಲವನ್ನು ഇവിടെ കൊണ്ട് അവസാനിപ്പിക്കാനുള്ളതല്ല, ಇಲ್ಲಿಯೇ ಅದನ್ನು ಕೊನೆಗೊಳಿಸಿ ಹೋಗುವುದಲ್ಲ, അത് പുരമുകളിൽ പ്രഘോഷിക്കപ്പെടണം. ಅದು ಮನೆ ಮಾಳಿಗೆಗಳ ಮೇಲಿಂದ ಸಾರಬೇಕು. അനേക ആയിരങ്ങളോട് അവ പ്രഘോഷിക്കണം. ಅನೇಕ ಸಾವಿರ ಮನುಷ್ಯರಲ್ಲಿ ಇದನ್ನು ಹೇಳಬೇಕು. നിങ്ങൾ അലസത പിടിച്ചിരിക്കരുത്, ನೀವು ಉದಾಸೀನರಾಗಬಾರದು, ഉറക്കം തൂങ്ങിയിരിക്കരുത്, ನಿದ್ರೆ ತೂಗಿಕೊಂಡಿರಬಾರದು, വചനം കേൾക്കുമ്പോൾ ഉറക്കം തൂങ്ങിയിരിക്കരുത്, ದೇವರ ವಾಕ್ಯ ಆಲಿಸುವಾಗ ನಿದ್ದೆ ತೂಗಾಡಬಾರದು, ഉണർന്നിരിക്കണം. ಎಚ್ಚೆತ್ತಿರಬೇಕು. ഓരോരുത്തരോടും വചനത്തെ കുറിച്ച് പറയണം. ಪ್ರತಿಯೊಬ್ಬರಲ್ಲಿ ಹೇಳಬೇಕು ದೇವರ ವಾಕ್ಯದ ಬಗ್ಗೆ. ഹല്ലേലൂയ. 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 മറ്റുള്ളവരുടെ കുറവുകളും പോരായ്മകളൊക്കെ പറയാനാണ് നമുക്ക് താല്പര്യം. ಬೇರೆಯವರ ಕೊರತೆಗಳನ್ನು ಅವರನ್ನು ಕೀಳಾಗಿ ಎಲ್ಲ ಮಾತನಾಡಲಿಕ್ಕೆ ನಮಗೆ ಟೈಮ್ ಇದೆ. പറയേണ്ടത് ക്രിസ്തുവിനെ കുറിച്ച്, ಆದರೆ ನಾವು ಹೇಳಬೇಕಾದದ್ದು ಕ್ರಿಸ್ತನ ಬಗ್ಗೆ, ക്രിസ്തുവിന്റെ വചനങ്ങളെ കുറിച്ച്, ಕ್ರಿಸ್ತನ ಮಾತುಗಳನ್ನು ಹೇಳಬೇಕು, സൗഖ്യത്തെ കുറിച്ച്, ಸೌಖ್ಯದ ಮಾತು, വിടുതലിനെ കുറിച്ച്, ಬಿಡುಗಡೆಯ ಬಗ್ಗೆ. അതാണ് നമ്മൾ പ്രഘോഷിക്കേണ്ടത്. ಅದನ್ನು ನಾವು ಸಾರಬೇಕು. ഹല്ലേലൂയ. 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 നിങ്ങൾ അങ്ങനെ പ്രഘോഷിച്ചിരുന്നുവെങ്കിൽ ನೀವು ಆ ರೀತಿ ದೇವರ ವಾಕ್ಯವನ್ನು ಸಾರಿದರೆ ഈ മംഗലാപുരം എന്തായി മാറിയ, ಈ ಮಂಗಳೂರು ಏನಾಗುತ್ತಿತ್ತು, തൊക്കോട്ട് എന്തായി ಈ മാറി, ತೊಕ್ಕೋಟ ಏನಾಗುತ್ತಿತ್ತು, എന്തെല്ലാം അത്ഭുതങ്ങൾ സംഭവിച്ചു, ಏನೆಲ್ಲ ಅದ್ಭುತಗಳು ಇಲ್ಲಿ ನಡೆಯುತ್ತಿತ್ತು. എത്രയോ കുടുംബങ്ങൾ രക്ഷപ്പെട്ടു, ಎಷ್ಟೋ ಕುಟುಂಬಗಳು ರಕ್ಷಣೆ ಹೊಂದುತ್ತಿತ್ತು, എത്രയോ മക്കള് രക്ഷപ്പെട്ടു, ಎಷ್ಟೋ ಮಕ್ಕಳು ರಕ್ಷಣೆ ಹೊಂದುತ್ತಿತ್ತು. എപ്പോഴും ഇവിടെ ഈ മംഗലാപുരത്ത് കാണുന്ന ഒരു ഇതാണ്, ಎಲ್ಲಾ ಸಂದರ್ಭದಲ್ಲೂ ಈ ಮಂಗಳೂರಿನಲ್ಲಿ ಕಾಣುವುದೇನೆಂದರೆ ഒത്തിരി ആത്മഹത്യകള്, ತುಂಬಾ ಆತ್ಮಹತ್ಯೆ, എത്രയോ കുടുംബങ്ങളില്ല. ಎಷ್ಟೋ ಕುಟುಂಬಗಳಲ್ಲಿ. നിങ്ങൾ ആരാ? ನೀವು ಯಾರು? നിങ്ങൾ എന്താ ചെയ്യുന്നത്? ನೀವು ಏನು ಮಾಡುವಂಥದ್ದು? എന്ത് അരൂപിയ? ಎಂತಹ ಶಕ್ತಿ ಅದು? എത്രയോ കുടുംബങ്ങളിലെ, ಎಷ್ಟೋ ಕುಟುಂಬಗಳು, എത്രയോ മക്കളാണ് ಎಷ್ಟೋ ಮಕ್ಕಳು ഈ മാരകമായി പാപം ചെയ്യുന്നത്, ಇಂತಹ ಮಾರಕ ಪಾಪದಲ್ಲಿ ಬೀಳುವುದು, ജീവനെ നശിപ്പിക്കുന്നത്. ಜೀವನವನ್ನೇ ಕೊನೆಗೊಳಿಸುವುದು. എന്തുകൊണ്ടാ? ಯಾಕಾಗಿ? ക്രിസ്തുവിന്റെ അരൂപി ഒട്ടുമില്ലാത്തത് കൊണ്ടാണ്. ಕ್ರಿಸ್ತನ ಶಕ್ತಿ ಸ್ವಲ್ಪ ಸಹ ಇಲ್ಲ, ಆದುದರಿಂದ. അതുകൊണ്ടല്ലേ നിങ്ങൾ ഇങ്ങനെ ചെയ്യുന്നത്. ಅದಕ್ಕಾಗಿ ಅಲ್ಲ ನೀವು ಈ ರೀತಿ ಮಾಡುವುದು. നിങ്ങളുടെ കുടുംബങ്ങളിൽ ನಿಮ್ಮ സംഭവിക്കുന്നു. ಕುಟುಂಬದಲ್ಲಿ ನಡೆಯುವಂಥದ್ದು. യേശുവിനെ പ്രഘോഷിച്ച്, ಯೇಸುವನ್ನು ಸಾರಲಿಕ್ಕೆ, യേശുവിനെ സ്തുതിച്ച് മഹത്വപ്പെടുത്തിച്ച്, ಯೇಸುವನ್ನು ಸ್ತುತಿಸಿ ಮಹಿಮೆ ಪಡಿಸಿ, യേശുവിനെ പ്രഘോഷിച്ച്, ಯೇಸುವನ್ನು ಸಾರಿಕೊಳ್ಳಿ. ഹല്ലേലൂയ. 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 നിരാശയുടെ, ನಿರಾಸೆಯ, ഭയത്തിന്റെ ಭಯದ ഈ വാക്കുകൾ നിങ്ങളുടെ വായിൽ നിന്ന് വീഴരുത്. ಇಂತಹ ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. അതുകൊണ്ടാണ് ಆದುದರಿಂದ
യേശു എപ്പോഴും പറയുന്ന വാക്കാണ്, ಯೇಸು ಸ್ವಾಮಿ ಎಲ್ಲಾ ಸಂದರ್ಭದಲ್ಲೂ ಹೇಳುವ ಒಂದು ಮಾತು, ഭയപ്പെടಬೇಡಿ, ಭಯಪಡಬೇಡಿ, ഭയപ്പെടಬೇಡಿ, ഭയപ്പെടಬೇಡಿ, ഭയപ്പെടരുത്. ಭಯಪಡಬೇಡಿ. ഒരു കടബാധ്യത കണ്ട് ഭയപ്പെടരുത്, ಒಂದು ಸಾಲ ಕಂಡು ನೀನು ಭಯಪಡಬೇಡ, ഒരു പരാജയം കണ്ട് ಒಂದು ഭയപ്പെടരുത്, ಸೋಲನ್ನು ಕಂಡು ನೀನು ಭಯಪಡಬೇಡ, ഒരു വരുമാന മാർഗം ഇല്ലാത്തതിനടുത്ത് ഭയപ്പെടരുത്, ಒಂದು ಆದಾಯ ಮಾರ್ಗ ನಿನಗೆ ನಷ್ಟವಾದಂತೇಳಿ ಭಯಪಡಬೇಡ, മറ്റൊരാൾ കുറ്റപ്പെടുത്തി പരിഹസിച്ചു നിന്ദിച്ചു എന്ന് ഓർത്ത് ഭയപ്പെടരുത്, ಇನ್ನೊಬ್ಬನು ನಿನ್ನ ಮೇಲೆ ಆರೋಪ ಮಾಡಿ ನೀನನ್ನು ಪರಿಹಾಸ್ಯ ಮಾಡಿದಂತೇಳಿ ನೀನು ಭಯಪಡಬೇಡ, ഒരു രോഗം കണ്ട് ഭയപ്പെടരുത്, ಒಂದು ರೋಗವನ್ನು ಕಂಡು ನೀನು ಭಯಪಡಬೇಡ, വിട്ടുമാറാത്ത രോഗങ്ങളാണല്ലോ എന്ന് ഓർത്ത് ഭയപ്പെടരുത്, ಬಿಟ್ಟು ಹೋಗದಂತ ಮಾರಕ ರೋಗ ಅಂತ ಹೇಳಿ ನೀನು ಭಯಪಡುವುದು ಬೇಡ, ഭയപ്പെടരുത്. ಭಯಪಡಬಾರದು. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ വീണ്ടും ആ വചനം ഒന്ന് വായിച്ച ബാക്കി ഭാഗങ്ങൾ ನಾವು ಆ ವಾಕ್ಯವನ್ನು ಇನ್ನೊಮ್ಮೆ ಕೇಳುವ. 4-ാം വാക്യം മുതൽ. ಗೆಳೆಯರೇ, ನನ್ನ ಮಾತಿಗೆ ಕಿವಿಗೊಡಿ, ದೇಹವನ್ನು ಕೊಂದು ಹಾಕುವವರಿಗೆ ಭಯಪಡಬೇಡಿ, ಕೊಂದು ಹಾಕಿದ ಮೇಲೆ ಹೆಚ್ಚೇನು ಮಾಡಲು ಅವರಿಂದಾಗದು. ನೀವು ಯಾರಿಗೆ ಭಯಪಡಬೇಕೆಂದು ಹೇಳುತ್ತೇನೆ ಕೇಳಿ, ಸತ್ತ ಮೇಲೆ ನರಕದೊಳಕ್ಕೆ ದಬ್ಬಲು ಅಧಿಕಾರವುಳ್ಳಾತನಿಗೆ ಭಯಪಡಿ, ಹೌದು ಆತನಿಗೆ ಭಯಪಡಿರೆಂದು ನಿಮಗೆ ಒತ್ತಿ ಹೇಳುತ್ತೇನೆ. Praise the Lord. Praise the Lord. Hallelujah. 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 അതാണ് ഞാൻ പറഞ്ഞത്, ಆದ್ದರಿಂದ ನಿಮಗೆ ಹೇಳಿರುವ ഈ ദുഷ്ടാരൂപി ದುಷ್ಟಶಕ್ತಿ ആത്മഹത്യ ಪೂರ್ಣವಾಗಿಯೂ നമ്മുടെ കുടുംബങ്ങളിൽ നിന്ന് മാറ്റപ്പെടണം, ನಮ್ಮ ಕುಟುಂಬದಿಂದ ಇದು ದೂರ ಹೋಗ್ಬೇಕು, കുടുംബങ്ങളിൽ നിന്ന് മാറ്റപ്പെടണം, ಕುಟುಂಬದಿಂದ ಬಿಟ್ಟು ಹೋಗ್ಬೇಕು. ദൈവത്തിന്റെ അരൂപി അല്ലത്, ದೇವರ ಶಕ್ತಿ ಅಲ್ಲ ಅದು. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മുടെ ഒരു കുടുംബത്തിലും ನಮ್ಮ ಯಾವ ಕುಟುಂಬದಲ್ಲೂ ഒരു മകനോ മകളോ ആത്മഹത്യ ചെയ്യരുത്. ಒಂದು ಮಗನೋ ಮಗಳು ಆತ್ಮಹತ್ಯೆ ಮಾಡಬಾರದು. ഹല്ലേലൂയ, ഹല്ലേലൂയ. ഹല്ലേലൂയ. യേശുവിനെ കേൾക്കാത്തത് കൊണ്ടാണ്, ಯೇಸುವನ್ನು ಕೇಳದೆ യേശുവിനെ ಇರುವುದರಿಂದ, അറിയാത്തത് കൊണ്ടാണ്, ಯೇಸುವಿನ ಬಗ್ಗೆ ಅವರಿಗೆ ಅರಿವಿಲ್ಲ, യേശുവിനെ സ്വീകരിക്കാത്തത് കൊണ്ടാണ് ಯೇಸುವನ್ನು ಸ್ವೀಕರಿಸದೇ ഈ ಇರುವುದರಿಂದ ദുഷ്ടാരൂപിയോട് യുദ്ധം ചെയ്യുക. ಈ ದುಷ್ಟ ಶಕ್ತಿಯಿಂದ ಎದುರು ನಾವು ನಿಲ್ಬೇಕು. ഹല്ലേലൂയ, 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 ഹല്ലേലൂയ. ഹല്ലേലൂയ. 6-ാം വാക്യം. 6ನೇ ವಾಕ್ಯ ನೋಡಿ, 2 ಕಾಸಿಗೆ 5 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದನ್ನು ದೇವರು ಮರೆಯುವುದಿಲ್ಲ. Praise the Lord. Praise the Lord. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. 2 കാശിന് ನೋಡಿ, 2 ಕಾಸಿಗೆ 5 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? 2 കാശിന് സാധാരണ 4 കുരുവികളെ കിട്ടാറുള്ളൂ. ನೋಡಿ, 2 ಕಾಸಿಗೆ ಸಾಧಾರಣ 4 ಗುಬ್ಬಚ್ಚಿಗಳು ಸಿಗುವುದು. ഇത് 5 കുബിച്ചുകൾ, ಆದರೆ ಇಲ್ಲಿ 5 ಗುಬ್ಬಚ್ಚಿಗಳು, ഒരെണ്ണം ഫ്രീ ആണ്. ಒಂದು ಫ್ರೀ ಇದೆ. ദൈവം പറയുകയാണ്, ದೇವರು ಹೇಳುವಂತದ್ದು, ആ ഫ്രീ ആയി കിട്ടിയത് ಆ ಫ್ರೀ ಆಗಿ ಸಿಕ್ಕಿದ್ದು അതുപോലും ಅದು ಸಹ ദൈവ സന്നിധിയിൽ വിലയുള്ളതല്ലേ? ದೇವರು ಅದನ್ನು ಒಂದನ್ನು ಸಹ ಮರೆಯುವುದಿಲ್ಲ. ഹല്ലേലൂയ. ಹಲ್ಲೇಲೂಯ. അപ്പൊ വെറുതെ കിട്ടുന്ന ഒരു കുരുവിയുടെ കാര്യത്തിൽ പോലും ദൈവം ഓർമ്മയെടുത്തി. ನೋಡಿ, ಸುಮ್ಮನೆ ಸಿಗುವ ಒಂದು ಗುಬ್ಬಚ್ಚಿಗೂ ದೇವರು ಲೆಕ್ಕವೇ ദൈവം അതിന് വില കൽപ്പിക്കുന്നു. ದೇವರು ಅದಕ್ಕೆ ಬೆಲೆ ನೀಡಿದ್ದಾರೆ. വെറുതെ കിട്ടുന്ന ഒരു കുരുവിക്ക് പോലും ദൈവം വില കൽപ്പിക്കുന്നു. ಸುಮ್ಮನೆ ಧರ್ಮಕ್ಕೆ ಸಿಗುವಂತಹ ಒಂದು ಗುಬ್ಬಚ್ಚಿಗೂ എങ്കിൽ ಆದರೂ 7-ാം വാക്യം, ಅಷ್ಟು ಮಾತ್ರವಲ್ಲ, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಭಯಪಡಬೇಡಿ, ಅನೇಕ ಗುಬ್ಬಚ್ಚಿಗಳಿಗಿಂತ ನೀವು ಎಷ್ಟೋ ಮೌಲ್ಯವುಳ್ಳವರು. ഹല്ലേലൂയ, 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 ഹല്ലേലൂയ. ഹല്ലേലൂയ. നിന്റെ ജീവിതം വിലയുള്ളതാണ്. ನಿನ್ನ ಜೀವನವು ಮೌಲ್ಯವುಳ್ಳದು. നിന്റെ ജീവൻ നിസാരമല്ല. ನಿನ್ನ ಜೀವನವು ಸಾಧಾರಣವಾದುದಲ್ಲ. ഞാനൊരു വിലയുള്ള വ്യക്തിയാണ്. ನಾನು ಬೆಲೆ ಇರುವ ಮೌಲ್ಯವಿರುವ ವ್ಯಕ್ತಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. നിനക്ക് വിദ്യാഭ്യാസം ഇല്ലാത്തത് ನಿನಗೆ കൊണ്ടോ, ವಿದ್ಯಾಭ್ಯಾಸ ಇಲ್ಲದಿರುವುದರಿಂದಲೋ, ബുദ്ധി ഇല്ലാത്തത് കൊണ്ടോ, ಬುದ್ಧಿಶಕ್ತಿ ಕಡಿಮೆ ಇರುವುದರಿಂದಲೋ നീ വില കുറഞ്ഞതായിട്ട് മാറുന്നില്ല. ನೀನು ಬೆಲೆ ಕಡಿಮೆ ಉಳ್ಳವನಾಗಿ ಮಾರ್ಪಡುವುದಿಲ್ಲ. നീ രോഗിയായതുകൊണ്ട് ನೀನು ರೋಗಿಯಾಗಿರುವುದರಿಂದ നിന്റെ വില ഇടിയുന്നില്ല. ನಿನ್ನ ಬೆಲೆ ಕಡಿಮೆ ಆಗುವುದಿಲ್ಲ. നിന്റെ വില അറിയുന്നവൻ ദൈവം മാത്രമാണ്. ನಿನ್ನ ಬೆಲೆ ಗೊತ್ತಿರುವವನು ದೇವರೊಬ್ಬನೇ. ആ ദൈവം നിനക്ക് വില വെച്ചിട്ടുണ്ട്. ಆ ದೇವರು ನಿನಗೆ ಒಂದು ಬೆಲೆ ಇಟ್ಟಿದ್ದಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. അടുത്ത വചനം ശ്രദ്ധിക്കുക. നിങ്ങളുടെ തലമുടി ഇട പോലെ എണ്ണപ്പെട്ടിരിക്കുന്നു. ನಿಮ್ಮ ತಲೆಗೂದಲುಗಳು ಸಹ ಎಲ್ಲವೂ ಎಣಿಕೆ. ദൈവത്തിന് എത്രയോ വലിയ കരുതൽ നമ്മെ കുറിച്ചുണ്ട്. ನೋಡಿ, ದೇವರು ಎಷ್ಟು ಮಾತ್ರ ನಮ್ಮನ್ನು ಕಂಡುಕೊಳ್ಳುತ್ತಾರೆ. എത്രയോ കരുതലുള്ളവനാണ് നമ്മുടെ ദൈവം. ಎಷ್ಟು ಮಾತ್ರ ನಮ್ಮನ್ನು ಬೆಲೆ ತೆಗೆದುಕೊಳ್ಳುತ್ತಾರೆ ದೇವರು. ഹല്ലേലൂയ, 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 ഹല്ലേലൂയ. ഹല്ലേലൂയ. 8-ാം വാക്യം.
ಯಾವನು ಜನರ ಮುಂದೆ ಬಹಿರಂಗವಾಗಿ ತಾನು ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ಅವನನ್ನು ನರಪುತ್ರನು ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ಆದರೆ ಯಾವನು ತಾನು ನನ್ನವನಲ್ಲ ಎಂದು ಜನರ ಮುಂದೆ ಬಹಿರಂಗವಾಗಿ ನಿರಾಕರಿಸುತ್ತಾನೋ ಅವನನ್ನು ದೇವದೂತರ ಮುಂದೆ ನಿರಾಕರಿಸಲಾಗುವುದೆಂದು ನಿಶ್ಚಯ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ക്രിസ്തുവിനെ മറ്റുള്ളവരുടെ മുമ്പിൽ ഏറ്റുപറഞ്ഞ് പഠിക്കണം. ಕ್ರಿಸ್ತನನ್ನು ಜನರ ಮುಂದೆ ಬಹಿರಂಗವಾಗಿ ಹೇಳಲು ನಾವು ಕಲಿಯಬೇಕು. അത് മറ്റുള്ളവരെന്നുള്ളത് ಅದು ಬೇರೆಯವರು ಅಂತ ಹೇಳೋದು ചിലപ്പോൾ ജീവിത പങ്കാളിയാകാം. ಜೀವನದ ಸಂಗಾತಿ ಇರಬಹುದು. നിന്റെ ജീവിത പങ്കാളി ക്രിസ്തു എന്ന് കേൾക്കുമ്പോൾ ചിലപ്പോൾ പുച്ഛിച്ചെള്ളുന്നവനായിരിക്കാം. ನಿನ್ನ ಜೀವನದ ಸಂಗಾತಿ ಕ್ರಿಸ್ತನ ಬಗ್ಗೆ ಹೇಳುವಾಗ ನಿನ್ನನ್ನು ಪರಿಹಾಸ್ಯ ಮಾಡಬಹುದು. സാരമില്ല, ಅದನ್ನು ನೀನು ಗಮನಿಸಬೇಡ. നിന്റെ ജോലി, ನಿನ್ನ ಕೆಲಸ ക്രിസ്തുവിനെ മഹത്വപ്പെടുത്തുക എന്നുള്ളതാണ്. ಕ್ರಿಸ್ತನನ್ನು ಮಹಿಮೆ ಪಡಿಸುವುದು, ക്രിസ്തുവിനെ ഏറ്റുപറയുക, ಕ್ರಿಸ್ತನನ್ನು ಎತ್ತಿ ಹೇಳುವುದು. മക്കളുടെ മുമ്പിൽ ക്രിസ്തുവിനെ ഏറ്റുപറയുക. ಮಕ್ಕಳ ಮುಂದೆ ಕ್ರಿಸ್ತನನ್ನು ಎತ್ತಿ ಹೇಳಬೇಕು. അതേത് സമയത്തും ഏറ്റുപറയുക. ಅದು ಎಲ್ಲ ಸಮಯದಲ್ಲೂ ಹೇಳಬೇಕು. നിനക്ക് വിലയുണ്ടാകും. ನಿನಗೆ ಬೆಲೆ ಕೊಡುತ್ತಾರೆ. ദൈവം നിനക്ക് സംരക്ഷണം തരും. ದೇವರು ನಿನಗೆ ಸಂರಕ್ಷಣೆಯನ್ನು ನೀಡುತ್ತಾರೆ. ക്രിസ്തുവിനെ ഏറ്റുപറയുന്നവനാണ് ദൈവം സംരക്ഷണം കൊടുക്കുന്നത്. ಕ್ರಿಸ್ತನನ್ನು ಎತ್ತಿ ಹೇಳುವವನಿಗೆ ಸಂರಕ್ಷಣೆ ಕೊಡುತ್ತಾನೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. വചനം പറയണ എന്താ നോക്കിക്കേ. ದೇವರ ವಾಕ್ಯ ಹೇಳುವುದೇನೆಂದು ಗಮನಿಸಿ. 8ാം വാക്യം. 8ನೇ ವಾಕ್ಯ. മനുഷ്യരുടെ മുമ്പിൽ ಯಾವನು ಜನರ ಮುಂದೆ എന്നെ ഏറ്റുപറയുന്ന ഏതൊരുവനെയും ಬಹಿರಂಗವಾಗಿ ತಾನು ನನ್ನವನೆಂದು ಒಪ್ಪಿಕೊಳ್ಳುತ್ತಾನೋ ദൈവത്തിന്റെ ദൂതന്മാരുടെ മുമ്പിൽ മനുഷ്യപുത്രനും ഏറ്റുപറയും. ಅವನನ್ನು ನರಪುತ್ರನು ಸಹ ದೇವದೂತರ ಮುಂದೆ ತನ್ನವನೆಂದು ಒಪ್ಪಿಕೊಳ್ಳುವನು. ഹല്ലേലൂയ, ಹಲ್ಲೇಲೂಯ. അപ്പൊ എന്താ ഈ ദൈവദൂതന്മാരുടെ പ്രത്യേകത? ಏನು ಈ ದೇವದೂತರ ಪ್ರತ್ಯೇಕತೆ? അവരുടെ പ്രത്യേകത എന്താ? ಏನು ಅವರ ಪ್ರತ್ಯೇಕತೆ? അവർക്കൊരു പ്രത്യേകതയുണ്ട്. ಅವರಿಗೆ ಒಂದು ಪ್ರತ್ಯೇಕತೆ ಇದೆ. ഒരിക്കൽ പിശാച് യേശുവിനെ പരീക്ഷിക്കാൻ നേരത്തെ ಒಮ್ಮೆ ಯೇಸುವನ್ನು ಪಿಶಾಚಿ ಪರೀಕ್ಷಿಸುವ ಹೊತ್ತು പിശാച് യേശുവിനോട് പറഞ്ഞില്ലേ, ಈ ಪಿಶಾಚಿ ಯೇಸುವಿನಲ್ಲಿ ಹೇಳಿದ, നീ ഇവിടുന്ന് താഴേക്ക് ചാടിയ ನೀನು ಇಲ್ಲಿಂದ ಕೆಳಗೆ ಹಾರಿದರೆ നിന്റെ കാല് കല്ലിന്മേൽ തട്ടി മുറിയേക്കാതിരിക്കാൻ ನಿನ್ನ ಕಾಲುಗಳು ಕಲ್ಲಲ್ಲಿ ತಾಗದ ರೀತಿ ദൈവദൂതന്മാർ നിന്നെ കാത്തുകൊള്ളും. ದೇವದೂತರು ನಿನ್ನನ್ನು ರಕ್ಷಿಸುತ್ತಾರೆ. അതാണ് ദൂതന്മാരുടെ പണി. ಅದಾಗಿದ್ದರೆ ದೂತರ ಕೆಲಸ. ദൂതന്മാരാണ് നമുക്ക് സംരക്ഷണം തരുന്നത്. ದೂತರು ನಮಗೆ ಸಂರಕ್ಷಣೆ ಕೊಡುವಂತ. ഹല്ലേലൂയ, 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 ഹല്ലേലൂയ. അപ്പൊ നീ യേശുവിനെ ഏറ്റു പറഞ്ഞാ ನೀನು ಯೇಸುವನ್ನು ಬಹಿರಂಗವಾಗಿ ಎತ್ತಿ ಹೇಳುವಾಗ യേശു എന്ത് ചെയ്യും? ಯೇಸು ಏನು ಮಾಡುತ್ತಾರೆ? നിനക്ക് സംരക്ഷണം തരാനുള്ള ನಿನಗೆ ಸಂರಕ್ಷಣೆ ಕೊಡಲು ദേവദൂതന്മാരോട് ದೇವದೂತರಲ್ಲಿ നിന്നെ കുറിച്ച് പറയും. ನಿನ್ನ ಬಗ್ಗೆ ಹೇಳುತ್ತಾರೆ. അതാണ് പറയുന്നത്. ಅದು ಹೇಳುವಂಥದ್ದು. നീ മറ്റുള്ളവരുടെ മുമ്പിൽ യേശുവിനെ ഏറ്റു പറഞ്ഞ ನೀನು ಜನರ ಮುಂದೆ ಯೇಸುವನ್ನು ಎತ್ತಿ ಹೇಳುವಾಗ നിന്റെ ദൈവം ನಿನ್ನ ದೇವರು നിനക്ക് സംരക്ഷണം തരാൻ ನಿನಗೆ ಸಂರಕ್ಷಣೆ ನೀಡಲು ദൈവദൂതന്മാരെ ഒരുക്കിയിട്ടുണ്ട്. ದೇವದೂತರನ್ನು ಸಿದ್ಧಪಡಿಸಿದ್ದಾರೆ. ആ ദൂതന്മാരുടെ യേശു പറയും, ಆ ದೂತರಲ್ಲಿ ಯೇಸು ಹೇಳುತ್ತಾರೆ, നിനക്ക് സംരക്ഷണം തരാൻ, ನಿನಗೆ ರಕ್ಷಣೆ ಕೊಡಲು, നിനക്കൊരു രോഗം വരാതിരിക്കാൻ, ನಿನಗೆ ಒಂದು ರೋಗ ಬರದೇ ಇರಲು, നിനക്കൊരു അപകടം വരാതിരിക്കാൻ, ನಿನಗೆ ಒಂದು ಅಪಘಾತ ಸಂಭವಿಸದೇ ಇರಲು, നിനക്കൊരു തകർച്ച വരാതിരിക്കാൻ, ನಿನಗೆ ಒಂದು ಸೋಲು ಬರದೇ ಇರಲು, നിനക്കൊരു ദുഃഖം വരാതിരിക്കാൻ, ನಿನಗೆ ದುಃಖ ಬರದೇ ಇರಲು യേശു നിന്നെ കുറിച്ച് ನಿನ್ನ ಬಗ್ಗೆ ദൈവദൂതന്മാരോട് സംസാരിക്കും. ದೇವದೂತರಲ್ಲಿ ಮಾತನಾಡುತ್ತಾರೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇതാണ് ദൈവദൂതന്മാരുടെ സംരക്ഷണം. ಇದಾಗಿದೆ ದೇವದೂತರ ಸಂರಕ್ಷಣೆ. ആ സംരക്ഷണം നമുക്ക് വേണം. ಆ ರಕ್ಷಣೆ ನಮಗೆ ಬೇಕು. ഇന്ന് നമ്മള് ಇವತ್ತು ನಾವು അപകടത്തിൽപ്പെടുന്നത്, ಅಪಘಾತದಲ್ಲಿ ಬೀಳುತ್ತೇವೆ, രോഗികളായി മാറുന്നത്, ರೋಗಿಗಳಾಗುವಂಥದ್ದು, തകർച്ചകൾ വരുന്നത്, ಸೋಲುಗಳು ನಮಗೆ ಬರುವ ഈ സംരക്ഷണം നമുക്ക് ಈ ഇല്ലാത്തത് കൊണ്ടാണ്. ಸಂರಕ್ಷಣೆ ನಮಗೆ ಇಲ್ಲ. അപ്പൊ ആ സംരക്ഷണം നമുക്ക് വേണം. ಆ ರಕ್ಷಣೆ ಎಂಬುದು ನಮಗೆ ಬೇಕು. അത് കിട്ടാനുള്ള വഴി ಅದು ಸಿಗಲು യേശുവിനെ ഏറ്റു പറയുക എന്നുള്ളതാണ്. ಯೇಸುವನ್ನು ಎತ್ತಿ ಹೇಳುವುದೆಂಬುದು. അത് ഇന്ന ആളെന്നൊന്നുമില്ല. ಅದು ಇಂಥ ಜನ ಅಂತ ಇಲ್ಲ. പള്ളി വരുന്ന വ്യക്തിയാണെന്നില്ല. ಚರ್ಚಿಗೆ ಬರುವಂತ ವ್ಯಕ್ತಿ, പള്ളി വരാത്ത വ്യക്തിയോടും വരുന്ന വ്യക്തിയോടും യേശുവിനെ കുറിച്ച് പറയാം. ದೇವಾಲಯಕ್ಕೆ ಬರದ ವ್ಯಕ್ತಿಯಲ್ಲೂ ಬರುವಂತ ವ್ಯಕ್ತಿಯಲ್ಲೂ ಹೇಳಬಹುದು.
അതിന് ಅದಕ್ಕೆ സാക്ഷ്യത്തിന്റെ വലിയ വിലയുണ്ട്. ಸಾಕ್ಷ್ಯದ ಒಂದು ಬೆಲೆ ಇದೆ. നിന്റെ ജീവിതം, ನಿನ್ನ ಜೀವನವು സാക്ഷ്യത്തിന്റെ ജീവിതമാണ്. ಸಾಕ್ಷ್ಯ ಕೊಡುವ ಜೀವನ. ആ ജീവിതത്തിന് വലിയ വിലയുണ്ട്. ಆ ಜೀವನಕ್ಕೆ ತುಂಬಾ ಬೆಲೆ ಇದೆ. പ്രൈസ് ദി ലോർഡ്. Praise the Lord. ഹല്ലേലൂയ, Hallelujah. ഹല്ലേലൂയ, Hallelujah. ഹല്ലേലൂയ, Hallelujah. ഹല്ലേലൂയ, Hallelujah. ഹല്ലേലൂയ. Hallelujah. നമുക്ക് ഇരു കരങ്ങളും ഉയർത്തി ಎರಡು ಕರಗಳನ್ನು ಎತ್ತಿಕೊಂಡು ഒന്ന് സ്തുതിച്ചേ. ಎಲ್ಲರೂ ಸ್ತುತಿಸಿರಿ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ, 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 ഹല്ലേലൂയ. ഹല്ലേലൂയ. പ്രൈസ് ദി ലോർഡ്. Praise the Lord. യേശയ്യായുടെ പുസ്തകം 30-ാം അധ്യായം ಯೆಶಾಯನ ಗ್ರಂಥ 30ನೇ ಅಧ್ಯಾಯ 21-ാം വാക്യം. ನೋಡಿ 21ನೇ ವಾಕ್ಯ. യേശയ്യ 30:21. ಯೆಶಾಯ 30:21. നീ വലത്തോട്ടോ ഇടത്തോട്ടോ തിരിയുമ്പോൾ നിന്റെ കാതുകൾ പിന്നിൽ നിന്നൊരു സ്വരം ശ്രവിക്കും. ನೀನು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂಬ ಮಾತು ಇಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು. ഹല്ലേലൂയ, ഹല്ലേലൂയ. ഇതാണ് വഴി, ಇದಾಗಿದೆ ಮಾರ್ಗ, ഇതിലേ പോകുക. ಇದರಲ್ಲೇ ನಡೆಯಿರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. നീ വലത്തോട്ടോ ഇടത്തോട്ടോ തിരിയും, ನೀನು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿದರೆ നിന്റെ കാതുകളിൽ ഒരു സ്വരം ശ്രവിക്കും. ನಿನ್ನ ಕಿವಿಗಳಲ್ಲಿ ಒಂದು ಸ್ವರ ಕೇಳಿಸುತ್ತದೆ. ഇതാണ് വഴി, ಇದೇ ಮಾರ್ಗ, ഇതിലേ പോകുക. ഇതിലೇ ಹೋಗು. പ്രൈസ് ദി ലോർഡ്. Praise the Lord. ഹല്ലേലൂയ. ഒരു ദൈവ പൈതൽ ಒಬ್ಬ ದೇವರ ಮಕ್ಕಳು ഒരിക്കലും ಯಾವತ್ತು പുറകോട്ട് നോക്കരുത്, ಹಿಂದಕ್ಕೆ ನೋಡಬಾರದು, പുറകോട്ട് തിരിയരുത്, ಹಿಂದಕ್ಕೆ ತಿರುಗಬಾರದು. പ്രൈസ് ദി ലോർഡ്. Praise the Lord. ഹല്ലേലൂയ. Hallelujah. പണ്ടൊരു അമ്മച്ചി പുറകോട്ട് തിരിഞ്ഞതാ. ನೋಡಿ ಹಿಂದಿನ ಕಾಲದಲ್ಲಿ ಒಂದು ತಾಯಿ ಹಿಂತಿರುಗಿದ್ದು. പണ്ടേ ഒരു വല്യമ്മ ಒಂದು ಅಜ್ಜಿ പുറകോട്ട് തിരിഞ്ഞ് നോക്കിയതാ, ಹಿಂತಿರುಗಿ ನೋಡಿತು. ഇപ്പോഴും അവിടെ തന്നെ നിൽപ്പുണ്ട്. ಈಗಲೂ ಸಹ ಅಲ್ಲೇ ನಿಂತು ಬಿಟ್ಟಿದ್ದಾರೆ. ആരാന്നറിയോ? ಯಾರಂತ ಗೊತ್ತಾ? ലോത്തിന്റെ ഭാര്യ. ಲೋತಿನ ಹೆಂಡತಿ. ദൈവം പറഞ്ഞു പുറകോട്ട് നോക്കരുതെന്ന് പറഞ്ഞു. ದೇವರು ಹೇಳಿದ್ದು ನೀನು ಹಿಂತಿರುಗಿ ನೋಡಬಾರದು. ഇപ്പോൾ അവിടെ തന്നെ നിൽപ്പുണ്ട്. ಈಗಲೂ ಸಹ ಅಲ್ಲೇ ನಿಂತು നീ ಬಿಟ್ಟಿದ್ದಾರೆ. പുറകോട്ട് തിരിഞ്ഞ് നോക്കേണ്ട ഒരു മകളല്ല, ನೀನು ಹಿಂತಿರುಗಿ ನೋಡ್ಬೇಕಾದೊಂದು ಮಗಳಲ್ಲ, മകനല്ല, ಮಗನಸು ಅಲ್ಲ. നീ ദൈവത്തിന്റെ പൈതലാണ്. ನೀನು ದೇವರ ಮಕ್ಕಳು. ദൈവസ്വരം കേട്ട് മുന്നോട്ട് പോകും. ದೇವರ ಸ್ವರ ಕೇಳಿ ನೀನು ಮುಂದೆ ಹೋಗ್ಬೇಕು. ഹല്ലേലൂയ. ಹಾಲೇಲೂಯ. ദൈവസ്വരം കേൾക്കാൻ പറ്റും. ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯ. ക്രിസ്തു നിന്റെ കൂടെ ഉണ്ടെങ്കിൽ. ಕ್ರಿಸ್ತ ನಿನ್ನ ಜೊತೆ ಇದೆ. ഹല്ലേലൂയ, ಹಾಲೇಲೂಯ, ഹല്ലേലൂയ, ಹಾಲೇಲೂಯ, ഹല്ലേലൂയ, ಹಾಲೇಲೂಯ, ഹല്ലേലൂയ, ಹಾಲೇಲೂಯ, ഹല്ലേലൂയ. ಹಾಲೇಲೂಯ. ആ ഒരു അഭിഷേകത്തിലേക്ക് നമ്മൾ മടങ്ങി വരണം. ಆ ಒಂದು ಅಭಿಷೇಕಕ್ಕೆ ನಾವು ಹಿಂತಿರುಗಿ ಬರಬೇಕು. യേശുക്രിസ്തു ആകുന്ന ಯೇಸು ಕ್ರಿಸ್ತನಾಗಿರುವ വെളിച്ചത്തിന്റെ ಆ ಬೆಳಕಿನ അഭിഷേക നമ്മൾ നിറയപ്പെടണം, ನಮ್ಮಲ್ಲಿ ತುಂಬಿಕೊಳ್ಬೇಕು. യേശുവെന്ന് കേൾക്കുമ്പോൾ മാത്രം, ಯೇಸು ಸ್ವಾಮಿ ಅಂತ ಕೇಳುವಾಗ ಮಾತ್ರ ആ അരുവി നമ്മൾ കത്തിജ്വലിക്കണം. ಆ ಬೆಳಕು ನಮ್ಮಲ್ಲಿ ಜ್ವಲಿಸಬೇಕು. അതൊരു അഭിഷേകമാണ്. ಅದೊಂದು ಅಭಿಷೇಕವಾಗಿದೆ. ഒരു അന്ധകാര ശക്തിക്കും ആ അഭിഷേകം നശിപ്പിക്കാൻ ಯಾವ പറ്റില്ല. ಅಂಧಕಾರ ಶಕ್ತಿಗೂ ಅಭಿಷೇಕ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯ. മറ്റെല്ലാം നമുക്ക് നഷ്ടപ്പെടാം. ಬಾಕಿ ಇರುವುದೆಲ್ಲವೂ ನಷ್ಟ ಆಗ್ಬಹುದು. എന്ത് നഷ്ടപ്പെട്ടാൽ ಏನೆಲ್ಲ ನಿನಗೆ ನಷ್ಟವಾಗಲಿ, യേശുവിനെ നഷ്ടപ്പെടുത്തരുത്. ಯೇಸುವನ್ನು ಮಾತ್ರ ನಷ್ಟ ಮಾಡಬೇಕು. യേശു നഷ്ടപ്പെട്ടാൽ ಯೇಸು ನಿನಗೆ ನಷ್ಟವಾದರೆ നീ വെറും സീറോയായി മാറും. ನೀನು ಒಂದು ಶೂನ್ಯವಾಗುತ್ತಿ. നിന്നെ കൊണ്ട് ഒന്നിനും കൊള്ളണ്ട. ನಿನ್ನನ್ನು ಯಾವ ಪ್ರಯೋಜನಕ್ಕೂ ಬರುವುದಿಲ್ಲ. എന്നാൽ ಆದರೆ യേശു നിന്റെ കൂടെ ഉണ്ടെങ്കിലോ, ಯೇಸು ನಿನ್ನ ಜೊತೆ ಇದ್ದರೆ നീ സർവസമ്പന്നനാകും. ನೀನು ಸರ್ವ ಸಂಪನ್ನನಾಗು. നീ സർവസമ്പന്നനാകും. ಸರ್ವ ಸಂಪನ್ನನಾಗು. യേശു നിന്റെ കൂടെ ഉണ്ടെങ്കിൽ ಯೇಸು ನಿನ್ನ ಜೊತೆ ಇದ್ದರೆ ആ അഭിഷേകം സൗഖ്യമായി, ಸೌಖ್ಯವಾಗಿ, വിടുതലായി, ಬಿಡುಗಡೆಯಾಗಿ, രക്ഷയായി, ರಕ್ಷಣೆಯಾಗಿ, വെളിച്ചമായി, ಬೆಳಕಾಗಿ നിന്നിലേക്ക് വന്നുകൊണ്ടേയിരിക്കും. ನಿನ್ನಲ್ಲಿ ಅರಿಯುತ್ತಾ ಇರುತ್ತದೆ. അപ്പൊ അതുകൊണ്ടാണ് ಆದುದರಿಂದ നിഗൂഢമായിരിക്കുന്നതൊന്നും തന്നെ വെളിച്ചത്ത് വരാതിരിക്കുകയില്ല. ನಿಗೂಢವಾಗಿರುವುದೆಲ್ಲವೂ ಬೆಳಕಿಗೆ ಬಂದೇ തലമുറകളായി നിഗൂഢമായിരിക്കുന്നതായിരിക്കാം. ತಲೆಮಾರುಗಳಿಂದ ನಿಗೂಢವಾಗಿರಬಹುದು.
ചില കേസുകള്, ಕೆಲವು ಕೇಸುಗಳು, ചില കുടുംബ കേസുകള്, ಕೆಲವು ಕುಟುಂಬದ ಕಲಹ ಕೇಸುಗಳು, പ്രത്യേകിച്ച് ജാഗയായിട്ട് ബന്ധപ്പെട്ടുള്ള കേസുകൾ. ಪ್ರತ್ಯೇಕವಾಗಿ ಈ ಜಾಗ ಸಂಬಂಧ അതെല്ലാം ಅವೆಲ್ಲವೂ ക്രിസ്തുവിനെ അറിയുമ്പോൾ ಕ್ರಿಸ್ತನನ್ನು ಅರಿಯುವಾಗ എത്രയോ ഈസി ആയിട്ടാണ് തുറന്നു ಎಷ್ಟು ಸುಲಭವಾಗಿ ತೆರೆಯಲ್ಪಡುವುದನ್ನು, അത് അനുഭവിക്കാൻ സാധിക്കുന്നു. ಅದನ್ನು ಅನುಭವಿಸಲಿಕ್ಕೂ ಸಾಧ್ಯ. തലമുറകളായി അനുഭവിക്കാതെ കിടന്ന സമ്പത്തുകളാണ്. ತಲೆಮಾರುಗಳಿಂದ ಅನುಭವಿಸದೇ ಇದ್ದಂತಹ ಸೊತ್ತುಗಳು ಅದು യേശുവിനെ അറിയുമ്പോൾ, ಯೇಸುವನ್ನು ಅರಿಯುವಾಗ ആ കുരുക്കുകൾ മാറി ಅದರ ಕಟ್ಟುಗಳು ಬಿಚ್ಚಿ അത് അനുഭവമായിട്ട് മാറുന്നു. ಅದು ಅನುಭವಿಸಲು ಸಾಧ್ಯವಾಗುವುದು. ഇന്ന് നിനക്കത് അനുഭവിക്കാൻ സാധിക്കും. ಇವತ್ತು ನಿನಗೆ ಅದು ಅನುಭವಿಸಲು ಸಾಧ್ಯವಾಗುವುದು. ഹല്ലേലൂയ, 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 ഹല്ലേലൂയ. ഹല്ലേലൂയ. ചില തലമുറകളുടെ രോഗങ്ങള്, ಕೆಲವು ತಲೆಮಾರುಗಳಿಂದ ಬಂತಹ ರೋಗಗಳು, നിന്നನ್ನು ഭരിച്ചുകൊണ്ടിരിക്കുന്ന രോഗപീഠകൾ, ನಿನ್ನನ್ನು ದಹಿಸುತ್ತಿರುವಂತಹ ರೋಗಗಳು, യേശുവിനെ അറിഞ്ഞ നിമിഷം മുതൽ, ಯೇಸುವನ್ನು ನೀನು ಅರಿತ ನಿಮಿಷದಿಂದ അത് സൗഖ്യമായി നീ അനുഭവിച്ചുകൊണ്ടേ, ಅದನ್ನು ಸೌಖ್ಯವಾಗಿ ನೀನು ಅನುಭವಿಸುವಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. അതാണ് യേശുവിനെ രക്ഷകനായി സ്വീകരിച്ചുവാൻ, ಅದಾಗಿದೆ ಯೇಸುವನ್ನು ರಕ್ಷಕನನ್ನಾಗಿ ಸ್ವೀಕರಿಸಿ നമ്മിൽ സംഭവിക്കുന്ന അടയാളങ്ങൾ, അത്ഭുതങ്ങൾ, ನಮ್ಮಲ್ಲಿ ನಡೆಯುವಂತಹ ಅದ್ಭುತಗಳು, ಗುರುತುಗಳು. പ്രൈസ് ദി ലോർഡ്, ಪ್ರೈಸ್ ದ ಲಾರ್ಡ್, ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നമുക്കൊന്ന് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ, നമുക്ക് ഇരുകരങ്ങൾ ഉയർത്താം. ಎರಡು ಕರಗಳನ್ನು ಎತ್ತಿಕೊಂಡು ಜೀವನದಲ್ಲಿ തലമുറകളായി മറഞ്ഞിരിക്കുന്നത്, ತಲೆಮಾರುಗಳಿಂದ ಮುಚ್ಚುಮರೆಯಾದ നിഗൂഢമായിരിക്കുന്ന പലതും, ನಿಗೂಢವಾದಂತಹ ಅನೇಕ ಕಾರ್ಯಗಳು ದೇವರು ഇന്ന് ಇವತ್ತು ഈ വചനം ഏറ്റെടുത്ത് ಈ ದೇವರ ವಾಕ್ಯವನ್ನು ಸ್ವೀಕರಿಸಿ പ്രഘോഷിച്ച ಇದನ್ನು ಸಾರಿದರೆ ആ മറഞ്ഞിരിക്കുന്നെല്ലാം വെളിച്ചത്ത് ಆ ಮುಚ್ಚುಮರೆಯಾದುದೆಲ್ಲವೂ ಬೆಳಕಿಗೆ ಬರುತ್ತದೆ. ആരോഗ്യം വരും, ಆರೋಗ್ಯ ಉಂಟಾಗುತ್ತದೆ, സമ്പത്ത് വരും, ಸಂಪತ್ತು ನಿನಗೆ ಲಭಿಸುತ್ತದೆ, തലമുറകൾ അനുഗ്രഹിക്കും, ತಲೆಮಾರುಗಳು ಅನುಗ್ರಹಿಸಲ್ಪಡುತ್ತದೆ. നീ അത്ഭുതത്തിന്റെ വരമ്പിലാണ് നിൽക്കുന്നത്. ನೀನು ಅದ್ಭುತಗಳ ಮುಂದೆ ನಿಂತಿರುವಿ. ഹല്ലേലൂയ, 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 Hallelujah, 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 ഹല്ലേലൂയ, 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 hallelujah, ഹല്ലേലൂയ. hallelujah. പലരിലും യേശുക്രിസ്തു മറഞ്ഞിരിക്കുകയായിരുന്നു. ಹಲವು ಕಾರ್ಯಗಳಲ್ಲಿ യേശുക്രിസ്തു മറഞ്ഞിരിക്കുക. ಯೇಸು ಕ್ರಿಸ್ತರು ಮರೆಯಾಗಿದ್ದರು. പല വ്യക്തികളുടെയും തലയില്, ಹಲವು ವ್ಯಕ್ತಿಗಳ ತಲೆಯಲ್ಲಿ യേശുവാ നിത്യ വെളിച്ചം കടന്നു വന്നിട്ടില്ല. ಯೇಸುವಾಗಿರುವಂತಹ ನಿತ್ಯದ ಬೆಳಕು ಬರಲಿಲ್ಲ. അത് വരട്ടെ, ಅದು ಬರಬೇಕು. ആ വെളിച്ചം കടന്നു വരട്ടെ, ಆ ಬೆಳಕು ನಮ್ಮಲ್ಲಿ ಬರಬೇಕು. സൗഖ്യമായ രക്ഷയായി വരട്ടെ. ಸೌಖ್ಯವಾಗಿ ರಕ್ಷೆಯಾಗಿ ಬರಲಿ. ഒന്നുകൂടെ സ്തുതിച്ച് ಇನ್ನೊಮ್ಮೆ ಸ್ತುತಿಸಿ ഹല്ലേലൂയ, ಹಲ್ಲೇಲೂಯಾ, 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 ഹല്ലേലൂയ, ഹല്ലേലൂയಾ, ഹല്ലേലൂയ, 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 ഹല്ലേലൂയ. ഹല്ലേലൂയ. Praise the Lord. Praise the Lord. Praise the Lord. Praise the Lord. ഈ വചനത്തെ നിങ്ങൾ ഏറ്റെടുക്കണം. ಈ ವಾಕ್ಯವನ್ನು ನಿಮ್ಮದಾಗಿಸಬೇಕು. മറഞ്ഞിരിക്കുന്ന എല്ലാം വെളിച്ചത്ത് വരണം. ಮುಚ್ಚುಮರೆಯಾದುದೆಲ್ಲ ಬೆಳಕಿಗೆ ಬರಬೇಕು. ಹೇಳಿ, ಮುಚ್ಚುಮರೆಯಾದುದೆಲ್ಲ ಬೆಳಕಿಗೆ ಬರಬೇಕು. ಗುಟ್ಟಾಗಿರುವುದೆಲ್ಲ ರಟ್ಟಾಗಬೇಕು. ಗಟ್ಟಿಯಾಗಿಯಲಿ ಬೆಳಕಿಗೆ ಬರಬೇಕು. ಗುಟ್ಟಾಗಿರುವುದೆಲ್ಲ ರಟ್ಟಾಗಬೇಕು. എന്നിൽ മറഞ്ഞിരിക്കുന്നതെല്ലാം വെളിച്ചത്ത് വരണം. ನನ್ನಲ್ಲಿ ಮುಚ್ಚುಮರೆಯಾದುದೆಲ್ಲವೂ ಬೆಳಕಿಗೆ ಬರಬೇಕು. സാത്താൻ മറച്ചു വെച്ചിരിക്കുകയാണ്. ಸೈತಾನನು ಅದನ್ನೆಲ್ಲ ಮುಚ್ಚುಮರೆ ಮಾಡಿಬಿಟ್ಟ. ആരോഗ്യം, ನಿನ್ನ ಆರೋಗ್ಯ, എന്റെ സമ്പത്ത്, ನಿನ್ನ ಸಂಪತ್ತು, എന്റെ സൽപ്പേര്, ನಿನ್ನ ಹೆಸರು, എന്റെ നന്മ, ನಿನ್ನ ಒಳಿತು, എന്റെ സന്തോഷം, ನಿನ್ನ ಸಂತೋಷ ഒക്കെ സാത്താൻ മറച്ചു വെച്ചു. ಇದೆಲ್ಲ ಸೈತಾನನು ಮರೆ ಮಾಡಿಬಿಟ್ಟಿದ್ದ. അതെല്ലാം വെളിച്ചത്ത് വരണം. ಅದೆಲ್ಲವೂ ಬೆಳಕಿಗೆ ಬರಬೇಕು. മറഞ്ഞിരിക്കുന്ന എല്ലാം വെളിച്ചത്ത് വരണം. ಮುಚ್ಚುಮರೆಯಾದುದೆಲ್ಲ ಬೆಳಕಿಗೆ അടഞ്ഞ ಬರಬೇಕು. വാതിലുകളൊക്കെ തുറക്കട്ടെ. ಮುಚ್ಚಿದ ಬಾಗಿಲುಗಳೆಲ್ಲ അടഞ്ഞ ತೆರೆಯಲ್ಪಡಬೇಕು. വാതിലുകളെല്ലാം ಮುಚ್ಚಿದ തുറക്കട്ടെ. ಬಾಗಿಲುಗಳು ತೆರೆಯಲ್ಪಡಬೇಕು. നിഗൂഢമായിരിക്കുന്നതല്ല, ನಿಗೂಢವಾದುದೆಲ್ಲವೂ ನಿಗೂಢವಾಗಿರುವುದೆಲ್ಲ വെളിച്ചത്ത് വരണം. ಬೆಳಕಿಗೆ ಬರಲಿ. വെളിച്ചത്ത് വരണം. ಬೆಳಕಿಗೆ ಬರಲಿ. Praise the Lord. Praise the Lord. Hallelujah. 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 Hallelujah.
ಇವತ್ತಿಗೆ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ಥ್ಯಾಂಕ್ಸ್ ಗಿವಿಂಗ್ ಮಾಸ್ ಥಾಮಸ್ ಕೊಲಾಸೋ, ಕ್ರಿಸ್ಟಿನ್ ಪಿಂಟೋ, ಉಷಾ ಡಿಮೆಲ್ಲೋ, ಬ್ಯಾನೆಟ್ ಡಿಮೆಲ್ಲೋ, ಹಿಲ್ಡಾ, ಕ್ರಿಸ್ಟಿನ್ ಪಿಂಟೋ, ಪ್ರೀತಮ್ ತೆಲಿಸ್, ಪ್ರಿಯಾ ಪ್ರಿಸ್ಟನ್, ಥಾಮಸ್ ಡಿಸೋಜಾ, ಬೆಂಚಮಿನ್, ಸೈಮನ್ ಲೋಬೋ, ಆಂಚಲಿನಾ ಡಿಸೋಜಾ, ರವಿ ಸೋನಿಯಾ, ಜಾನ್ ಮಾರಿಸ್, ಶಾಲಿ ಆಂಟೋನಿ, ಆಲ್ಸ್ಟನ್ ಮೊಂತೇರೋ, ಡೋರಾ ಮತ್ತು ಕುಟುಂಬ, ಐಡಾ ಡಿಸೋಜಾ, ವಿನಯ ಶಾಂತಿ ಮರಿಯಾ ಡಿಸೋಜಾ, ಲವಿನಾ ಮೊಂತೇರೋ, ಆಲ್ವಿನ್ ಡಿಸೋಜಾ ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಸ್ಟೆಲ್ಲಾ ತೆಲಿಸ್, ಪೌಲ್ ಡಿಸೋಜಾ, ಗಿಲ್ಬರ್ಟ್ ಮಾರಿಸ್, ಕ್ರಿಸ್ಟಿನ್ ಪಿಂಟೋ ಮತ್ತು ಕುಟುಂಬ, ಮ್ಯಾಕ್ಸಿಮ್ ತೆಲಿಸ್, ಉಷಾ ಡಿಮೆಲ್ಲೋ, ಮಾರ್ಸೆಲ್ ಎಲಿಜಾ, ಸೆಲೆಸ್ಟಿನ್ ತೆಲಿಸ್, ಜೋಕಮ್ ಫೆರ್ನಾಂಡಿಸ್, ಆಸ್ವಲ್ಡ್ ಜಾಯ್ಸ್, ಥಾಮಸ್ ಡಿಸೋಜಾ, ಅಶುಂತ ಮತ್ತು ಫ್ಯಾಮಿಲಿ, ಮೇರಿ ಲೋಬೋ, ರಿಮೋಸ್ ಸಿಪ್ರಿಯಾ, ಅಲೆಕ್ಸ್ ಮೇರಿ ಪಿಂಟೋ, ಶಾಲೆಟ್ ಆಂಟೋನಿ ಮತ್ತು ಕುಟುಂಬ ಇವರು ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ಎಲ್ಲವನ್ನು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡುತ್ತಾ ಹಾಗೂ ಪ್ರತ್ಯೇಕವಾಗಿ ನಮ್ಮ ಯೂಟ್ಯೂಬ್ ಚಾನೆಲಲ್ಲಿ ಯಾರೆಲ್ಲ ಈ ದಾನಕೂಟಗಳಲ್ಲಿ ಭಾಗವಹಿಸ್ತಾರೆ ನಿಮಗೆಲ್ಲರಿಗೂ ನಿಮ್ಮ ಕುಟುಂಬಗಳಿಗೋಸ್ಕರ ಈ ಬಲಿಪೂಜೆಯನ್ನು ಅರ್ಪಿಸಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವರು, ತಂಪಾದ ಬುಗ್ಗೆಯಿಂದ ದಾವ ತಣಿಸುವರು. ಹಸಿರುಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾವ ತಣಿಸುವರು. ನನ್ನ ಪ್ರಾಣವನು ಉಜ್ಜೀವಗೊಳಿಸುವರು, ನನ್ನ ಪ್ರಾಣವನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ
ಸಿದ್ಧ ಸಹಾಯಕ. ವೈರಿಗಳ ಎದುರಲ್ಲಿ ಆಸ್ಥಾನ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗರಲ್ಲಿ ಔತಣ ಬಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವಲ್ಲ ಶುಭವ ನೀಡುವನು, ಜೀವಮಾನವೆಲ್ಲ ಶುಭವ ನೀಡುವನು. ಜೀವಮಾನವಲ್ಲ ಕೃಪೆಯ ತೋರುವನು, ಜೀವಮಾನವೆಲ್ಲ ಕೃಪೆಯ ತೋರುವನು. ಕೃಪೆಯ ತೋರುವನು, ಕೃಪೆಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ನನಗೇನು ಭಯವಿಲ್ಲ, ನನಗೇನು ಭಯವಿಲ್ಲ. നമ്മുടെ എല്ലാ പ്രാർത്ഥനാ നിയോഗങ്ങളെയും നമുക്ക് സമർപ്പിക്കാം. ನಮ್ಮೆಲ್ಲರ ಪ್ರಾರ್ಥನಾ ಬೇಡಿಕೆಗಳನ್ನು ಸಮರ್ಪಿಸಿಕೊಳ್ಳುವ. പ്രത്യേകമായി പൂജയ്ക്കായി അണ കൊടുത്തിട്ടുള്ളവരെ, ಬಲಿಪೂಜೆಗಾಗಿ ಹಣ ಕೊಟ್ಟವರು, അവരുടെ നിയോഗങ്ങളെല്ലാം സമർപ്പിക്കുക. ಅವರ ಬೇಡಿಕೆಗಳೆಲ್ಲವನ್ನು ಸಮರ್ಪಿಸಿರಿ. ഇവിടെ നിൽക്കുന്ന ഓരോ മകനും മകളും, ಇಲ್ಲಿರುವಂತಹ ಪ್ರತಿಯೊಬ್ಬ ಮಗನು ಮಗಳು ഈ പൂജയ്ക്ക് വേണ്ടിയിട്ട് ಈ ಬಲಿಪೂಜೆಗಾಗಿ നിങ്ങളുടേതായ 3 നിയോഗങ്ങളെ നിങ്ങൾ സമർപ്പിക്കുക. ನಿಮ್ಮ 3 ಕೋರಿಕೆಗಳನ್ನು ಸಮರ್ಪಿಸಿರಿ. യേശു കാൽവരി മലയിൽ നമുക്ക് വേണ്ടി ബലി അർപ്പിച്ചത്, ಯೇಸು ಸ್ವಾಮಿ ಕಲ್ವಾರಿ ಬೆಟ್ಟದಲ್ಲಿ ನಮಗಾಗಿ ಬಲಿ ಅರ್ಪಿಸಿದ್ದು നമ്മുടെ രക്ഷയ്ക്കായിട്ടാണ്, ನಮ್ಮ ರಕ್ಷಣೆಗಾಗಿ. ഇന്ന് ഈ ബലിവേദിയിൽ ಇವತ್ತು ಈ ಬಲಿಪೀಠದಲ್ಲಿ ആ ബലി ആവർത്തിക്കപ്പെടുകയാണ്. ಆ ಬಲಿ ಪೂಜೆಯನ್ನು ಪುನರಾವರ್ತಿಸುವಂತೆ നമുക്ക് നമ്മെ തന്നെ സമർപ്പിക്കാം. ನಮಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳುವ. നമുക്കുള്ളതെല്ലാം നമുക്ക് സമർപ്പിക്കാം. ನಮಗಿರುವುದೆಲ್ಲವನ್ನು ಸಮರ್ಪಿಸಿಕೊಳ್ಳುವ. യേശുവിന്റെ ശരീരത്തോടും രക്തത്തോടും നമുക്ക് ഇണങ്ങിച്ചേരാം. ಯೇಸುವಿನ ಶರೀರ ರಕ್ತಗಳೊಂದಿಗೆ ನಾವು ಸೇರಿ ನಿಂತುಕೊಳ್ಳುವ. നമുക്ക് വേണ്ടി ക്രൂശിക്കപ്പെട്ട യേശുവിന്റെ ശരീരം, ನಮಗಾಗಿ ಶಿಲುಬೆಯಲ್ಲಿ ಮರಣಗೊಂಡಂತಹ ಯೇಸು നമ്മുടെ രക്ഷയ്ക്കായി, ನಮ್ಮ ರಕ್ಷೆಗಾಗಿ വിശുദ്ധ കുർബാന സ്ഥാപിച്ച യേശു, ಪರಿಶುದ್ಧ ಬಲಿಯನ್ನು ಸ್ಥಾಪಿಸಿದ ಯೇಸು, എന്നും നിന്നോടുകൂടി ആയിരിക്കുവാൻ, എല്ലാ ಹೊತ್ತಲ್ಲೂ ನಿನ್ನ ಜೊತೆಯಾಗಿರಲು അവിടുന്ന് വിശുദ്ധ കുർബാന സ്ഥാപിച്ചു. ಅಲ್ಲಿಂದ ಪರಿಶುದ್ಧ ಬಲಿಯನ್ನು ಸ್ಥಾಪಿಸಿದರು. ഇന്ന് ಇವತ್ತು വിശുദ്ധ ബലിയിലൂടെ ಪರಿಶುದ್ಧ ಬಲಿಯ ಮುಖಾಂತರ അപ്പത്തിന്റെ രൂപത്തിൽ ರೊಟ್ಟಿಯ ರೂಪದಲ್ಲಿ അവിടുന്ന് നമ്മുടെ ഉള്ളിൽ വസിക്കാൻ ആഗ്രഹിക്കുന്നു. ನಮ್ಮೊಳಗೆ ಜೀವಿಸಲು ಆತನು ಬಯಸುತ್ತಾನೆ. യേശുവിന്റെ ശരീരത്തിലും രക്തത്തിലും നമ്മൾ പങ്കുപറ്റുന്നവരായി മാറുന്നു. ಯೇಸುವಿನ ಶರೀರದಲ್ಲೂ ರಕ್ತದಲ್ಲೂ ನಾವು ಪಾಲುಗಾರರಾಗುತ್ತೇವೆ. നമുക്ക് നമ്മെ തന്നെ ബലിയിൽ സമർപ്പിക്കാം. ನಮಗೆ ನಮ್ಮನ್ನೇ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ.
ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೇ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? 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 ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದೆ ನೀ. ಕೆಂಪು ಸಮುದ್ರವ ಹೊಡೆದು ನಿನ್ನ ಜನರನ್ನು ನಡೆಸಿದೆನೆ. ನೀನೆ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನೀನೆ ಶಕ್ತನು, ಸರ್ವಶಕ್ತನು, ನಿನ್ನ ವಾಕ್ಯವು ಬದಲಾಗದು. ನಿನಗೆ ಸಮಾನ ಯಾರು? ಯಾರು? ನಿನಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಯಾರು? ನಿಮಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯಲ್ಲೂ ನಿಮಗೆ ಸಮಾನ ಯಾರು? ನಿನಗೆ ಸಮಾನ ಯಾರು? ಓ ನಿಮಗೆ ಸಮಾನ ಯಾರು? ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದೇಪಾಲಿಸಿರುವ ಸಕಲ ನರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ
ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರುವಾದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿದಾಸುದ ಮತ್ತು ಪವಿತ್ರಾನ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವೋದಾರಕನೇ ನಮನ, ಆತ್ಮೋದಾರಕನೇ ನಮನ. ತನ್ನುವೋದ್ಧಾರಕನೇ ನಮನ, ಆತ್ಮೋದ್ಧಾರಕನೇ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಾಣದಿಂದ ಹೋಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುಡಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೇ ನೀಡು കരുണയനോ. സകല ദേവദൂതന്മാരോടും ചേർന്ന് സകല ദേവദൂതരുടനെ സകല വിശുദ്ധരോടും ചേർന്ന് സകല സന്തരുടനെ ಸೇರಿಕೊಂಡು പരിശുദ്ധ അമ്മയോടും ചേർന്ന് പരിശുദ്ധതായൊಂದಿಗೆ ಸೇರಿ ഇരുകരങ്ങളും ഉയർത്തി ಎರಡು ಕರಗಳನ್ನು ಮೇಲೆತ್ತಿಕೊಂಡು നമുക്ക് നിത്യജീവൻ ദൈവത്തെ ನಮಗುವ ಪರಮದೇವರನ್ನು ಆರಾಧಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು,
ಪರಿಶುದ್ಧನೆ ನೀ ಅತಿಶಕ್ತನು. ಪರಿಶುದ್ಧನೆ ನೀ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೆ ನೀ ಅಮರ್ತ್ಯನು, ಪರಮನೆ ನೀಡು കരുണയനോ. സകല രോഗികളുടെ പ്രാർത്ഥനയോടും ചേർന്ന് എല്ലാ രോഗികള പ്രാർത്ഥനയൊന്നിಗೆ ಸೇರಿ സങ്കടപ്പെടുന്നവരുടെ എല്ലാ കഷ്ടങ്ങളോടും ചേർന്ന് ಸಂಕಟಪಡುವ എല്ലാ ಮಕ್ಕಳ ಕಷ್ಟಗಳೊಂದಿಗೆ ಸೇರಿ എല്ലാ കുടുംബത്തിന്റെ അപേക്ഷകളോട് ചേർന്ന് എല്ലാ കുടുംബಗಳ ಪ್ರಾರ್ಥನೆಗಳೊಂದಿಗೆ ಸೇರಿ ഇന്നേ ദിവസം ബലിയിൽ സംബന്ധിക്കുന്ന ಇಂದಿನ ದಿನ ಪರಿಶುದ್ಧ ಬಲಿಯಲ್ಲಿ ಪಾಲ್ಗೊಳ್ಳುವ ലോകം മുഴുവനിലുമുള്ള ಲೋಕದ ವಿವಿಧ ಕಡೆಗಳಲ್ಲಿರುವ വലിയ ദൈവജനത്തിന്റെ പ്രാർത്ഥനയോട് ചേർന്ന് ಆ ದೊಡ್ಡದ ಜನಸಮೂಹದೊಂದಿಗೆ ಸೇರಿಕೊಂಡು ಎರಡು ಕರಗಳನ್ನು ಮೇಲೆತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. Hallelujah. Hallelujah, 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶತ್ರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಧರ್ಮೋಪದೇಶ ಕಾಂಡ ಇಂದ ವಾಚನ 7ನೇ ಅಧ್ಯಾಯ ವಾಕ್ಯ 6ರಿಂದ 11ರವರೆಗೆ. ಏಕೆಂದರೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನಿಗೆ ಮೀಸಲಾದ ಜನರು, ಜಗದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗಲು ಅವರು ಆಯ್ದುಕೊಂಡಿದ್ದಾರೆ. ನೀವು ಸಂಖ್ಯೆಯಲ್ಲಿ ಜನಾಂಗಗಳಿಗೆಲ್ಲ ಹೆಚ್ಚು ಮಂದಿ ಎಂದು ಪ್ರೀತಿಸಿ ಆಯ್ದುಕೊಳ್ಳಲಿಲ್ಲ. ನಿಜವಾಗಿ ನೀವು ಎಲ್ಲ ಜನಾಂಗಗಳಿಗಿಂತ ಅಲ್ಪಸಂಖ್ಯಾತರು. ಆದರೂ ಸರ್ವೇಶ್ವರ ನಿಮ್ಮನ್ನು ಪ್ರೀತಿಸಿ ತಾವು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಈಜಿಪ್ತಿನ ರಾಜ ಫರೋಹನ ಕೈ ಕೆಳಗೆ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ತಮ್ಮ ಭುಜಬಲ ಪ್ರಯೋಗಿಸಿ ಆ ದೇಶದಿಂದ ಬರಮಾಡಿದ್ದಾರೆ. ಆದುದರಿಂದ ನಿಮ್ಮ ದೇವರಾದ ಸರ್ವೇಶ್ವರ ಸ್ವಾಮಿಯೊಬ್ಬರೇ ದೇವರೆಂದು ತಿಳಿದುಕೊಳ್ಳಬೇಕು. ಅವರೇ ನಂಬಿಕಸ್ಥರಾದ ದೇವರು. ತಮ್ಮನ್ನು ಪ್ರೀತಿಸಿ ತಮ್ಮ ಆಜ್ಞೆಗಳನ್ನು ಅನುಸರಿಸುವವರಿಗೆ ತಾವು ಮಾಡಿದ ವಾಗ್ದಾನವನ್ನು ನೆರವೇರಿಸಿ ತಮ್ಮ ಅಚಲ ಪ್ರೀತಿಯನ್ನು ಅವರ ಸಂತತಿಯವರಲ್ಲಿ 1000 ತಲೆಗಳವರೆಗೂ ತೋರಿಸುವರು. ತಮ್ಮನ್ನು ತಿರಸ್ಕರಿಸಿದವರಿಗೆ ಪ್ರತಿಯಾಗಿ ನಾಶವನ್ನು ಉಂಟು ಮಾಡುವರು. ಇದನ್ನು ನೀವು ತಿಳಿದುಕೊಳ್ಳಬೇಕು. ಹಾಗೆ ಅವರ ವಿಷಯದಲ್ಲಿ ಅವರು ತಡಮಾಡದೆ ಆಗಲೇ ಮುಯ್ಯಿ ತೀರಿಸುವರು. ಆದ ಕಾರಣ ನಾನು ಈ ದಿನ ನಿಮಗೆ ಬೋಧಿಸುವ ಧರ್ಮೋಪದೇಶವನ್ನು ಆಜ್ಞಾವಿಧಿಗಳನ್ನು ನೀವು ಅನುಸರಿಸಿ ನಡೆಸಬೇಕು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.
Hallelujah. 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 ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah. 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 ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 10 ವಾಕ್ಯಗಳು 26ರಿಂದ. ಜನರಿಗೆ ಭಯಪಡಬೇಡಿ. ಮುಚ್ಚುಮರೆ ಆಗಿರುವುದೆಲ್ಲ ಬಟ್ಟ ಬಯಲಾಗುವುದು, ಗುಟ್ಟಾಗಿರುವುದೆಲ್ಲ ರಟ್ಟಾಗುವುದು. ನಾನು ಕತ್ತಲಲ್ಲಿ ಹೇಳುವುದನ್ನು ನೀವು ಬೆಳಕಿನಲ್ಲಿ ಪ್ರಚುರಪಡಿಸಿರಿ. ಕಿವಿ ಮಾತಾಗಿ ಕೇಳಿದನ್ನು ಮನೆ ಮಾಳಿಗೆಯ ಮೇಲೆ ನಿಂದು ಸಾರಿರಿ. ದೇಹವನ್ನು ಕೊಂದು ಹಾಕುವರಿಗೆ ಭಯಪಡಬೇಡಿ, ಏಕೆಂದರೆ ಅವರಿಂದ ಆತ್ಮವನ್ನು ಕೊಲ್ಲಲು ಆಗದು. ಆದರೆ ದೇಹಾತ್ಮಗಳೆರಡನ್ನು ನರಕದಲ್ಲಿ ನಾಶ ಮಾಡಬಲ್ಲ ದೇವರಿಗೆ ಭಯಪಡಿ. ಒಂದು ಕಾಸಿಗೆ 2 ಗುಬ್ಬಚ್ಚಿಗಳನ್ನು ಮಾರುವುದಿಲ್ಲವೇ? ಆದರೂ ಅವುಗಳಲ್ಲಿ ಒಂದಾದರೂ ನಿಮ್ಮ ತಂದೆಯ ಅನುಮತಿ ಇಲ್ಲದೆ ನೆಲಕ್ಕೆ ಬೀಳುವುದಿಲ್ಲ. ಅಲ್ಲದೆ ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ಆದುದರಿಂದ ಭಯಪಡಬೇಡಿ. ಅನೇಕ ಗುಬ್ಬಚ್ಚಿಗಳಿಂದ ನೀವು ಎಷ್ಟೋ ಮೌಲ್ಯವುಳ್ಳವರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. ಕಣ್ಣುಗಳನ್ನು ಮುಚ್ಚಿ നമ്മുടെ നാഥനും പിതാവുമായ ദൈവം, ನಮ್ಮ ಪ್ರಭು ದೇವರು ಆಗಿರುವಂತಹ ഏറ്റവും വലിയ സംരക്ഷണത്തിൻ്റെ, ಅತಿ ಹೆಚ್ಚು ಸಂರಕ್ಷಣೆಯ, സുരക്ഷിതത്തിൻ്റെ ഒരു മേഖല നമ്മെ പഠിപ്പിക്കുകയാണ്. ಸುರಕ್ಷಿತತೆಯ ಒಂದು ರೀತಿಯನ್ನು ನಮಗೆ ತೋರ್ಪಡಿಸುವುದು. അവിടുന്ന് വലിയ സംരക്ഷണത്തിൻ്റെ ഒരു കോട്ട നമുക്ക് വേണ്ടി ചുറ്റും നിർന്നു. ಅತಿ ದೊಡ್ಡದಾದ ಸಂರಕ್ಷಣೆಯ ಕೋಟೆಯನ್ನು ನಮಗಾಗಿ ಇಟ್ಟಿದ್ದಾರೆ. ദൈവദൂതന്മാരുടെ ഒരു സംരക്ഷണ കോട്ട, ದೇವದೂತರ ಸಂರಕ್ಷಣೆಯ ಕೋಟೆ. ഒരു വ്യവസ്ഥ, ഒരു കണ്ടീഷൻ, ಒಂದು ವ್ಯವಸ್ಥೆ, ಒಂದು ಕಂಡೀಷನ್. മറ്റുള്ളവരുടെ മുമ്പിൽ ಬೇರೆಯವರ ಮುಂದೆ എന്നേറ്റു പറയുന്നവനെ, ನನ್ನನ್ನು ಎತ್ತಿ ಹೇಳುವವನನ್ನು, സകല ദേവദൂതന്മാരുടെ മുമ്പിൽ നിന്നെയും അവിടെ നേറ്റു പറയും. ಸಕಲ ದೇವದೂತರ ಮುಂದೆಯೂ ನಿನ್ನನ್ನು ಅಲ್ಲಿ ಎತ್ತಿ ಹೇಳುವರು. മറ്റുള്ളവരുടെ മുമ്പിൽ ಬೇರೆಯವರ ಮುಂದೆ യേശുവിനെ ഏറ്റു പറയുവാൻ നമ്മൾ ശക്തി പ്രാപിക്കുക. ಯೇಸುವನ್ನು ಎತ್ತಿ ಹೇಳಲು ನಾವು ಶಕ್ತಿಯನ್ನು ಸ್ವೀಕರಿಸುವ. ദൈവം തരുന്ന സംരക്ഷണവും സുരക്ഷിതത്വവും നമ്മൾ നഷ്ടപ്പെടുത്തരുത്. ದೇವರು ಕೊಡುವಂತಹ ಸಂರಕ್ಷಣೆ, ಸುರಕ್ಷತೆಯನ್ನು ನಾವು ವ್ಯರ್ಥ ಮಾಡಬಾರದು. ദൈവം തരുന്ന സൗഖ്യവും, ದೇವರು ಕೊಡುವಂತಹ വിടുതലും, ಬಿಡುಗಡೆ, രക്ഷയും ರಕ್ಷಣೆ ഈ പൂജയിലൂടെ നമുക്ക് സ്വന്തമാക്കാം. ಇವರ ಶುದ್ಧ ಬಲಿಯ ಮುಖಾಂತರ ನಮ್ಮ ಸ್ವಂತವಾಗಿಸುವ. നമുക്ക് നമ്മെ തന്നെ കാഴ്ചയായി സമർപ്പിക്കാം. ನಮ್ಮನ್ನೇ ಪೂರ್ಣವಾಗಿ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ. Game nay lao gani ko तुझ्या पायांतळा मानून दयेने
सृष्टीच्या रचणारा समर्पित हांव तुका उंडो गोवासो मुनशा वावरान केल्लो प्रितुमेंतो दिल्लो कर्ज उंडो आमकां जिवितासो. കർത്താവായ ദൈവമേ, ഈ കാഴ്ച വസ്തുക്കളോടൊപ്പം പ്രഭുവാദ ദേവരെ കാണിക്കെ വസ്തുക്കളൊಂದಿಗೆ ഈ കൂട്ടായ്മയിലെല്ലാ മക്കളെയും ഞാൻ സമർപ്പിക്കുന്നു. ಈ ಸಮೂಹದಲ್ಲಿರುವ ಪ್ರತಿಯೊಬ್ಬರನ್ನು ಸಮರ್ಪಿಸುತ್ತಿದ್ದೇವೆ. അവരുടെ എല്ലാ നൊമ്പരങ്ങളെയും വേദനകളെയും ಅವರ ಎಲ್ಲ ಕಷ್ಟಗಳನ್ನು ನೋವುಗಳನ್ನು എല്ലാ യാചനകളെയും അപേക്ഷകളെയും ഈ ബലിവേദിയിൽ സമർപ്പിക്കുന്നു. ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ಪರಿಶುದ್ಧ ಬಲಿಯಲ್ಲಿ ಅರ್ಪಿಸುತ್ತಿದ್ದೇನೆ. വേദനിക്കുന്ന ഞങ്ങളുടെ രോഗങ്ങളും ವೇದನಿಸುವಂತಹ ನಮ್ಮ ರೋಗಗಳು, അസ്വസ്ഥമായ ഞങ്ങളുടെ കുടുംബങ്ങളും ಅಸ್ವಸ್ಥವಾಗಿರುವ ನಮ್ಮ ಕುಟುಂಬಗಳು ഈ കാഴ്ച വസ്തുക്കളോടൊപ്പം ഞങ്ങൾ ಈ സമർപ്പിക്കുന്നു. ಕಾಣಿಕೆಗಳೊಂದಿಗೆ ಸಮರ್ಪಿಸುತ್ತಿದ್ದೇವೆ. കാലാകാലങ്ങളായുള്ള രോഗപീഠകളും ಅನೇಕ ಕಾಲಗಳಿಂದ ಬಂದಿರುವಂತಹ ರೋಗಗಳು, കടബാധ്യതകളും തടസ്സങ്ങളെയും ഞങ്ങൾ സമർപ്പിക്കുന്നു. ಸಾಲದ ಬಾಧೆಗಳು, ಕಷ್ಟಗಳನ್ನು ಸಮರ್ಪಿಸುತ್ತಿದ್ದೇವೆ. നിരന്തരമായ ദുഃഖങ്ങളും വേദനകളും ನಿರಂತರವಾಗಿ ಬರುವಂತಹ ದುಃಖಗಳು, ವೇದನೆಗಳನ್ನು, തടസ്സങ്ങളും ഞങ്ങളെ ഭയപ്പെടുത്തുന്നു. ಅಡಚಣೆಗಳು ನಮ್ಮನ್ನು ಭಯಪಡಿಸುತ್ತಿವೆ. കർത്താവായ ദൈവമേ, ಪ್ರಭುವಾದ ದೇವರೇ, ഈ ബലിവസ്തുക്കളോടൊപ്പം ಈ ಬೆಲಿ ಕಾಣಿಕೆ ವಸ್ತುಗಳೊಂದಿಗೆ ഞങ്ങളുടെ യാചനകളും അപേക്ഷകളെയും ഞങ്ങൾ സമർപ്പിക്കുന്നു. ನಮ್ಮ ಪ್ರಾರ್ಥನೆಗಳನ್ನು ಕೋರಿಕೆಗಳನ್ನು ಸಮರ್ಪಿಸುತ್ತಿದ್ದೇವೆ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಕೀರ್ತನ ಸಲ್ಲಲಿ ಪಿದನಾನ್ಮ ಜರಿಗೋ ವಂದನ ಪಾವನಾನ್ಮನಿಗೋ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು, ಯಾಕೋಬನ ದೇವ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾದೀನರು ಮೃತರಾದ
ಆದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸ ಎಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ, ಪವನ ತ್ರೇತತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ. ನನ್ನ ಸಹೋದರರೇ, ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆಯಾದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿ ಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ಋಣ್ವನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪೂಜ್ಯ ಪಿತನ ದಿವ್ಯ ಪ್ರೇಮವು, ದಿವ್ಯ ಸುತನವರ ಪ್ರಸಾದವು, ಪಾವನಾನ್ಮಾನ್ಮ ಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ಆಮೆನ್. ನಿಮ್ಮ ಹೃಮ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಲಿ, ಸ್ವರ್ಗ ಸೇರುವ ಭಾವ ಹೊಮ್ಮಲಿ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧನೋ ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃ ದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃ ದೇವಗೆ
ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀ ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಮರಗಿ ಆರಾಧಿಸುತ್ತಾರೆ. ಅಗ್ನಿಯೆಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನ ಯೇಸುವಿನ ನಾಮಕ್ಕೆ ಹೊಸನ 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 ಯೇಸುವಿನ ನಾಮಕ್ಕೆ ಹೊಸನ ಹೊಸನ ಹೊಸನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀವೇ. ಈಯ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ. ಕರ್ತನ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ 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 ಕನ್ಯಾತನಯಗೆ ಹೋಸಾನ 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 ಕನ್ಯಾತನಯಗೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು. ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ
ಪಡೆದು ಪೂಜಿಸಿರಿ. ಆರಾಧನೆ 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 ಅಂದೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು. ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಆರಾಧನೆ 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 ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ, ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಳ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ
ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು ಪುನಿದರು ಅದೆಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಅದೆಲ್ಲರಿಗಾಗಿಯೂ ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವೇ, ನಿಮ್ಮ ಪವಿತ್ರಾತ್ಮರ ಆಗಮನವಾಗಲಿ. ಎಲ್ಲರಿಗೂ ನಿಂತ್ಕೊಳ್ಳಿ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಹಲ್ಲೆಲೂಯಾ, 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 ಯೇಸುವೇ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. പവിത്രാത്മരെ പവിത്രാത്മരെ പന്തക്കൊസ്താ ദിനം ശമയൻ മാളിക മോറിയിലെ സിഹിയോൻ ശാലയിലെ ഇറങ്ങിയെന്ന പരിശുദ്ധാത്മാവേ എഴുതു ബന്ധത്താ പവിത്രാത്മരെ ഈ നിമിഷം ഈ ബലിവേദിയിൽ ഈ ബലിപീഠത്തിൽ ഈ ബലിവസ്തുക്കളുടെ മേലെ ഈ ബലി കാണിക്ക വസ്തു ഈ ആലയത്തിന്റെ മേലെ ഈ ആലയದ ಮೇಲೆ ദൈവജനത്തിന്റെ മേലെ ദൈവജനತೆಯ ಮೇಲೆ അഗ്നിയായി അഭിഷേകമായി ഇളിതു ബന്നിരി. ഹല്ലേലൂയ, 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 ഹല്ലേലൂയ. പരമാത്മനെ പാവനಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. എല്ലാ രോഗികളുടെ മേലെ രോഗസൗഖ്യമായി വിടുതലായി തകർന്നെല്ലാ കുടുംബങ്ങളുടെ മേലെ എല്ലാ കുടുംബങ്ങളും അഭിഷേകമായി സൗഖ്യമായി വേഗ എളിതു ബന്നിരി. ഹല്ലേലൂയ, 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 ഹല്ലേലൂയ. പാവനನೇ ಪರಮಾತ್ಮನೇ ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಸಜೀವವು ಪವಿತ್ರವು ಜೀವದಾಯಕವೂ ಆಗಿರುವ
ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವೆವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವವೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ಜೀವವಾಗಿರುವ ದೇವ, ಜೀವ ನೀಡುವ ದೇವ, ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನನ್ನೇ ಸ್ವಂತವಾಗಿಸು, ನನ್ನ ನೆರಳಾಗಿರಲು ಬಾದೊರೆಯೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯ ನಲಿದಾಡಿದೆ, ನಿನ್ನಲ್ಲಿ ಒಂದಾಗುವೆ ದೇವಾ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪ್ರಧಾನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ನಮ್ಮ ರಕ್ಷಕರ ಮೌಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಸು ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮೊರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ, ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು, ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು, ಕರುಣೆಯು ನಮ್ಮ ಮೇಲೆ ಇರಲಿ.
ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. ಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಎಲ್ಲೋ ಇದ್ದ ನನ್ನನ್ನು, ಹೀಗೋ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೂ ಇದ್ದ ನನ್ನನ್ನು, ನಿನ್ನಯ ವಾಕ್ಯದ ಬಲದಿಂದ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹಿತ
ಕತ್ತಲೆಯಲ್ಲಿ ನಡೆದಾಗ ಯಾರೂ ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ ಕತ್ತಲೆಯಲ್ಲಿ ನಡೆದಾಗ ಯಾರೂ ಕಾಣದೆ ಅಳುವಾಗ ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ ಬಿಡುಗಡೆ ನೀಡಿದೆ ಹೊಸ ದಾರಿಯ ತೋರಿದೆ ಸ್ಪರ್ಶವ ನೀಡಿದೆ ಬಿಡುಗಡೆ ನೀಡಿದೆ ಹೊಸ ದಾರಿಯ ತೋರಿದೆ ಸ್ನೇಹಿತ ನನ್ನ ಸ್ನೇಹಿತ ಜೀವ ಕೊಟ್ಟ ನನ್ನ ಸ್ನೇಹಿತ ಸ್ನೇಹಿತ ನನ್ನ ಸ್ನೇಹಿತ ಜೀವ ಕೊಟ್ಟ ನನ್ನ ಸ್ನೇಹಿತ ಯೇಸುವಿಗಾಗಿ ನನ್ನಿയും ಸ್ತುತಿಯಂ ಬರೆಯುಗ. ನಮ್ಮ ಅಂತರಂಗದಲ್ಲಿ ಬಂದ ಯೇಸುವಿಗೆ ಸ್ತುತಿಯನ್ನು ಕೃತಜ್ಞತೆಯನ್ನು ಹೇಳುವ. നമ്മുടെ മനസ്സ് മുഴുവൻ ആരാധന കൊണ്ട് നിറയട്ടെ. ನಮ್ಮ ಮನಸ್ಸು ತುಂಬಾ ಆರಾಧನೆಯಿಂದ ತುಂಬಲ್ಪಡಲಿ. ദൈവമഹത്വം കൊണ്ട് നിറയട്ടെ. ದೇವರ ಮಹಿಮೆಯಿಂದ ತುಂಬಲ್ಪಡಲಿ. യേശുവിനെ മഹത്വപ്പെടുത്തുക. ಯೇಸುವನ್ನು ಮಹಿಮೆ ಪಡಿಸಿ. പിതാവായ ദൈവത്തിന് മഹിമ കൊടുക്കുക. ಪಿತನಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿ. പവിത്രാത്മരയ്ക്ക് മഹിമ കൊടുക്കുക. ಪವಿತ್ರಾತ್ಮ ದೇವರಿಗೂ ಮಹಿಮೆಯನ್ನು ಸಲ್ಲಿಸುವ. ദൈവം നമ്മെ വിലയുള്ളവനാക്കി. ದೇವರು ನಮ್ಮನ್ನು ಬೆಲೆಯುಳ್ಳವರನ್ನಾಗಿ ಮಾರ್ಪಡಿಸಿ. ദൈവം നമുക്ക് അഭിഷേകം നൽകി. ದೇವರು ನಮಗೆ ಅಭಿಷೇಕವನ್ನು ಕೊಟ್ಟರು. ദൈവം നമ്മെ രക്ഷിച്ചു. ದೇವರು ನಮ್ಮನ್ನು ರಕ್ಷಣೆ ಮಾಡಿದರು. ദൈവം തന്റെ രക്തത്താൽ നമ്മെ വിലയ്ക്ക് വാങ്ങി. ದೇವರು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಬೆಲೆಗೆ ಖರೀದಿಸಿದರು. നമ്മുടെ മനസ്സ് നന്ദിയും സ്തുതിയും കൊണ്ട് നിറയും. ಮನಸ್ಸು ಸ್ತುತಿಯಿಂದಲೂ ಕೃತಜ್ಞತೆಯಿಂದಲೂ ತುಂಬಲ್ಪಡಲಿ. യേശുവേ വന്ദനേ, യേശുവേ ವಂದನೆ, യേശുവേ ആരാധನೆ, ಆರಾಧನೆ, യേശുവേ സ്തുതി, ಸ್ತುತಿ, യേശുവേ മഹിമ, യേശുവೇ ಮಹಿಮೆ, യേശുവേ സ്തോത്രം, യേശുവೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമുക്ക് എഴുന്നേറ്റ് നിൽക്കാം. എതിരെത്തുകൊള്ളുക. പരിപാവന ബലി പൂജയലേ സുരനാഥന നമി ಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರಬಾಗಿ ನಮನ ದೈವಿಕ ರಾಜ್ಯ ಮಹತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ
ಪಾವತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮ ಪ್ರಸಾದವು ಹೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ಯಾರು ಮೊದಲನೇ ಬಾರಿಗೆ ದಾನಗುಟ್ಟೆಗೆ ಬಂದವರಿದ್ದಾರಾ? ಇಲ್ಲೇ ಪುಟ್ಟಿಕೊನೆಯ ಇಲ್ಲೇ ಆಸದಲ್ಲ ಒಬ್ಬರು ತುಂಬ ಜನ ಇದ್ದಾರೆ. ಅವರಿಗೆ ಚಪ್ಪಾಳೆ ತಟ್ಟುತ್ತಾ ನಾವು ಸ್ವಾಗತಿಸೋಣ. ನಮಗೆಲ್ಲರಿಗೂ ಈ ದಾನ ಕೇಂದ್ರಕ್ಕೆ ಸ್ವಾಗತವನ್ನು ಬಯಸ್ತೇವೆ. ಪ್ರತಿಯೊಂದು ಶುಕ್ರವಾರ ಇಲ್ಲಿ ದಾನಕೂಟ ಇರುತ್ತದೆ, ಬೆಳಿಗ್ಗೆ 10 ರಿಂದ 2 ಗಂಟೆ ತನಕ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾವುದಾದ್ರೂ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ದರೆ ಇಲ್ಲಿಯ ಖರ್ಚಿಗೆ ಏನು ಸ್ಪಾನ್ಸರ್ ಕಾಣಿಕೆ ಕೊಡಲಿದ್ದರೆ ಹಿಂದುಗಡೆ ಕೊಟ್ಟು ನೀವು ರಸೀದಿಯನ್ನು ಪಡ್ಕೊಳ್ಬೋದು. ಪ್ರೈಸ್ ದಿ ಲಾರ್ಡ್. ಸಾಕ್ಷಿಗಳು ಯಾರು ಹೇಳ್ತೇನೆಂದರೆ ಯಾರು? ಸುನಿಲ್, ಬೇಗ ಬನ್ನಿ, ನಿಮ್ಮ ಸಾಕ್ಷಿಗಳನ್ನು ನೀಡಿರಿ. ಪ್ರೀತಿ ಲಾರ್ಡ್. ನಾನು ಸೈಮನ್ ವಲಿಯಂಡೋಗು. ನಾನು ಪೆರ್ಮೆ ಪ್ಯಾರಿಸ್ನಿಂದ ಬರುವುದು. ನಾನು ಮತ್ತು ನನ್ನ ಮಿಸೆಸ್ ಪ್ರತಿ ಶುಕ್ರವಾರ ಇಲ್ಲಿ ಧ್ಯಾನಕ್ಕೆ ಬರುತ್ತಿದ್ದೇವೆ. ನಮಗೆ ನಮ್ಮ ಜಾಗವನ್ನು ಮಾರುವ ಅಗತ್ಯವಿತ್ತು. ನಾವು ಪ್ರಾರ್ಥಿಸಿದ್ದೆವು. ಮೊನ್ನೆ ಬುಧವಾರ ಅದರ ರಿಜಿಸ್ಟ್ರೇಷನ್ ಆಯಿತು. ಆ ಜಾಗಕ್ಕೆ ಸರಿಯಾಗಿ ದಾರಿ ಮತ್ತು ನೀರಿನ ವ್ಯವಸ್ಥೆ ಇರಲಿಲ್ಲ ಕೃಷಿ ಜಾಗಕ್ಕೆ. ಆದರೂ ದೇವರು ತಕ್ಕ ಬೆಲೆ ಕೊಟ್ಟು ಅದನ್ನು ಖರೀದಿಸುವಂತೆ ಮಾಡಿದ್ದಾರೆ. ಅದಕ್ಕಾಗಿ ಯೇಸುವಿಗೆ ಸ್ತೋತ್ರ ಹೇಳ್ತೇನೆ, ವಂದನೆ. ಮತ್ತು ನನ್ನ ಎಡದ ಕೈ ನೋವಿತ್ತು, ಇವತ್ತು ಪ್ರಾರ್ಥನೆಯಲ್ಲಿ ಗುಣವಾಯಿತು. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ಯೇಸುವಿಗೆ ವಂದನೆ, ಯೇಸುವಿಗೆ ಸ್ತೋತ್ರ. ನನ್ನ ಹೆಸರು ಸುನಿಲ್ ಡಿಸೋಜ. ನಾನು ಮನೆ ಕಟ್ಟಲು ಪ್ರಾರಂಭಿಸಿ 4 ವರ್ಷವಾಯಿತು. ಹಣದ ಅಡಚಣೆಯಿಂದ ಅದು ನಿಂತು ಹೋಗಿತ್ತು. ಲೋನಿಗಾಗಿ ತುಂಬ ಪ್ರೇಯರ್ ಮಾಡಿದೆ. ಈಗ ಲೋನ್ ಸಿಕ್ಕಿತ್ತು. ಈಗ ಮನೆಯ ಕೆಲಸ ಸಂಪೂರ್ಣಗೊಂಡಿದೆ. ಈಗ ಸುಂದರವಾದ ಒಂದು ಮನೆಯನ್ನು ನಿರ್ಮಾಣಗೊಳಿಸಿದ್ದಾರೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ವಂದನೆ ಯೇಸುವೆ, ಸ್ತೋತ್ರ ಯೇಸುವೆ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನೆ ಕಟ್ಟಲಿಕ್ಕೆ 4 ವರ್ಷದಿಂದ ಫೌಂಡೇಶನ್ ಆಗಿ ಡಾಕ್ಯುಮೆಂಟ್ಸ್ ಸರಿ ಇಲ್ಲದೆ ಲೋನ್ ಮಾಡಲಿಕ್ಕೆ ಆಗದೆ ಈ ಸಹೋದರ ಕಷ್ಟಪಡ್ತಿದ್ದ. ಈ ದಿವಾನ್ ಸೆಂಟ್ರಲ್ಲಿ ಒಂದು 10-12 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾರೆ. ಅವರು ನಾವೆಲ್ಲ ಪ್ರಾರ್ಥಿಸಿದೆವು ಮನೆಗೆಲ್ಲ ಆಗಬೇಕಂತ. ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಮನೆ ಎಲ್ಲ ಸಂಪೂರ್ಣವಾಗಿ ನಾಡ್ದು ಅವರಿಗೆ ನಮ್ಮ ಆ ಮನೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಖಂಡಿತವಾಗಿ ದೇವರೊಂದು ಆಶೀರ್ವಾದ ಅವರಿಗೆ ದಯಪಾಲಿಸ್ತಾರೆ. ಅವರಿಗೆ ಗಟ್ಟಿಯಾಗಿ ಒಂದು ಚಪ್ಪಳೆ ತಟ್ಟುತ್ತಾ ದೇವರಿಗೆ ಸ್ತೋತ್ರ ಆಡೋಣ. ಪ್ರೈಸ್ ದಿ ಲಾರ್ಡ್. ಇನ್ನೊಬ್ಬರ ಜಾಗ ಮಾರಲಿಕ್ಕೆ ತುಂಬ ಕಷ್ಟಪಡ್ತಿದ್ರಲ್ಲಿ, ನೀರಿಲ್ಲ, ಸರಿ ಬೇಸಾಯ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಒಂದು ಜಾಗ ನಾವು ತುಂಬ ಸಲ ಮಾರಲಿಕ್ಕೆ ಪ್ರಯತ್ನ ಪಟ್ಟರು, ಆಗದೆ ಇಲ್ಲಿ ಪ್ರಾರ್ಥನೆ ಮಾಡುತ್ತದೆ. ಪ್ರತಿಯೊಂದು ಶುಕ್ರವಾರ ಬಂದು ಗಂಡ ಹೆಂಡತಿ ಇಬ್ಬರೂ ಬಂದು ಪ್ರಾರ್ಥನೆ ಮಾಡ್ತಿದ್ರು. ಇವತ್ತು ಖಂಡಿತವಾಗಿ ಒಳ್ಳೆಯ ರೀತಿಯಲ್ಲಿ ಅದೊಂದು ಎಲ್ಲ ಮಾರಾಟವಾಗಿ ಅವರಿಗೆ ಯಾವುದು ಹಣ ಬೇಕಾಗಿತ್ತೋ ಅದೆಲ್ಲವರು ಅವರಿಗೆ ಪಾವತಿ ಆಗಿದೆ. ಜಾಗವನ್ನು ಮಾರಿಬಿಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ ಹಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವೆಲ್ಲರೂ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ ಪ್ರಿಯರೇ. ಪರಮಪ್ರಸಾದದಲ್ಲಿ ರೊಟ್ಟಿಯ ರೂಪದಲ್ಲಿ ನಮ್ಮ ಮಧ್ಯದಲ್ಲಿ ಬರುವಂಥ ಯೇಸುವನ್ನು ಬರಮಾಡಿಕೊಳ್ಳೋಣ. ಈ ಆರಾಧನೆಯಲ್ಲಿ ನಾವು ನಮ್ಮೆಲ್ಲ ಕೋರಿಕೆಗಳನ್ನು, ಬೇಡಿಕೆಗಳನ್ನು ವೇದಿಕೆ ಮೇಲೆ ಸಮರ್ಪಣೆ ಮಾಡೋಣ. ನಿಮ್ಮ ಕುಟುಂಬಗಳನ್ನು ಈ ವೇದಿಕೆ ಮೇಲೆ ಸಮರ್ಪಣೆ ಮಾಡಿ. ಇಲ್ಲಿ ಯೇಸು ಬರುವಾಗ ನಿಮ್ಮ ಕುಟುಂಬದ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ನಿಮ್ಮ ರೋಗಗಳನ್ನು ಎಲ್ಲ ನೀಗಿಸ್ತಾರೆ, ಎಲ್ಲ ಗುಣಪಡಿಸ್ತಾರೆ. ನಿಮ್ಮ ಸಾಲದ ಬಾಧೆಗಳನ್ನು ನೀಗಿಸ್ತಾರೆ. ನಿಮಗೆ ಬೇಕಾದ ಕೃಪೆ ವರದಾನಗಳು ದೇವರು ತನ್ನ ಪುತ್ರನ ಮುಖಾಂತರ ನಿಮಗೆ ದಯಪಾಲಿಸ್ತಾರೆ. ಅದಕ್ಕಾಗಿ ಈ ಆರಾಧನೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುತ್ತಾ ನಮ್ಮ ಕೋರಿಕೆಗಳನ್ನು, ಬೇಡಿಕೆಗಳನ್ನು ಸಮರ್ಪಣೆ ಮಾಡುತ್ತಾ ನಾವು ಪ್ರಾರ್ಥಿಸೋಣ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ.
ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮನೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ಆರಾಧನೆ ನಿಮಗೆ ಆರಾಧನೆ, 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 ಆರಾಧನೆ ನಿಮಗೆ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮವೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ಎಲ್ಲರೂ ಎದ್ದು ನಿಂತುಕೊಂಡು ಚಪಾಳೆ ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವ. ಸೃಷ್ಟಿಗಳೆಲ್ಲ ಕರ್ತರಿಗೆ ಆರಾಧನೆ ಮಾಡಿರಿ, ಭೂನಿವಾಸಿಗಳೇ ದೇವಪುತ್ರನ ಆರಾಧನೆ ಮಾಡಿರಿ. ಸೃಷ್ಟಿಗಳೆಲ್ಲ ಕರ್ತರಿಗೆ ಆರಾಧನೆ ಮಾಡಿರಿ, ಭೂನಿವಾಸಿಗಳೇ ದೇವಪುತ್ರನ ಆರಾಧನೆ ಮಾಡಿರಿ. ಇವರೇ ಏಕರಕ್ಷಕ, ಇವರೇ ಏಕನಾಯಕ, ಇವರೇ ಜೀವದಾಯಕ, ಇವರೇ ಶ್ರೀ ಯೇಸು ರಾಜ, ಇವರೇ ಏಕರಕ್ಷಕ, ಇವರೇ ಏಕನಾಯಕ, ಇವರೇ ಜೀವದಾಯಕ, ಇವರೇ ಶ್ರೀ ಯೇಸು ರಾಜ. ಆರಾಧನೆ ನಿಮಗೆ ಆರಾಧನೆ, 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 ಆರಾಧನೆ ನಿಮಗೆ ಆರಾಧನೆ ನಿಮಗೆ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ಇಸ್ರಾಯೇಲಿನ ನಾಯಕನ ಆರಾಧನೆ ಮಾಡಿರಿ, ഇരുളನು ನೀಗುವ ತೇಜನಿಗೆ ಆರಾಧನೆ ಮಾಡಿರಿ. ಇಸ್ರಾಯೇಲಿನ ನಾಯಕನ ಆರಾಧನೆ ಮಾಡಿರಿ, ഇരുಳನು ನೀಗುವ ತೇಜನಿಗೆ ಆರಾಧನೆ ಮಾಡಿರಿ. ಇವರೇ ಲೋಕ
ಲೋಕಪಾಲಕ, ಇವರೇ ಪಾಪ ನಿವಾರಕ, ಇವರೇ ಸೌಖ್ಯದಾಯಕ, ಇವರೇ ರಾಜಾಧಿರಾಜ, ಇವರೇ ಲೋಕಪಾಲಕ, ಇವರೇ ಪಾಪ ನಿವಾರಕ, ಇವರೇ ಸೌಖ್ಯದಾಯಕ, ಇವರೇ ರಾಜಾಧಿರಾಜ. ಆರಾಧನೆ ನಿಮಗೆ ಆರಾಧನೆ, 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 ಆರಾಧನೆ ನಿಮಗೆ ಆರಾಧನೆ. ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯಾತ್ಮರೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ, ನಿತ್ಯ ಪಿತನೇ ಆರಾಧನೆ, ನಿತ್ಯ ಸುತನೇ ಆರಾಧನೆ, ನಿತ್ಯ ಆತ್ಮನೇ ಆರಾಧನೆ, ಅನಂತ ಸ್ನೇಹವೇ ಆರಾಧನೆ. ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಯೇಸು ರಾಜನಿಗೆ ಆರಾಧನೆ, ಯೇಸು ರಾಜನಿಗೆ ಆರಾಧನೆ. മറഞ്ഞിരിക്കുന്നതൊന്നും വെളിപ്പെടാതിരിക്കുകയില്ല. മുച്ചുമറിയാതുതെല്ലവു ಬೆಳಕಿಗೆ ಬರುತ್ತದೆ. നിഗൂഢമായിരിക്കുന്നതൊന്നും പുറത്തു വരാതിരിക്കുകയില്ല. നിഗൂഢവാതുതെല്ലവു ಬೆಳಕಿಗೆ ಬರುತ್ತದೆ. മറഞ്ഞിരിക്കുന്ന എല്ലാ ആരോഗ്യവും ഇപ്പോൾ വെളിച്ചത്ത് വരട്ടെ. മുച്ചുമറിയാದ ನಿನ್ನ ಆರೋಗ್ಯವು ಇವತ್ತು ನಿನಗೆ ಲಭಿಸಲಿ. മറഞ്ഞിരിക്കുന്ന എല്ലാ സമ്പത്തും വെളിത്തു വരട്ടെ. ಮುಚ್ಚುಮರೆಯಾದ ಎಲ್ಲ ಸಂಪತ್ತು ನಿನಗೆ ದೊರಕಲಿ.
മറഞ്ഞിരിക്കുന്ന എല്ലാ നന്മകളും പുറത്തു വരട്ടെ. ಮುಚ್ಚಮರೆಯಾದಂತಹ ಎಲ್ಲಾ ಒಳಿತುಗಳು ಈಗ ಹೊರಗೆ ಬರಲಿ. ആരോഗ്യം, സന്തോഷം, സമാധാനം, ദൈവകൃപ, അഭിഷേകം ഈ നിമിഷം തുറക്കട്ടെ. ഈ നിമിഷം തെരയട്ടെ. അടഞ്ഞ വാതിലുകളെല്ലാം തുറക്കട്ടെ. മുಚ್ಚಿದ ಬಾಗಿಲುಗಳು ಇವತ್ತು അടഞ്ഞ വാതിലുകളെല്ലാം തുറക്കട്ടെ. ಮುಚ್ಚಿದ ಬಾಗಿಲುಗಳು ತೆರೆಯಲ್ಪಡಲಿ. മറഞ്ഞിരിക്കുന്ന എല്ലാം വെളിച്ചത്ത് വരട്ടെ. ಮುಚ್ಚಮರೆಯಾದುದೆಲ್ಲವೂ ಬೆಳಕಿಗೆ, എല്ലാ നന്മകളും വെളിച്ചത്ത് വരട്ടെ. എല്ലാ ഒളിത്തുകളും ಬೆಳಕಿಗೆ ಬರಲಿ. ആരോഗ്യം പുറത്തു വരട്ടെ. ആരോഗ്യവും ಬೆಳಕಿಗೆ ಬರಲಿ. തളർന്നു പോയ ഞാൻ, ಸೋತೋದಂತಾನು, തളർന്നു പോയ ഞാൻ, ಸೋತೋದಂತಾನು ഈ നിമിഷം സൗഖ്യപ്പെടട്ടെ. ഈ നിമിഷം സൗഖ്യം ಹೊಂದಲಿ. മുറിവുകള്, ಗಾಯಗಳು എന്റെ ശരീരത്തിൽ നിന്ന്, ಶರೀರದಿಂದ, മുഴകള്, ಗಡ್ಡೆಗಳು എന്റെ ദേഹത്തിൽ ನನ್ನ ದೇಹದಿಂದ ഈ നിമിഷം വിട്ടു ಹೋಗಲಿ. നിമിഷം വിട്ടു ಹೋಗಲಿ. തളർന്ന കോശങ്ങൾ ബലപ്പെടട്ടെ. ಕೋಶಗಳು ಬಲ ಹೊಂದಲಿ. തളർന്ന കോശങ്ങൾ ബലപ്പെടട്ടെ. മക്കള്, മാതാപിതാക്കന്മാർ, ജീവിത പങ്കാളി സൗഖ്യപ്പെടട്ടെ. ബന്ധങ്ങള്, സൗഖ്യപ്പെടട്ടെ. ബന്ധങ്ങള്, സൗഖ്യപ്പെടട്ടെ. സഹോദര സഹോദരങ്ങള്, സഹോദര സഹോദരി സൗഖ്യപ്പെടട്ടെ. കിടപ്പ് രോഗികള്, കിടപ്പ് രോഗികള് സൗഖ്യപ്പെടട്ടെ. ഹല്ലേലൂയ, ഹല്ലേലൂയ, ഹല്ലേലൂയ. ಸರಯತಿ ಎಲ್ಲರೂ ಸ್ತುತಿಸಿರಿ, ಕರೆಯಿರಿ ಯೇಸುವೇ. ಹಲ್ಲೆಲೂಯ, 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 ಯೇಸುವೇ, ಯೇಸುವೇ. ഹല്ലേലൂയ, 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 യേശുവേ, യേശുവേ, യേശുവേ. ഹല്ലേലൂയ, 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 ഹല്ലേലൂയ. തലമുറകളായി ബന്ധിച്ചിട്ടിരിക്കുന്ന രോഗപീഠകൾ മാറട്ടെ. തലമാറുകളിಂದ കട്ടിയാಗಿದಂತಹ ಕೆಲವು ರೋಗಗಳು ನಿಮ್ಮನ್ನು ಬಿಟ್ಟು ಹೋಗಲಿ. തലമുറകളായി ബന്ധിച്ചിട്ടിരിക്കുന്ന സാമ്പത്തിക മേഖലകളെ തുറക്കട്ടെ. തലമാറുകളിಂದ കട്ടിയാಗಿದಂತ ನಿಮ್ಮ ಆರ್ಥಿಕ ಸಂಕಷ್ಟಗಳು ನಿಮ್ಮನ್ನು ಬಿಟ್ಟು ಹೋಗಲಿ. ഹല്ലേലൂയ, ഹല്ലേലൂയ, ഹല്ലേലൂയ. സ്തുതിಸಿರಿ പ്രിയരേ, ശരണയത്തി കരയിരി. യേശുവേ, 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 യേശുവേ. ഹല്ലേലൂയ, 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 ഹല്ലേലൂയ. യേശുവേ, യേശുവേ, യേശുവേ. ഹല്ലേലൂയ, 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 ഹല്ലേലൂയ. പുരമുകളിൽ നിന്ന് പ്രഘോഷിക്കുക, പുരമുകളിൽ നിന്ന് പ്രഘോഷിക്കുക. മാളികകളിಂದ ದೇವರ ವಾಕ್ಯವನ್ನು ಸಾರಿರಿ. ദൈവ ചൈതന്യം എന്നിൽ നിറയട്ടെ. ದೇವರ ಚೈತನ್ಯ ನಮ್ಮಲ್ಲಿ ತುಂಬಲಿ. ദൈവ ചൈതന്യം എന്നിൽ നിറയട്ടെ. ದೇವರ ಚೈತನ್ಯ ನಮ್ಮಲ್ಲಿ ತುಂಬಲಿ. എന്നെക്കുറിച്ച്, ನನ್ನ ಬಗ್ಗೆ കരുതലുള്ള ദൈവം ನನ್ನ ಬೆಲೆ ಕೊಡುವಂತ, എനിക്ക് വേണ്ടി ನನಗಾಗಿ എല്ലാം ചെയ്തു വെച്ചു. ಎಲ್ಲವನ್ನು ಮಾಡಿ, എല്ലാ നന്മകളും, എല്ലാ ಒಳಿತುಗಳು, എല്ലാ നന്മകളും ನನಗಾಗಿ അവിടെ എനിക്ക് തന്നു. ಅಲ್ಲಿಂದ ಮಾಡುವ അടഞ്ഞ വാതിലുകൾ ಮುಚ್ಚಿದ ಬಾಗಿಲುಗಳು തുറക്കട്ടെ. ತೆರೆಯಲ್ಪಡಲಿ. അടഞ്ഞ വാതിലുകൾ ಮುಚ್ಚಿದ ಬಾಗಿಲುಗಳು തുറക്കട്ടെ. ತೆರೆಯಲ್ಪಡಲಿ. ബന്ധനങ്ങള് ബന്ധിച്ചിട്ട് ചങ്ങലകൾ പൊട്ടട്ടെ. ಬಂಧಿಸಿದ ಸಂಕಲಗಳು ಮುರಿಯಲಿ. ബന്ധിച്ചിട്ട് ചങ്ങലകൾ പൊട്ടട്ടെ. ಬಂಧಿಸಿದ ಸಂಕಲಗಳು ಮುರಿಯಲಿ. ഹല്ലേലൂയ, 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 ഹല്ലേലൂയ. യേശുവേ, ഹല്ലേലൂയ, 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 ഹല്ലേലൂയ. യേശുവേ, 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 യേശുവേ. ഹല്ലേലൂയ, ഹല 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 ഹല, ഹല്ലേലൂയ, ഹല്ലേലൂയ. യേശുവേ, 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 യേശുവേ. ലൂക്ക 9:1. ലൂക്ക 9:1. അവിടുന്ന് തന്റെ 12 ശിഷ്യന്മാരെ അടുത്ത് വിളിച്ച് ನನ್ನ 12 ಮಂದಿ ಶಿಷ್ಯರನ್ನು ಹತ್ತಿರ കರೆದು സകല പിശാചുക്കളുടെ മേൽ അവർക്ക് അധികാരവും ശക്തിയും കൊടുത്തു. സകല പിശാചിಗಳ ಮೇಲೆ ಅಧಿಕಾರವನ್ನು ಕೊಟ್ಟರು. രോഗങ്ങളെ സുഖപ്പെടുത്തുവാനും രോഗിಗಳನ್ನು ಗುಣಪಡಿಸಲು, ദൈവരാജ്യം പ്രസംഗിക്കുവാനും അവിടുന്ന് അവരെ അയച്ചു. ದೇವರ ಸಂದೇಶವನ್ನು ಸಾರಲು ಅವರನ್ನು ಕಳುಹಿಸಿಕೊಟ್ಟರು. ലൂക്ക 10:1. ലൂക്ക 10:1. വേറെ 72 പേരെയും അവിടുന്ന് വിളിച്ച് ബാക്കി 72 ಮಂದಿ ಶಿಷ್ಯರನ್ನು ಕರೆದು താൻ പോകാനിരുന്ന ತಾನು ಹೋಗಲಿದ್ದಂತ ഗ്രാമങ്ങളിലേക്കും പട്ടണങ്ങളിലേക്കും, ಗ್ರಾಮಗಳಿಗೋ ಪಟ್ಟಣಗಳಿಗೋ തനിക്ക് മുന്നേ പോകുവാൻ അവിടുന്ന് അവരെ തിരഞ്ഞെടുത്തു. ಮೊದಲೇ ಮುಂಚೆ ಹೋಗಲು ಅವರನ್ನು ಕರೆದು അവിടുന്ന് പറഞ്ഞു, ಅಲ್ಲಿಂದ ನುಡಿದರು, കൊയ്ത്തധികം വേലക്കാരോ ചുരുക്കം. ಕೊಯ್ಲು ಇರಳ ಕೆಲಸಗಾರರು. കൊയ്ത്തിന്റെ യജമാനനോട് വേലക്കാരെ അയക്കുവാൻ പ്രാർത്ഥിക്കുവിൻ. ಕೊಯ್ಲಿನ ಯಜಮಾನನು ಪ್ರಾರ್ಥಿಸಿರಿ. ഹല്ലേലൂയ, 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 ഹല്ലേലൂയ. നാം നമ്മെ തന്നെ അവകാശപ്പെടുക. കർത്താവ് തരുന്ന സൗഖ്യവും വിടുതലും ഈ നിമിഷം ലഭിക്കുക. ನಾವೇ ಕೇಳಿಕೊಳ್ಳುವ ಪ್ರಭುವಿನಲ್ಲಿ ಪ್ರಭು ಕೊಡುವ ಸೌಖ್ಯವನ್ನು ಸ್ವೀಕರಿಸಲು
നാം നമ്മെ തന്നെ അവകാശപ്പെടുത്തി സമർപ്പിക്കുക. ನಮ್ಮನ್ನೇ ಬಿಟ್ಟುಕೊಟ್ಟು ಪ್ರಾರ್ಥಿಸುವ. യേശു നമുക്ക് സൗഖ്യം നൽകിക്കൊണ്ടിരിക്കുകയാണ്. യേശു സൗഖ്ಯ ಕೊಡುತ್ತಿರುವಂತಹ ಸಮಯವಿದು. രോഗികളെ സുഖപ്പെടുത്തുന്നതിന് വേണ്ടി അവിടുന്ന് ശിഷ്യന്മാരെ അയച്ചു. രോഗിಗಳನ್ನು ಗುಣಪಡಿಸಲು ತನ್ನ ಶಿಷ್ಯಂದಿರನ್ನು ಕಳುಹಿಸಿದ. ദൈവരാജ്യം പ്രസംഗിക്കുന്നതിന് വേണ്ടി അവിടുന്ന് ശിഷ്യന്മാരെ അയച്ചു. ದೇವರ ಸಂದೇಶವನ್ನು ಸಾರಲು ತನ್ನ ಶಿಷ್ಯಂದಿರನ್ನು ಕಳುಹಿಸಿದ. എവിടെയെല്ലാം ദൈവരാജ്യം പ്രസംഗിക്കപ്പെടുന്നുവോ, ಎಲ್ಲಿಯೆಲ್ಲ ದೇವರ ರಾಜ್ಯದ ಬಗ್ಗೆ ನೀನು ಮಾತನಾಡು. എവിടെയെല്ലാം സുവിശേഷം പ്രസംഗിക്കപ്പെടുന്നുവോ, ಎಲ್ಲಿಯೆಲ್ಲಿಯೋ ದೇವರ ಸುವಾರ್ತೆಯನ್ನು ನೀನು ಸಾರುತ್ತಿ. അവിടെയെല്ലാം അത്ഭുതങ്ങളും രോഗശാന്തി, ಅಲ್ಲಿ ಎಲ್ಲ ಅದ್ಭುತಗಳು, ಪವಾಡಗಳು, ರೋಗಶಾಂತಿ, കഷ്ടതകൾ മാറുവാനും ಕಷ್ಟಗಳು ನೀಗಲು, നിരാശയും ഭയവും വിട്ടുപോകുവാനും, ನಿರಾಸೆ ಭಯವು ನಮ್ಮನ್ನು ಬಿಟ್ಟು ಹೋಗಲು, ഉത്കണ്ഠകൾ മാറുവാനും, ಚಿಂತೆಗಳು ನಮ್ಮಿಂದ ದೂರವಾಗಲು ഇത് അവിടുത്തെ വചനം നമ്മെ സഹായിക്കും. ಇದ ದೇವರ ವಾಕ್ಯವು ನಮಗೆ ಸಹಾಯ. വചനം നമ്മിലേക്ക് കടന്നു ಆ വരുന്നു. ದೇವರ ವಾಕ್ಯ ವಿಧಾನದಲ್ಲಿ ತುಂಬಿಕೊಳ್ಳು. സൗഖ്യത്തിന്റെ വചനം നമ്മിലേക്ക് ಸೌಖ್ಯದ കടന്നു. ವಾಕ್ಯವು ವಿಧಾನದಲ್ಲಿ ತುಂಬುತ್ತಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ദൈവത്തിന്റെ ആത്മാവിന്റെ ശക്തിയാൽ നമ്മൾ നിറയപ്പെടട്ടെ. ದೇವರ ಪವಿತ್ರಾತ್ಮ ಶಕ್ತಿಯಿಂದ ನಾವು ತುಂಬಲ್ಪಡಲಿ. ദാഹത്തോടെ പ്രാർത്ഥിക്കുക. ದಾಹದೊಂದಿಗೆ ಕೇಳಿಕೊಳ್ಳುವ. ദൈവദൂതന്മാരുടെ പരിചരണം നമുക്ക് ലഭിക്കട്ടെ. ದೇವದೂತರ ರಕ್ಷಣೆ ನಮಗೆ ದೊರಕಲಿ. എന്നേറ്റ് പറയുന്നവനെ, ನನ್ನನ್ನು ಎತ್ತಿ ಹೇಳುವವನನ್ನು ദൈവദൂതന്മാരുടെ മുമ്പിൽ ഞാനും ഏറ്റു പറയും. ದೇವದೂತರ ಮುಂದೆಯೂ ನಾನು ಅವನ ಬಗ್ಗೆ ಎತ್ತಿ ಹೇಳು. യേശുവിനെ പ്രഘോഷിക്കുവാൻ നമുക്ക് അവകാശമുണ്ട്. ಯೇಸುವನ್ನು ಸಾರಲು ನಮಗೆ ಅವಕಾಶ. സുവിശേഷ വേലയ്ക്കായിട്ട് എല്ലാവരും തെരഞ്ഞെടുക്കപ്പെട്ടിരിക്കുന്നു. ದೇವರ ಸುವಾರ್ತೆಯನ್ನು ಸಾರುವವರು ನಾವೆಲ್ಲರೂ. ദൈവരാജ്യം പ്രസംഗിക്കുവാൻ ദൈവം നമ്മെ വിളിച്ചു. ದೇವರ ವಾಕ್ಯವನ್ನು ಸಾರಲು ದೇವರು ನಮ್ಮನ್ನು ಕರೆದಿರು. അവിടെ നമ്മുടെ ഈ ഭവനത്തിലേക്ക് കൊണ്ടുവന്നു. ಅದಕ್ಕಾಗಿ ನಮ್ಮನ್ನು ಈ ಆಲಯಕ್ಕೆ ಕರೆದಿರು. അവിടെ നമ്മോട് സംസാരിച്ചു. ಆತನು ನಮ್ಮಲ್ಲಿ ಮಾತನಾಡಿದ. തന്റെ വചനം കൊണ്ട് നമ്മെ സമ്പന്നരാക്കി. ವಾಕ್ಯದಿಂದ ನಮ್ಮನ್ನು ಸಂಪನ್ನನಾಗಿ. അഭിഷേകത്തിന്റെ വചനം, ಅಭಿಷೇಕದ ವಾಕ್ಯ, സൗഖ്യത്തിന്റെ വചനം, ಸೌಖ್ಯದ ವಾಕ್ಯ, രക്ഷയുടെ വചനം ರಕ್ಷಣೆಯ ವಾಕ್ಯ അവിടെ നമ്മുടെ ഉള്ളിൽ നൽകി ನಮ್ಮೊಳಗೆ ನೆಲೆ ನಿಲ್ಲುತ್ತಿದೆ. നമ്മുടെ മനസ്സ് നന്ദിയും സ്തുതിയും കൊണ്ട് നിറയട്ടെ. ಸ್ತುತಿಯಿಂದಲೂ ಕೃತಜ್ಞತೆಯಿಂದಲೂ ತುಂಬಲ್ಪಡಲಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. ആത്മാവിന്റെ ശക്തിയാൽ നമ്മൾ നിറയപ്പെടട്ടെ. ಪವಿತ್ರಾತ್ಮರ ಶಕ್ತಿಯಿಂದ ನಾವೆಲ್ಲರೂ ತುಂಬಲ್ಪಡುವ. നമ്മുടെ കൈകാലുകൾ ശക്തിപ്പെടട്ടെ. ನಮ್ಮ ಕೈಕಾಲುಗಳು ಶಕ್ತಿಗೊಳ್ಳಲಿ. നമ്മുടെ ശരീര അവയവങ്ങൾ ബലപ്പെടട്ടെ. ಶರೀರದ ಅವಯವಗಳು ಶಕ್ತಿಗೊಳ್ಳಲಿ. നമ്മുടെ അലസത മാറട്ടെ. ನಮ್ಮ ಉದಾಸೀನ ಬಿಟ್ಟು ಹೋಗಲಿ. നിരാശയും ഭയവും നമ്മെ വിട്ടു മാറട്ടെ. ನಿರಾಸೆ ಭಯ ನಮ್ಮಿಂದ ಬಿಟ್ಟು ದೂರ. ഉത്കണ്ഠകൾ മാറിപ്പോകട്ടെ. ಚಿಂತೆಗಳು ನಮ್ಮಿಂದ ದೂರವಾಗಲಿ. ഹല്ലേലൂയ, 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 ഹല്ലേലൂയ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. 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 ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅಬ್ರಾಹ್ಮನ ದೇವರಲ್ಲಿ ನಂಬಿಕೆ ಇಟ್ಟಾಗ
ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನ ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿದ್ದು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆ ಮುರಿದು ಬಿದ್ದು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಮುವೇಲ್ ಬಾಲಕನನ್ನು ಕೊಟ್ಟನು ದೇವಾ. ಎಲಿಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವಾ. ಎಲಿಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವಾ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. 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 ಬೇಡಿದರೆ ತೆರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. താൻ അയച്ച 72 ശിഷ്യന്മാരും മടങ്ങി വന്ന് യേശുവിനോട് പറഞ്ഞു, ತಾನು ಕಳುಹಿಸಿದಂತಹ 72 ಮಂದಿ ಶಿಷ್ಯರು ಹಿಂತಿರುಗಿ ಬಂದು ಯೇಸುವಿನಲ್ಲಿ ಹೇಳಿದರು, കർത്താവേ, ಪ್ರಭುವೇ, നിന്റെ നാമത്തിൽ പിശാചുക്കൾ പോലും ഞങ്ങൾക്ക് കീഴ്പ്പെടുന്നു. ನಿನ್ನ ಹೆಸರಿನಲ್ಲಿ ಪಿಶಾಚಿಗಳು ದೂರವಾಗುತ್ತದೆ. യേശു പറഞ്ഞു, ಯೇಸು ಹೇಳಿದರು, സാത്താൻ സ്വർഗത്തിൽ നിന്ന് ഇടിമിന്നൽ പോലെ നിപതിക്കുന്നത് ഞാൻ കണ്ടു. ಸೈತಾನನು ಸಿಡಿಲಿನಂತೆ ನೆಲಕ್ಕೆ ಅಪ್ಪಳಿಸುವುದನ್ನು ನಾನು ಕಂಡೆ. പാമ്പുകളുടെയും തേളുകളുടെയും ഇതാ ആവുಗಳ ಮೇಲೂ ಚೇಳುಗಳ ಮೇಲೂ ശത്രുവിന്റെ സകല ശക്തികളുടെ മേൽ ಶತ್ರುವಿನ ಸಕಲ ಶಕ್ತಿಯ ಮೇಲೂ ചവിട്ടി നടക്കുവാൻ നിങ്ങൾക്ക് ഞാൻ അധികാരം തരുന്നു. ತುಳಿದು ನಡೆಯಲು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದೇನೆ. യാതൊന്നും നിങ്ങളെ ഉപദ്രവിക്കുകയില്ല. ಯಾವುದು ನಿಮ್ಮನ್ನು ಉಪದ್ರೋಹ ಮಾಡುವುದಿಲ್ಲ. നമ്മുടെ കർത്താവ് നമുക്ക് തരുന്ന ശക്തി, ഇതാ ನಮ್ಮ ಪ್ರಭು ನಮಗೆ ಕೊಡುವಂತಹ ಶಕ್ತಿ എല്ലാ അന്ധകാര ശക്തികളുടെ മേലുള്ള അധികാരമാണ്. ಅಂಧಕಾರ ಶಕ್ತಿಗಳ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. യേശുനാമം ഉദ്ഘോഷിക്കുന്ന ഒരു വ്യക്തി, ಯೇಸು ನಾಮವನ್ನು ಸಾರುವ ಒಬ್ಬ ವ್ಯಕ್ತಿ അന്ധകാര ശക്തിയെ പരാജയപ്പെടുത്തുവാൻ ശക്തനാണ്. ಅಂಧಕಾರ ಶಕ್ತಿಯನ್ನು ಸೋಲಿಸಲು ಶಕ್ತನಾಗಿರುತ್ತಾನೆ. ജീവിതത്തിന്റെ ഏത് മേഖലയിലാണോ നീ പരാജയപ്പെട്ടു പോയത്, ಜೀವನದ ಯಾವ ಅಂತಸ್ತಿನಲ್ಲಿ ನೀನು ಸೋಲು ಅನುಭವಿಸುತ್ತಿರುವೆಯಾ, ഏത് നിമിഷമാണ് നീ രോഗിയായി മാറിയത്, ಯಾವ ಹೊತ್ತಿನಲ್ಲಿ ನೀನು ರೋಗಿಯಾಗಿ ಬಿಟ್ಟಿಯೋ, ഏത് നിമിഷമാണ് നീ കടക്കാരനായി മാറിയത്, ಯಾವ ಸಂದರ್ಭದಲ್ಲಿ ನೀನು ಸಾಲಗಾರನಾಗಿದೆಯೋ,
യേശുവിന്റെ നാമം വിളിക്കുക. ಯೇಸುವಿನ ನಾಮವನ್ನು ನೀನು ಕರೆ. അവന്റെ നാമശക്തിയാൽ, ಅವನ ನಾಮದ ಶಕ್ತಿಯಿಂದ സകല പിശാചുക്കളും, ಸಕಲ ಪಿಶಾಚಿಗಳು, നിന്നെ ഉപദ്രവിച്ചുകൊണ്ടിരിക്കുന്ന സകല അന്ധകാര ശക്തികളും, ನಿನಗೆ ದ್ರೋಹ ಬಗೆಯುವಂತಹ ಸಕಲ ಅಂತಕಾರ ಶಕ್ತಿಗಳು സ്വർഗത്തിൽ നിവദിക്കുന്നത് കാണുവാൻ നിനക്ക് ശക്തി ലഭിക്കും. ಸ್ವರ್ಗದಲ್ಲಿ ಅಪ್ಪಳಿಸುವಂತದ್ದು ನಿನಗೆ ಕಾಣುತ್ತದೆ. ഹല്ലേലൂയ, 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 ഹല്ലേലൂയ. നമുക്ക് സൗഖ്യത്തിന്റെ ആശീർവാദം സ്വീകരിക്കാം. ಸೌಖ್ಯದ ಆಶೀರ್ವಾದವನ್ನು ಪಡೆದುಕೊಳ್ಳುವ ಎಲ್ಲರೂ ಮೊಣಕಾಲೂರು. Sacrament most holy, O sacrament divine, all praise and all thanksgiving be every moment thine. O sacrament most holy, O sacrament divine, all praise and all thanksgiving be every moment thine. ಗಟ್ಟಿಯಾದ ಒಂದು ಚಪ್ಪಾಳೆ ಪ್ರಭುದೇವನಿಗೆ ಕೊಡುವ.